जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदनन्दन व्रजजनरञ्जन यशोदनन्दन व्रजजनरञ्जन यमुनतीरावनचारी। यमुनतीरावनचारी। जय राधमाधव कुंज बिहारी। जय राधमाधव कुंज बिहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे,
Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्ण करुणा सिन्धु दीनबन्धु जगत्पते गोपीश गोपिका कान्त राधाकान्त नमोस्तुते तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमति भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ ವಾಯ್ಸ್ ಕೇಳ್ತಿದ್ದಲ್ಲ? ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಪ್ರಣಾಮ್ಸ್ ಮಾತಾಜಿ. ಪ್ರಣಾಮ್ಸ್. ಹರೇ ಕೃಷ್ಣ. ಸೊ ಇಂದಿನ ತರಗತಿಯಲ್ಲಿ ನಾವು 13ನೇ ಅಧ್ಯಾಯದ ಕ್ವಶನ್ ಅಂಡ್ ಆನ್ಸರ್ಸ್ ನೋಡಿದ್ವಿ. ಈಗ ಪ್ರಶ್ನೋತ್ತರಗಳು 14ನೇ ಅಧ್ಯಾಯದಲ್ಲಿ ನೋಡೋಣ. ಭಗವದ್ಗೀತೆ 14ನೇ ಅಧ್ಯಾಯದ ಮೊದಲ ಪ್ರಶ್ನೆ, ಮಹತ್ತತ್ವ ಎಂದರೆ ಏನು? ಮೂರನೇ ಶ್ಲೋಕದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ, ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಐಹಿಕ ವಸ್ತುವಿನ ಒಟ್ಟು ಅಭಿವ್ಯಕ್ತಿ. ಐಹಿಕ ವಸ್ತುವಿನ ಒಟ್ಟು ಅಭಿವ್ಯಕ್ತಿಯ ಮೊತ್ತ. ಹಿಂದಿನ ಅಧ್ಯಾಯದಲ್ಲಿ ನಾವು ಪ್ರಧಾನದ ಬಗ್ಗೆ ನೋಡಿದ್ವಿ ಅಲ್ವಾ? ಹರೇ ಕೃಷ್ಣ. ಅಂದ್ರೆ ಈ 24 ಘಟಕಾಂಶಗಳಲ್ಲಿ 24ನೇ ಅಂಶ ಪ್ರಧಾನ ಅಂತ ನೋಡಿದ್ವಿ ಅಲ್ವಾ? ಈಗ ಆ ಪ್ರಧಾನ ಏನಿದೆ, ಆ ಪ್ರಧಾನಕ್ಕೆ ಯಾವಾಗ ಭಗವಂತನ ಒಂದು ದೃಷ್ಟಿ ಅವನು ಬೀರ್ತಾನೆ, ಅಂದ್ರೆ ಭಗವಂತ ಈ ಒಂದು ಪ್ರಧಾನ ಏನಿದೆ ಅಂದ್ರೆ ಅದು ಒಂದು ಐಹಿಕ ವಸ್ತು ಅಷ್ಟೇ, ಐಹಿಕ ವಸ್ತುಗಳಿಂದ ಆಗಿರುವಂತದ್ದು. ಅದರ ಮೇಲೆ ಅವನು ಕಣ್ಣೋಟ ಬೀರಿದಾಗ ಅಲ್ಲಿ ಜೀವಿಗಳು ಆ ಒಂದು ಐಹಿಕ ವಸ್ತುಗಳಲ್ಲಿ ರೂಪ ಪಡಿತವೆ, ಅಂದ್ರೆ ಒಂದು ದೇಹವನ್ನ ಪಡಿತವೆ. ಅದನ್ನ ಗರ್ಭಧಾನ ಅಂತ ಹೇಳ್ತಾರೆ. ಭಗವಂತನ ಒಂದು ದೃಷ್ಟಿಯಿಂದ ಅವನು ಈ ಒಂದು ವಿಶ್ವವನ್ನ ಅಲ್ಲಿ ಜೀವಿಗಳಿಂದ ಅದನ್ನ ಗರ್ಭಧರಿಸುವಂತೆ ಮಾಡ್ತಾನೆ ಅಂತ. ಅದನ್ನೇ ಮಹತ್ತತ್ವ ಅಂತ ಕರೀತಾರೆ. ಅಂದ್ರೆ ಸಮಸ್ತ ವಿಶ್ವದ ಅಭಿವ್ಯಕ್ತಿಯ ಒಟ್ಟು ಕಾರಣ ಮಹತ್ತತ್ವ. ಅಂದ್ರೆ ಈ ಒಂದು ಅಭಿವ್ಯಕ್ತಿ ಏನಿದೆ, ಒಂದು ಸೃಷ್ಟಿಗೆ ಕಾರಣ ಆಗಿರುವಂತದ್ದು ಒಂದು ಭಗವಂತನ ಬಹಿರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ. ನಾವು ಜೀವಿಗಳನ್ನ ಯಾವಾಗ ಈ ಒಂದು ಬಹಿರಂಗ ಶಕ್ತಿಯಾದಂತಹ 24 ಘಟಕಾಂಶಗಳು ನಾವೇನ್ ತಿಳ್ಕೊಂಡ್ವಿ, ಅದರಲ್ಲಿ ಜೀವಿಗಳಿಗೆ ಅವರವರ ಇಚ್ಛಾನುಸಾರ ಅವರವರ ಕರ್ಮಾನುಸಾರ ಯಾವಾಗ ದೇಹ ಧಾರಣೆ ಮಾಡೋದಕ್ಕೆ ಭಗವಂತ ಸೃಷ್ಟಿ ಆರಂಭ ಮಾಡ್ತಾನೆ. ಅಂದ್ರೆ ಅವರ ಕಣ್ಣೋಟದಿಂದ ಇದು ಪ್ರಾರಂಭ ಆಗುತ್ತೆ ಅಂತ. ಪ್ರಧಾನ ಅನ್ನುವಂಥದ್ದು ಅದು ಮಹತ್ವವಾಗಿ ಮಾರ್ಪಡುತ್ತೆ ಅಂತ. ಸಮಸ್ತ ವಿಶ್ವದ ಅಭಿವ್ಯಕ್ತಿ ಒಟ್ಟು ಕಾರಣ ಮಹತ್ತತ್ವ. ಐಹಿಕ ಕಾರಣದ ಒಟ್ಟು ವಸ್ತುವನ್ನು ಕೆಲವೊಮ್ಮೆ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಗುಣತ್ರಯಗಳು ಇವೆ. ಅದನ್ನ ನಾವು ನೋಡಿದ್ವಿ. ಪ್ರಧಾನ ಅಂತಂದ್ರೆ ಅಲ್ಲಿ 3 ಗುಣಗಳು ಅದು ಅವ್ಯಕ್ತ ರೂಪದಲ್ಲಿ ಇದೆ ಅಂತ. ಒಟ್ಟು ವಸ್ತುವು ಪರಮ ಪುರುಷನಿಂದ ಗರ್ಭವನ್ನು ಪಡೆಯುತ್ತದೆ. ಹೀಗೆ ಅಸಂಖ್ಯಾತ ವಿಶ್ವಗಳು ಸಾಧ್ಯವಾಗುತ್ತವೆ. ಈ ಒಟ್ಟು ಐಹಿಕ ವಸ್ತು ಮತ್ತು ಮಹತ್ತತ್ವವನ್ನು ವೇದ ಸಾಹಿತ್ಯದಲ್ಲಿ ಬ್ರಹ್ಮನೆಂದು ವರ್ಣಿಸಲಾಗಿದೆ.
ಆ ಬ್ರಹ್ಮಕ್ಕೆ ಪರಮಪುರುಷನು ಜೀವಿಗಳ ಬೀಜಗಳನ್ನು ನೀಡಿ ಗರ್ಭದಾನ ಮಾಡುತ್ತಾನೆ. ಭೂಮಿ, ನೀರು, ಅಗ್ನಿ, ವಾಯು, 24 ಅಂಶಗಳ ಘಟಕಾಂಶಗಳು ಎಲ್ಲವೂ ಐಹಿಕ ಶಕ್ತಿ. ಇದೆಲ್ಲವೂ ಕೂಡ ಬಹಿರಂಗ ಶಕ್ತಿ. ಅವುಗಳೆಲ್ಲ ಸೇರಿ ಮಹತ್ ಬ್ರಹ್ಮ ಅಥವಾ ಐಹಿಕ ಪ್ರಕೃತಿ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಇದು ಕ್ಲಿಯರ್ ಇದೆ ಅಲ್ವಾ, ಮಹತ್ತತ್ವ ಅಂದ್ರೆ ಏನಂದ್ರೆ? ಹರೇ ಕೃಷ್ಣ. ಹಾ ಮಾತಾಜಿ, ಕ್ಲಿಯರ್. ಯಾರಾದ್ರೂ ಒಂದ್ಸತಿ ಹೇಳ್ತೀರಾ ಏನಂತ ಹೇಳ್ತೀರಾ ಅಂತ ಮಹತ್ತತ್ವವನ್ನ? ಮಾತಾಜಿ ನಾನು ಹೇಳ್ಬೇಕಾ ಹೇಳಿ ಮಾತಾಜಿ? ಮಾತಾಜಿ. ಸಮಸ್ತ ಐಹಿಕ ಅಭಿವ್ಯಕ್ತಿಯ ಕಾರಣ, ಸಮಸ್ತ ಐಹಿಕ ಅಭಿವ್ಯಕ್ತಿ ಮಹತ್ತತ್ವ. 2ನೇ ಪಾಯಿಂಟ್, ಭಗವಂತ ಶ್ರೀಕೃಷ್ಣ ಗರ್ಭದಾನ ಮಾಡುವುದರಿಂದ ಅದು ಮಹತ್ತತ್ವವು ಜನನದ ಮೂಲವಾಗಿ ಕಾಣುತ್ತದೆ. ಮತ್ತೆ 3, ಭೂಮಿ, ನೀರು, ಅಗ್ನಿ, ವಾಯು ಸೇರಿ 24 ಘಟಕಾಂಶಗಳು ಸೇರಿ ಮಹತ್ತತ್ವವಾಗುತ್ತದೆ. ಅಷ್ಟು 3 ಪಾಯಿಂಟ್ಸ್ ಬರ್ಕೊ. 24 ಘಟಕಾಂಶಗಳು, ಅದರಲ್ಲಿ ಪ್ರಧಾನ ಕೊನೆಯಲ್ಲಿ ಬರುತ್ತೆ. ಆ ಪ್ರಧಾನ ಅನ್ನೋದೇ 3 ಗುಣತ್ರಯಗಳು ಅವ್ಯಕ್ತ ರೂಪದಲ್ಲಿ ಇರುತ್ತೆ. ಯಾವಾಗ ಭಗವಂತನ ದೃಷ್ಟಿ ಅದರ ಮೇಲೆ ಬೀಳುತ್ತೆ, ಆಗ ಸೃಷ್ಟಿ ಪ್ರಾರಂಭ ಆಗುತ್ತೆ. ಅಂದ್ರೆ ಜೀವಿಗಳನ್ನ ಅವನು ಈ ಬಹಿರಂಗ ಶಕ್ತಿಯಾದಂತಹ ಪ್ರಕೃತಿಯಲ್ಲಿ ಅವನು ಇರಿಸ್ತಾನೆ. ಅದನ್ನೇ ಮಹತ್ತತ್ವ ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. How do those situated in the mode of goodness become conditioned? ಇಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ತುಂಬಾ ತಪ್ಪುಗಳಿರುತ್ತೆ. ಒಳ್ಳೆತನದ ಕ್ರಮ ಅಂತಂದ್ರೆ ಇದು ಸತ್ವಗುಣದಲ್ಲಿ ನೆಲೆಗೊಂಡಿರುವವರು ಹೇಗೆ ಅವರು ಬಂಧನಕ್ಕೆ ಸಿಲುಕ್ತಾರೆ, ಅಂತ, ಹೇಗೆ ಬದ್ಧಾತ್ಮರಾಗ್ತಾರೆ ಅಂತ. ಸತ್ವಗುಣದಲ್ಲಿರುವವರು ಕೂಡ ಬದ್ಧಾತ್ಮರೇ ಅಲ್ವಾ? ಹೌದಲ್ವಾ? ಹರೇ ಕೃಷ್ಣ. ಹೌದು ಅವ್ರು ಹೇಗೆ ಯಾವ ವಿಷಯಗಳು ಅವರನ್ನ ಬಂಧನದಲ್ಲಿ ಸಿಲುಕಿಸ್ತಿದೆ, ಅವರನ್ನ ಬದ್ಧರನ್ನಾಗಿಸ್ತಿದೆ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಅವರು ಬದ್ಧರಾಗ್ತಾರೆ ಮಾತಾಜಿ? ಅವ್ರ ಕೆಲಸ ಮಾಡೋದ್ರ ಬಗ್ಗೆ ಅವ್ರಿಗೆ ತೃಪ್ತಿ ಇರುತ್ತೆ, ಹೆಮ್ಮೆ ಇರುತ್ತೆ, ಮತ್ತೆ ಹೆಮ್ಮೆ ಅಹಂಕಾರಕ್ಕೆ ತಿರುಗುತ್ತೆ. ಆಮೇಲೆ ಅವರು ಇನ್ನು ಮುಂದಿಂದ ಹುಡ್ಕಕ್ ಹೋಗಲ್ಲ, ನಾನು ಇದ್ರಲ್ಲೇ ಸುಖವಾಗಿದ್ದೀನಿ ಅಂತೇಳಿ ಸುಮ್ನಾಗ್ಬಿಡ್ತಾರೆ. ಆ ಸುಖದಲ್ಲಿ ಏನಾದ್ರು ಅವರು ಕೃಷ್ಣ ಪ್ರಜ್ಞೆಗೆ ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಕೆಳಮಟ್ಟಕ್ಕೆ ಬರ್ತಾರೆ ಅಂತ ಶ್ಲೋಕ ಕೊಟ್ಟಿದ್ದಾರಲ್ವಾ, ರೆಫರೆನ್ಸ್ ಕೊಟ್ಟಿದ್ದಾರೆ, 6ನೇ ಶ್ಲೋಕ. ಆದ್ರೆ ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವರನ್ನ ಸುಖ ಮತ್ತೆ ಜ್ಞಾನ ಅದರ ಪ್ರಜ್ಞೆ ಬದ್ಧಗೊಳಿಸುತ್ತೆ ಅಂತ ಕೊಟ್ಟಿದ್ದಾರೆ. ಅನುವಾದದಲ್ಲೂ ಸಿಗುತ್ತೆ ನಿಮ್ಗೆ. ಸತ್ವಗುಣದಲ್ಲಿ ಸ್ಥಿತರಾದವರು ಸುಖ ಮತ್ತೆ ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ. ಅದಕ್ಕೆ 2ನೇ ಪ್ಯಾರಾಗ್ರಾಫ್ ಅಲ್ಲೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಭಾವಾರ್ಥದಲ್ಲೂ ಕೂಡ ಅದಕ್ಕೆ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಎಲ್ಲಾ ಬಗೆಯ ಮಾನಸಿಕ ಅಭಿವ್ಯಕ್ತಿಗಳು ಪ್ರಕೃತಿಯಲ್ಲಿ ಜೀವಿಗಳ ಬದ್ಧ ಸ್ಥಿತಿಗೆ ಕಾರಣ. ಸತ್ವಗುಣವನ್ನು ಬೆಳೆಸಿಕೊಳ್ಳುವುದರ ಪರಿಣಾಮವು ಎಂದರೆ ಅಂತಹ ಮನುಷ್ಯನು ಬೇರೆ ರೀತಿಯಲ್ಲಿ ಬದ್ಧರಾಗಿರುವವರಿಗಿಂತ ಬುದ್ಧಿವಂತನಾಗುತ್ತಾನೆ. ಅಂದ್ರೆ ಸತ್ವಗುಣ ಅನ್ನುವಂಥದ್ದು ಜ್ಞಾನದಿಂದ ತುಂಬಿರುತ್ತೆ. ಅಂತವರು ಕೂಡ ಹೇಗೆ ಬಂಧನಕ್ಕೆ ಸಿಲುಕ್ತಾರೆ ಅನ್ನುವಂಥದ್ದು. ಸತ್ವಗುಣವಿರುವವರ ಮೇಲೆ ಐಹಿಕ ದುಃಖಗಳು ಅಷ್ಟು ಪರಿಣಾಮವನ್ನು ಮಾಡೋದಿಲ್ಲ, ಮತ್ತು ಅವನಿಗೆ ಐಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತದೆ. ನಾನು ಮುಂದುವರೆದಿದ್ದೀನಿ ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಸತ್ವಗುಣದಲ್ಲಿ ಮನುಷ್ಯನ ಪಾಪಕರ್ಮಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಮುಕ್ತನೇ ಆಗುತ್ತಾನೆ ಎನ್ನುವುದು ಅರ್ಥ ಮಾಡಿಕೊಳ್ಳುವುದೇ ಈ ಸುಖದ ಭಾವನೆಗಳಿಗೆ ಕಾರಣ. ಜೀವಿಯು ಸತ್ವಗುಣದಲ್ಲಿದ್ದಾಗ ತಾನು ಜ್ಞಾನದಲ್ಲಿ ಮುಂದುವರೆದಿದ್ದೇನೆ ಮತ್ತು ಇತರರಿಗಿಂತ ಶ್ರೇಷ್ಠ ಎನಿಸುವಂತೆ ಬದ್ಧ ಸ್ಥಿತಿಯಲ್ಲಿ ಬರುತ್ತಾನೆ. ಹೀಗೆ ಅವನು ಬದ್ಧನಾಗುತ್ತಾನೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ ವಿಜ್ಞಾನಿಗಳು ಮತ್ತು ತತ್ವಶಾಸ್ತ್ರಜ್ಞ. ಇವರಿಬ್ಬರು ತಮ್ಮ ಜ್ಞಾನದ ವಿಷಯದಲ್ಲಿ ತುಂಬಾ ಹೆಮ್ಮೆ. ಸಾಮಾನ್ಯವಾಗಿ ಅವರು ತಮ್ಮ ಜೀವನದ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಿಕೊಳ್ಳುವುದರಿಂದ ಒಂದು ಬಗೆಯ ಐಹಿಕ ಸುಖದ ಭಾವನೆ ಬರುತ್ತದೆ. ಬದ್ಧ ಬದುಕಿನ ಈ ಹೆಚ್ಚಿನ ಸುಖದ ಭಾವನೆಯಿಂದ ಅವರು ಐಹಿಕ ಪ್ರಕೃತಿಯ ಸತ್ವಗುಣದಿಂದ ಬಂಧಿತರಾಗುತ್ತಾರೆ. ಇದರಿಂದ ಸತ್ವಗುಣದಲ್ಲಿ ಕೆಲಸ ಮಾಡುವುದರತ್ತ ಅವರು ಆಕರ್ಷಿತರಾಗುತ್ತಾರೆ. ಆ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಅವರಿಗೆ ಆಕರ್ಷಣೆ ಇದ್ದಷ್ಟು ಕಾಲವು ಅವರು ಪ್ರಕೃತಿಯ ಗುಣಗಳಲ್ಲಿ ಯಾವುದಾದರೊಂದು ಬಗೆಯ ದೇಹವನ್ನು ಪಡೆಯಬೇಕಾಗುತ್ತದೆ. ಹೀಗೆ ಬಿಡುಗಡೆಯಾಗುವುದರ ಸಂಭವವೂ ಇಲ್ಲ. ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವ ಸಂಭವವೂ ಇಲ್ಲ. ಮನುಷ್ಯನು ಮತ್ತೆ ಮತ್ತೆ ಒಬ್ಬ
ತತ್ವಶಾಸ್ತ್ರಜ್ಞನಾಗಬಹುದು, ವಿಜ್ಞಾನಿ ಆಗಬಹುದು, ಅಥವಾ ಕವಿ ಆಗಬಹುದು. ಅದೇ ಹುಟ್ಟು ಸಾವುಗಳ ಅದೇ ತೊಂದರೆಯಲ್ಲಿ ಮತ್ತೆ ಮತ್ತೆ ಸಿಲುಕಿಕೊಳ್ಳಬಹುದು. ಆದರೆ ಐಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಮನುಷ್ಯನು ಭಾವಿಸುತ್ತಾನೆ. ಅಂದ್ರೆ ಅವನಿಗೆ ತನಗೆ ಜ್ಞಾನ ಇದೆ ಅನ್ನುವಂಥದ್ದು ಗೊತ್ತಿದೆ. ಆ ಜ್ಞಾನದಿಂದ ನಾನು ಪಾಪಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವನಿಗೆ ಖುಷಿ ಕೊಡ್ತಿದೆ. ಮತ್ ನಾನ್ ಮಾಡ್ತಾ ಇರುವಂತಹ ಕೆಲಸ ಅದು ಅವನಿಗೆ ಹೆಮ್ಮೆ ಕೊಡುತ್ತೆ. ಅಂದ್ರೆ ಅವನು ತನಗೆ ತಾನೇ ಒಂದು ಅವನಲ್ಲಿ ಪ್ರೌಡ್ ಆಗುತ್ತೆ. ಅಂದ್ರೆ ಅವನು ನಾನ್ ಮಾಡ್ತಿರೋದು ಸರಿ, ನನ್ನಲ್ಲಿ ತುಂಬಾ ಜ್ಞಾನ ಇದೆ, ಇದರಿಂದ ನನ್ಗೆ ಸುಖವಾದ ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಪಾಪಗಳು ಮಾಡಿಲ್ಲ ಅಂದ್ರೆ ಕಷ್ಟಗಳು ಕಡಿಮೆ ಇರುತ್ತೆ. ಸುಖವಾದ ಜೀವನ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಅವನು ಅದ್ರಲ್ಲಿಯೇ ಬಂಧನದಲ್ಲಿ ಸಿಲುಕ್ತಾ ಇದ್ದಾನೆ. ಅಂದ್ರೆ ಅವನು ಅದ್ರ ಆಚೆಗೆ ಅವನು ಏನೇನು ಯೋಚಿಸ್ತಾ ಇಲ್ಲ, ಅದರಿಂದ ಆಚೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಪುಣ್ಯ ಮಾಡಿದ್ರು ಕೂಡ ಏನಾಗುತ್ತೆ? ಹರೇ ಕೃಷ್ಣ, ಆ ಪಾಪಗಳೆಲ್ಲ ನಾವು ಪುಣ್ಯಕರವಾದ ಜೀವನ ಮಾಡ್ತಾ ಇದ್ವಿ ಅಂದ್ರೆ ಏನಾಗುತ್ತೆ? ಹರೇ ಕೃಷ್ಣ ಮಾತಾಜಿ. ಪುಣ್ಯ ತೀರೋ ತನಕ ಮೇಲಿನ ಲೋಕದಲ್ಲಿದ್ದು ಮತ್ತೆ ವಾಪಸ್ ಬರ್ಬೇಕು ಮಾತಾಜಿ. ಮತ್ತೆ ಭೂಲೋಕದಲ್ಲಿಯೇ ಹುಟ್ಟಬೇಕಾಗುತ್ತೆ. ಹೀಗೆ ಅವನು ಮತ್ತೆ ಪುನರಪಿ ಜನನ ಮರಣ ಚಕ್ರದಲ್ಲಿಯೇ ತಿರುಗ್ತಾನೆ ಇರ್ತಾನೆ ಹೊರತು ಅದರಿಂದ ಆಚೆಗೆ ಹೋಗೋ ಯೋಚನೆ ಕೂಡ ಅವನಲ್ಲಿ ಇರೋದಿಲ್ಲ. ಹೀಗೆ ಅವನು ಬಂಧನದಲ್ಲಿಯೇ ಇರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರನೇ ಪ್ರಶ್ನೆ ಇದು ಕೂಡ, ದ ಮೋಡ್ ಆಫ್ ಪ್ಯಾಷನ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ವಾಟ್? ಅಂದ್ರೆ ರಜೋಗುಣ ಯಾವುದರಿಂದ ಕ್ಯಾರೆಕ್ಟರೈಸ್ಡ್ ಬೈ ವಾಟ್? ಅಂದ್ರೆ ರಜೋಗುಣದಲ್ಲಿ ಇರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳನ್ನ ಕೇಳ್ತಾ ಇದ್ದಾರೆ. ಶ್ಲೋಕ 7. ರಜೋಗುಣದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಏನಿರುತ್ತೆ? ಯಾವ ಗುಣ ಇರುತ್ತೆ? ಹರೇ ಕೃಷ್ಣ ಮಾತಾಜಿ, ಅತಿ ಆಸೆ ಇರುತ್ತೆ ಮಾತಾಜಿ. ಅಂದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಪಾದನೆ ಮಾಡುವಂತದ್ದು, ಹೆಚ್ಚಿನ ಆಸೆಗೆ ಒಳಗಾಕೊಂಡೆ ಅವನು ಇದಕ್ಕೆ ಬೀಳ್ತಾನೆ, ಅದಕ್ಕೆ ಬಂಧನಕ್ಕೆ ಸಿಕ್ಕಿಕೊಳ್ತಾನೆ. ಮತ್ತೆ ಅವನಲ್ಲಿ ಅಜ್ಞಾನ ಇದೆ ಅಲ್ವಾ, ಅದರಿಂದ ಆಸೆ ಮತ್ತೆ ಅಜ್ಞಾನದಿಂದ ಅವನು ಬಂಧನಕ್ಕೆ ಸಿಕ್ಕಿಕೊಳ್ತಾನೆ ಮಾತಾಜಿ. ರಜೋಗುಣದಲ್ಲಿ ಅತಿ ಆಸೆ, ಕರ್ಮದಲ್ಲಿ ತೊಡಗುತ್ತಾರೆ. ಕಾಮಕರ್ಮ. ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತೆ. ಇದರಿಂದ ದೇಹದಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಈ ರೀತಿ ಅವನು ಬಂಧನಕ್ಕೆ ಸಿಲುಕ್ತಾನೆ. ಅದು ಭಾವಾರ್ಥದಲ್ಲಿ ಪ್ರಭುಪಾದರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅಂದ್ರೆ ಹೇಗೆ ಅಂತ. ರಜೋಗುಣದ ಹೆಚ್ಚಾದಾಗ ಮನುಷ್ಯನಿಗೆ ಐಹಿಕ ಭೋಗದ ಹಂಬಲ ಆಗುತ್ತೆ. ಅವನು ಇಂದ್ರಿಯ ತೃಪ್ತಿನ ಬಯಸ್ತಾನೆ. ಇಂದ್ರಿಯ ತೃಪ್ತಿಗಾಗಿ ರಜೋಗುಣದ ಮನುಷ್ಯನು ಸಮಾಜದಲ್ಲಿ ಅಥವಾ ದೇಶದಲ್ಲಿ ಗೌರವವನ್ನ ಬಯಸ್ತಾನೆ. ಅವನಿಗೆ ಒಳ್ಳೆ ಮಕ್ಕಳು, ಹೆಂಡತಿ, ಮನೆಗಳಿಂದ ಕೂಡಿದ ಸುಖವಾದ ಸಂಸಾರ ಬೇಕು. ರಜೋಗುಣದಲ್ಲಿ ಹುಟ್ಟಿದವನು ಮನುಷ್ಯನಿಗೆ ಈ ಹಂಬಲವು ಇದ್ದಷ್ಟು ದಿನವೂ ಅವನು ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಸಮಾಜವನ್ನು ಸುಪ್ರೀತಗೊಳಿಸಲು ಮತ್ತು ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲು ಮನುಷ್ಯನ ಕೆಲಸ ಮಾಡಬೇಕಾಗುತ್ತದೆ. ರಜೋಗುಣದಲ್ಲಿ ಆಧುನಿಕ ನಾಗರಿಕತೆ ರಜೋಗುಣದ ಮಟ್ಟದಲ್ಲಿ ಮುಂದುವರಿದಿದೆ ಎಂದು ಪರಿಗಣಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಮುಂದುವರಿದ ಸ್ಥಿತಿಯು ಸತ್ವಗುಣದಲ್ಲಿನದು ಎಂದು ಭಾವಿಸಲಾಗುತ್ತಿತ್ತು. ಸತ್ವಗುಣದವರಿಗೆ ಮುಕ್ತಿ ಇಲ್ಲದಿರುವಾಗ ರಜೋಗುಣದಲ್ಲಿರುವವರಿಗೆ ಸಿಕ್ಕಿಕೊಂಡಿರುವವರ ವಿಷಯ ಹೇಳುವುದಿಲ್ಲ. ಅಂದ್ರೆ ಇಲ್ಲಿ ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿ ಅವನು ಸರಿಯಾದ ರೀತಿಯಲ್ಲಿ ನಡ್ಕೊತಾ ಇದ್ದಾನೆ, ಸರಿಯಾದ ರೀತಿಯಲ್ಲಿ ಜ್ಞಾನ ಪಡೆದಿದ್ದಾನೆ, ಸುಖವಾದ ಜೀವನ ಮಾಡ್ತಿದ್ದಾನೆ, ಅವನಿಗೆ ಇಲ್ಲಿ ಬಂಧನದಿಂದ ಮುಕ್ತಿ ಇಲ್ಲ ಅಂತಂದ್ಮೇಲೆ ಯಾರು ಐಹಿಕ ಇಂದ್ರಿಯ ಭೋಗದ ಇಚ್ಛೆ ಇಟ್ಕೊಂಡ್ ಮಾಡ್ತಾ ಇದ್ದಾರೆ, ಅತಿ ಆಸೆ ಅಂಬರವನ್ನ ಇಟ್ಕೊಂಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮುಕ್ತಿ ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಹೀಗೆ ಅವನಲ್ಲಿ ಕಾಮ್ಯ ಕರ್ಮಗಳನ್ನು ಮಾಡುವ ಬಯಕೆ ಇದೆ, ಇಂದ್ರಿಯ ಸುಖ ಪಡೆಯೋದಕ್ಕೆ ಅವನು ಇಚ್ಛಿಸ್ತಾನೆ. ಆ ಹಂಬಲ, ಆ ಆಸೆ ಅವನನ್ನ ಸದಾ ಭೂಮಿ ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಹುಟ್ಟುವ ಹಾಗೆ ಮಾಡುತ್ತೆ ಅಂತ. ಇಲ್ಲಿಂದ ಅವನಿಗೆ ಬಿಡುಗಡೆ ಇಲ್ಲ, ಬಂಧನದಲ್ಲಿಯೇ ಇದ್ದಾನೆ. 4ನೇ ಕ್ವೆಶ್ಚನ್, ಅಜ್ಞಾನದ ವಿಧಾನದ 3 ಫಲಿತಾಂಶಗಳನ್ನು ಪಟ್ಟಿ ಮಾಡಿ. ಅಂದ್ರೆ ಇಲ್ಲಿ ಅಜ್ಞಾನ ಅಂದ್ರೆ ತಮೋಗುಣ. ತಮೋಗುಣದ ಲಿಸ್ಟ್ 3 ರಿಸಲ್ಟ್ಸ್ ಆಫ್ ದಿ ಮೋಡ್ ಆಫ್ ಇಗ್ನೋರೆನ್ಸ್. ಅಂದ್ರೆ ತಮೋಗುಣದಲ್ಲಿರುವಂತಹ ವ್ಯಕ್ತಿಯ ಪರಿಣಾಮಗಳು ಅಂದ್ರೆ ಫಲಿತಾಂಶಗಳು, ಅವನು ಏನಾಗ್ತಾನೆ ತಮೋಗುಣದಲ್ಲಿದ್ದಾಗ ಅಂತ. ಆಲಸ್ಯ, ನಿದ್ರೆ,
ಹಾ ಮಾತಾಜಿ. ತಿಳುವಳಿಕೆಯ ಕೊರತೆ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳು ಎಂದರೆ ಹುಚ್ಚು, ಆಲಸ್ಯ, ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ತಮೋಗುಣವು ಸತ್ವಗುಣ ಸತ್ವಗುಣದಲ್ಲಿರುವ ಮನುಷ್ಯ ಜ್ಞಾನವನ್ನು ಬೆಳೆಸಿಕೊಂಡು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದ್ರೆ ತಮೋಗುಣ ಇದಕ್ಕೆ ವಿರುದ್ಧವಾದದ್ದು. ತಮೋಗುಣದ ಪ್ರಭಾವಕ್ಕೆ ಸಿಕ್ಕ ಪ್ರತಿಯೊಬ್ಬನು ಹುಚ್ಚನಾಗುತ್ತಾನೆ. ಹುಚ್ಚನು ಯಾವುದು ಏನು ಎಂದು ಅರ್ಥ ಮಾಡಿಕೊಳ್ಳಲಾರ. ಮುನ್ನಡೆಯುವ ಬದಲು ಅವನು ಕೀಳು ಸ್ಥಿತಿಗೆ ಬರುತ್ತಾನೆ. ಅಜ್ಞಾನದ ಪ್ರಭಾವದಿಂದ ಮನುಷ್ಯನಿಗೆ ವಸ್ತು ಇರುವಂತೆ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ಪ್ರತಿಯೊಬ್ಬನು ತನ್ನ ಅಜ್ಜನು ಸತ್ತಿದ್ದಾನೆ, ಆದ್ದರಿಂದ ತಾನು ಸಾಯುತ್ತೇನೆ ಎನ್ನುವುದನ್ನು ಕಾಣಬಲ್ಲ. ಮನುಷ್ಯನಿಗೆ ಸಾವು ಉಂಟು, ಅವನಿಗೆ ಹುಟ್ಟುವ ಮಕ್ಕಳು ಸಾಯುತ್ತಾರೆ. ಆದ್ದರಿಂದ ಸಾವು ಖಂಡಿತ. ಆದರೂ ಮನುಷ್ಯನು ಹುಚ್ಚಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಹಣವನ್ನು ಸಂಗ್ರಹಿಸುತ್ತಾನೆ. ನಿತ್ಯವಾದ ಚೇತನಕ್ಕೆ ಲಕ್ಷ್ಯ ಕೊಡುವುದಿಲ್ಲ. ಇದು ಹುಚ್ಚು. ಸೊ ಅದರ ಪರಿಣಾಮಗಳು ಅಂದ್ರೆ ಈ ಫಲಿತಾಂಶಗಳು ಏನಂದ್ರೆ, ತಮ್ಮ ಗುಣದಲ್ಲಿರುವಂತ ವ್ಯಕ್ತಿ ಆಲಸ್ಯ, ನಿದ್ರೆ ಮತ್ತೆ ಹುಚ್ಚು. ಇದು ಅನುವಾದದಲ್ಲಿ ಸಿಕ್ಕಿಡುತ್ತೆ. ಹೀಗೆ ಅದು ಆತ್ಮನನ್ನ ಬಂಧಿಸುತ್ತೆ ಅಂತ. 5ನೇ ಪ್ರಶ್ನೆ, ಇದು ಸಿಚುವೇಟೆಡ್ ಇನ್ ಗುಡ್ನೆಸ್, ಪ್ಯಾಷನ್ ಅಂಡ್ ಇಗ್ನೋರೆನ್ಸ್, ಪ್ರೋಗ್ರೆಸ್ ಇನ್ ವಿಚ್ ಡೈರೆಕ್ಷನ್ಸ್. ಯಾರು ಸತ್ವ ಗುಣ, ರಜಗುಣ ಮತ್ತೆ ತಮೋ ಗುಣಗಳಲ್ಲಿ ನೆಲೆಗೊಂಡಿರ್ತಾರೆ ಅವರ ಅಂದ್ರೆ ಮುಂದಿನ ಪರಿಸ್ಥಿತಿ ಏನು ಅಂತ, ಮುಂದೆ ಅವ್ರಿಗೆ ಏನಾಗುತ್ತೆ ಅಂತ. ಇದಕ್ಕೆ ಶ್ಲೋಕ 18 ಕೊಟ್ಟಿದ್ದಾರೆ. ಸತ್ವಗುಣದಲ್ಲಿ ಇರುವವರು, ಹರೇ ಕೃಷ್ಣ, ಆನ್ಸರ್ ಕೊಡಿ ನೀವೇನಾದ್ರೂ ಬರ್ತಿದ್ರೆ. ಸತ್ವಗುಣದಲ್ಲಿ ಇರೋರು ಉನ್ನತ ಲೋಕಕ್ಕೆ ಹೋಗ್ತಾರೆ, ಮತ್ತೆ ರಜಗುಣದಲ್ಲಿ ಇರೋರು ಭೂಲೋಕದಲ್ಲಿ ಹೋಗ್ತಾರೆ. ಅದೇ ತರ ಇರೋದು. ಮತ್ತೆ ತಮಗುಣದಲ್ಲಿ ಇರೋರು ನರಕಕ್ಕೆ ಹೋಗ್ತಾರೆ, ಪ್ರಾಣಿಗಳು. ಆ ಗುಣದಲ್ಲಿ ಇರುವ ಪರಿಣಾಮಗಳು ಏನಾಗುತ್ತೆ ಅಂತ ಹೇಳಿ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸತ್ವಗುಣದಲ್ಲಿರುವವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ, ತಮೋಗುಣದಲ್ಲಿ ಇರುವವರು ಅಧೋ ಲೋಕಗಳಿಗೆ ಹೋಗ್ತಾರೆ. ರಜಗುಣದಲ್ಲಿ ಇರುವವರು ಈ ಭೂಮಿಯಲ್ಲಿ ಅಂದ್ರೆ ಭೂಲೋಕದಲ್ಲಿ ವಾಸ ಮಾಡ್ತಾರೆ, ಮತ್ತೆ ಮತ್ತೆ ಇಲ್ಲೇ ಹೋಗ್ತಾರೆ ಅಂತ. 6ನೇ ಪ್ರಶ್ನೆ, ದ ಮೋಡ್ಸ್ ಅಂದ್ರೆ ಇಲ್ಲಿ ತ್ರಿಗುಣಗಳು. How does the living entity get in contact with the material nature? ಅಂದ್ರೆ ಈ ಒಂದು ಜೀವಾತ್ಮ ಅದು ಹೇಗೆ ಈ ಒಂದು ಭೌತಿಕ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತೆ ಅನ್ನುವಂಥದ್ದು. 6ನೇ ಎಲ್ಲಿ ಬರುತ್ತೆ? ಜೀವಾತ್ಮನು ಪ್ರಕೃತಿಯ ಮೂಲಗಳ ಸಂಪರ್ಕದಿಂದ ಬಂಧನಕ್ಕೆ ಒಳಗಾಗುತ್ತಾನೆ. ಯಾವ ಶ್ಲೋಕ ಮಾತಾಜಿ? ಯಾವ ಶ್ಲೋಕದಲ್ಲಿ ಸಿಕ್ಕಿದೆ ಮಾತಾಜಿ ನಿಮ್ಗೆ? ಮಾತಾಜಿ ಇದು ಇವ್ರು ಬರ್ಸಿರೋದು ಮಾತಾಜಿ. ಮಾತಾಜಿ ಬರ್ಸಿರೋದು. How does the living entity get in contact with material nature? ಜೀವಿಗಳು ಭೌತಿಕ ಪ್ರಕೃತಿಯೊಂದಿಗೆ ಹೇಗೆ ಸಂಪರ್ಕವನ್ನು ಪಡೆಯುತ್ತವೆ?
ಮಾತಾಜಿ ಎಷ್ಟನೇದು ಮಾತಾಜಿ ಅದು? ಅದು 6th ಕ್ವಶನ್ ಅಲ್ಲಿ ಫಸ್ಟ್ ಒನ್ ಮಾತಾಜಿ. ಅಂದ್ರೆ ಅದರಲ್ಲಿ ಸಬ್ ಕ್ವಶನ್ಸ್ ಇದೆ ABC ಅಂತ, ಅದ್ರಲ್ಲಿ A ಓದ್ತಾ ಇದೀವಿ. ಅಂದ್ರೆ ನಾವು ಯಾವಾಗ ಈ ಒಂದು ಏನ್ ನೀವ್ ಆನ್ಸರ್ ಏನ್ ಬರ್ದಿದ್ದೀರಾ ಮಾತಾಜಿ? ನಾರ್ಮಲ್ ಆಗಿ ಏನಂತಂದ್ರೆ ನಾನು ಅದನ್ನ ಬಿಟ್ಟಿದ್ದೀನಿ ಮಾತಾಜಿ. ತ್ರಿಗುಣಗಳ ಮೂಲಕ ಏನಾದ್ರೂ ಸಂಪರ್ಕ ಪಡೆಯುತ್ತೆ? ಭೌತಿಕ ಪ್ರಕೃತಿ ಜೊತೆ ಅದು ಹೇಗೆ ಸಂಪರ್ಕವನ್ನು ಪಡೆಯುತ್ತೆ ಅಂತಂದ್ರೆ, ಯಾವಾಗ ನಾವು ಭಗವಂತನಿಗೆ ತದ್ವಿರುದ್ಧವಾಗಿ ಹೋಗ್ತೀವಿ, ಮತ್ತೆ ಭಗವಂತನ ಹಾಗೆ ನಾವಾಗ್ಬೇಕು ಅಂತ ಅನ್ಕೋತೀವಿ, ಒಡೆತನ ನಿಯಂತ್ರಣ ಸಾಧಿಸ್ಬೇಕು ಅನ್ಕೋತೀವಿ, ಆಗ ನಾವೇನ್ ಮಾಡ್ತೀವಿ, ಈ ಭೌತಿಕ ಜಗತ್ತಿಗೆ ಬರೋದಕ್ಕೆ ಅಂದ್ರೆ ಆತ್ಮದ ಸಾಮರ್ಥ್ಯ ಇಚ್ಛೆ ಪಡುವಂಥದ್ದು, ಅದು ಇಚ್ಛೆ ಪಡ್ತಾ ಇದೆ, ಅದ್ರ ಇಚ್ಛೆ ಅದು ಸರಿಯಾದ ದಿಕ್ಕಿನಲ್ಲಿ ನಿಟ್ಟಿನಲ್ಲಿ ಇಲ್ಲ. ಅದು ಭಗವಂತನ ಸೇವೆನ ಹೇಗೆ ಮಾಡ್ಬೋದು ಅನ್ನೋ ಇಚ್ಛೆ ಪಟ್ಟಿದ್ದಿದ್ರೆ, ಮತ್ತೆ ಇನ್ನೂ ಎಷ್ಟು ಚೆನ್ನಾಗಿ ನಾನು ಭಗವಂತನ ಸೇವೆ ಮಾಡೋದಕ್ಕೆ ಸಾಮರ್ಥ್ಯ ಗಳಿಸ್ಬೋದು ಅನ್ನೋ ಪ್ರಯತ್ನ ಮಾಡಿದಿದ್ರೆ ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ತಿತ್ತು. ಯಾವಾಗ ಅದಕ್ಕೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಏನೋ ಮಾಡ್ಬೇಕು ಅಂತ ಅನ್ಕೋತು, ಕೂಡ್ಲೇ ಅದು ಭೌತಿಕ ಜಗತ್ತಿಗೆ ಅದನ್ನ ಕಳಿಸ್ಕೊಡ್ಲಾಯ್ತು. ಅಂದ್ರೆ ಭಗವಂತ ಅದರ ಇಚ್ಛೆನ ಈಡೇರಿಸೋದಕ್ಕೆ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಇಲ್ಲಿ ನಾವು ನೋಡಿದ್ವಿ ಹೇಗೆ ಅವನು ಆ ಸೃಷ್ಟಿ ಕಾರ್ಯ ನಡೆಯುತ್ತೆ ಅನ್ನುವಂಥದ್ದು. ಈ ಒಂದು ಐಹಿಕ ಜಗತ್ತು ಪ್ರಧಾನ ಅಂತ ಕರೆಯುತ್ತೆ. ಅದು ಮೊದಲಿಗೆ ಕಾರಣೋದಕ ಶಾಹಿ ವಿಷ್ಣುವಿನ ರೋಮಕೋಪಗಳಿಂದ ಬರುತ್ತೆ. ಆ ಒಂದು ಸಣ್ಣ ಸಾಸಿವೆ ಕಾಳಿನ ಗಾತ್ರದಲ್ಲಿರುತ್ತೆ, ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ, ಅದನ್ನೇ ಪ್ರಧಾನ ಅಂತ ಕರೀತಾರೆ. ಅಂದ್ರೆ ಬಹಿರಂಗ ಶಕ್ತಿ ಸೃಷ್ಟಿಯ ಒಂದು 24 ಘಟಕಾಂಶಗಳ ಒಟ್ಟು ಮೊತ್ತವನ್ನ ಅದರ ಮೇಲೆ ಯಾವಾಗ ಭಗವಂತ ದೃಷ್ಟಿ ಹಾಯಿಸ್ತಾನೆ, ಆಗ ಅದು ಜೀವಿಗಳು ಅದರಲ್ಲಿ ಪ್ರಕೃತಿ ಸಂಪರ್ಕಕ್ಕೆ ಬರ್ತವೆ. ಭಗವಂತ ಯಾವಾಗ ಕಣ್ಣೋಟವನ್ನ ಬೀರ್ತಾನೆ, ಆಗ ಜೀವಾತ್ಮಗಳು ಪ್ರಕೃತಿ ಸಂಪರ್ಕಕ್ಕೆ ಬರ್ತಾರೆ. ಅಂದ್ರೆ ಅವರ ಇಚ್ಛೆಯನ್ನ ಈಡೇರಿಸೋದಕ್ಕೆ ಭಗವಂತ ಅವರಿಗೆ ಅವರವರ ಕರ್ಮಾನುಸಾರ ಮತ್ತೆ ಅವರವರ ಇಚ್ಛಾನುಸಾರ ಬೇರೆ ಬೇರೆ ದೇಹಗಳನ್ನ ಕೊಡ್ತಾನೆ. ಹರೇ ಕೃಷ್ಣ. ನೀವ್ ಬರ್ತಿರೋದು ಇದೇ ಆಗಿದೆಯಾ? ಹರೇ ಕೃಷ್ಣ. ನೀವ್ ಇದಕ್ಕೆ ಯಾವ ಉತ್ತರ ಬರ್ತಿದ್ದೀರಿ ಅಂತ ಒಂದ್ಸಲಿ ಓದಿ. ಮಾತಾಜಿ ನಾನು ಹೇಳಲ್ಲ ಮಾತಾಜಿ. ಹಾ ಮಾತಾಜಿ. ಅಂದ್ರೆ ವಿಧಾನಗಳಲ್ಲಿ ಏನಲ್ಲಿ ಅಂದ್ರೆ ಜೀವಿಯು ಪ್ರಕೃತಿಯ ಸಮೀಪಕ್ಕೆ ಬಂದಾಗ ಸತ್ವ ರಜಸ್ಸು ತಾಮಸ ಗುಣಗಳ ಸ್ಪರ್ಶವಾಗ್ತವೆ. ಅವುಗಳ ಪರಿಣಾಮವಾಗಿ ಅನುಭವಗಳು ಹುಟ್ಟುತ್ತವೆ. ಜೀವಿಯು ದೇಹ ಬದಲಿಸುವಾಗ ಇಂದಿನ ವಾಸನೆಗಳನ್ನು ಅಂದ್ರೆ ಒತ್ತೊಯ್ಯುತ್ತಾನೆ. ಈ ವಾಸನೆಗಳೇ ಇಷ್ಟ ಅನಿಷ್ಟ ಸ್ವಭಾವ ಪ್ರವೃತ್ತಿ ಎಂಬ ವಿಭಿನ್ನತೆಯೊಂದಿಗೆ ಪ್ರಕೃತಿಯ ಸಂಪರ್ಕ ಗಟ್ಟಿಯಾಗುತ್ತದೆ. ಅಹಂಕಾರ ನಾನು ಮಾಡುತ್ತಿದ್ದೇನೆ ಎಂದು ಭ್ರಮೆಯಿಂದ ಪ್ರಕೃತಿಯ ಬಂಧನ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅಂದ್ರೆ ಒಟ್ಟಾರೆ ಜೀವಿಯು ಭೌತಿಕ ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಪಡೆಯುವುದು ಪ್ರಕೃತಿಯ ಸಂಘದಿಂದ ಮನಸ್ಸು, ಇಂದ್ರಿಯಗಳು, ಗುಣಗಳು ಮತ್ತು ವಾಸನೆಗಳ ಮೂಲಕ ಆತ್ಮನು ಸಾಕ್ಷಿಯಾಗಿದ್ದರೂ ಅಹಂಕಾರದಿಂದ ಕರ್ತವ್ಯವನ್ನು ಸ್ವೀಕರಿಸಿದಾಗ ಬಂಧನ ಉಂಟಾಗುತ್ತದೆ ಅಂತ ಹೇಗೆ ಇದಕ್ಕೆ ಬರ್ದಿದೆ ಮಾತಾಡಿ. ಅಂದ್ರೆ ಜೀವಿ ಭೌತಿಕ ಪ್ರಕೃತಿಯೊಂದಿಗೆ ಸಂಪರ್ಕ ಹೇಗೆ ಪಡೆಯುತ್ತದೆ ಅನ್ನೋದಕ್ಕೆ. ಇನ್ನ ಬಿ ಭೌತಿಕ ಪ್ರಕೃತಿಯಲ್ಲಿ ಎಲ್ಲಾ ಜಾತಿಯ ಜೀವಿಗಳು ಹುಟ್ಟಿನ ಹಿಂದಿನ ತತ್ವವನ್ನು ವಿವರಿಸುವ ಸಾದೃಶ್ಯವನ್ನು ವಿವರಿಸಿ ಅದಕ್ಕೆ ಅಂದ್ರೆ ಭೂಮಿಯಲ್ಲಿ ಗಿಡ ಮರ ಹೂವು ಹುಲ್ಲು ವಿಭಿನ್ನವಾಗಿರುವಂತೆ ಪ್ರಕೃತಿಯಲ್ಲಿ ದೇಹ ಮಾನವ ಪಶು ಪಕ್ಷಿ ಕೀಟ ವಿಭಿನ್ನ ಜೀವಿಗಳು ಹುಟ್ಟುತ್ತವೆ. ಭೂಮಿ ಸ್ವತಃ ಬೀಜವನ್ನು ಸೃಷ್ಟಿಸುವುದಿಲ್ಲ, ಆದ್ರೆ ಅದು ಬೀಜವನ್ನು ಸ್ವೀಕರಿಸಿ ಬೆಳೆಸುತ್ತದೆ. ಅಂದ್ರೆ ಬೀಜ ನೀಡುವ ತಂದೆ ಪರಮಾತ್ಮ ಭಗವಂತ, ಅಂದ್ರೆ ಚೇತನ ಶಕ್ತಿ ಆತ್ಮತತ್ವ ಇವು ಪರಮಾತ್ಮನಿಂದ ಬರುತ್ತವೆ, ಪ್ರಕೃತಿಯಿಂದಲ್ಲ. ಅಂದ್ರೆ ಜೀವಾತ್ಮ ಬೀಜ ಅಂದ್ರೆ ಒಂದೇ ಬಗೆಯದು, ಅದು ವಿಭಿನ್ನವಾದ ಭೂಮಿಯಲ್ಲಿ ಬಿದ್ದರೆ ವಿಭಿನ್ನ ರೀತಿಯಲ್ಲಿ ಬೆಳೆಯುತ್ತದೆ. ಅದೇ ರೀತಿ ಒಂದೇ ಆತ್ಮವು ವಿಭಿನ್ನ ಪ್ರಕೃತಿಯ ಗುಣಗಳಲ್ಲಿ ಸೇರಿದಾಗ ವಿಭಿನ್ನ ದೇಹ ಸ್ವಭಾವಗಳು
ಜಾತಿಗಳು ಕಾಣಿಸುತ್ತವೆ ಅಂತ ಬರ್ಕೊಂಡಿದ್ದೇನೆ. ಬಿ ಅದಲ್ಲ ಮಾತಾಜಿ, ಅಲ್ಲಿ ಸಾದೃಶ್ಯ ಕೇಳ್ತಾ ಇದಾರಲ್ವಾ? ಬಿ, ಸಾದೃಶ್ಯ please describe the analogy which explain this principle behind the birth of all species of life in material nature. ಪ್ರಕೃತಿನಲ್ಲಿ ಅವ್ರು ಬೇರೆ ಅಂದ್ರೆ ಬೇರೆ ಪ್ರಕೃತಿ ಅಂದ್ರೆ ಒಂದು ಅಂಶ. ತಂದೆ ಮಾತಾಜಿ ಅದು ಅಕ್ಕಿ ಮತ್ತೆ ಚೇಳಿದ್ದು ಸಾದೃಶ್ಯ ಇದೆ ಅದಾ ಮಾತಾಜಿ? ಅದಲ್ವಾ ಹಾ ಮಾತಾಜಿ? ಮಾತಾಜಿ, ಅದು ಪ್ರಭುಪಾದ್ರು ಕೊಟ್ಟಿರೋ ಸಾದೃಶ್ಯನೇ ನೀವು ಬರಿಬೇಕು. ಅದು ಅಕ್ಕಿ ಮತ್ತೆ ಚೇಳಿಂದೆ. ಬರಿಬೇಕಲ್ವಾ? ಚೇಳು ಅಕ್ಕಿಯ ರಾಶಿಯಲ್ಲಿ ತನ್ನ ಮೊಟ್ಟೆಯನ್ನು ಇಡುತ್ತದೆ. ಚೇಳು ಅಕ್ಕಿಯಿಂದ ಹುಟ್ಟುತ್ತದೆ. ಇದು ಕೆಲವೊಮ್ಮೆ ಕೆಲವೊಮ್ಮೆ ಹೇಳುವುದುಂಟು. ಆದರೆ ಅಕ್ಕಿಯು ಚೇಳಿನ ಕಾರಣವಲ್ಲ. ವಾಸ್ತವವಾಗಿ ಮೊಟ್ಟೆಗಳು ಇಟ್ಟಿದ್ದು ತಾಯಿ. ಹಾಗೆಯೇ ಜೀವಿಗಳ ಹುಟ್ಟಿಗೆ ಐಹಿಕ ಪ್ರಕೃತಿಯು ಕಾರಣವಲ್ಲ. ದೇವೋತ್ತಮ ಪರಮಪುರುಷನು ಬೀಜವನ್ನು ನೀಡುತ್ತಾನೆ. ಅವು ಐಹಿಕ ಪ್ರಕೃತಿಯ ಉತ್ಪನ್ನಗಳಾಗಿ ಹೊರಕ್ಕೆ ಬರುವಂತೆ ಕಾಣುತ್ತವೆ ಅಷ್ಟೇ. ಹೀಗೆ ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ದೇಹವನ್ನು ಪಡೆಯುತ್ತಾನೆ. ಇದನ್ನು ಐಹಿಕ ಪ್ರಕೃತಿಯು ಸೃಷ್ಟಿಸುತ್ತದೆ. ಇದರಿಂದ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ದುಃಖವನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಎಲ್ಲ ಅಭಿವ್ಯಕ್ತಿಗಳಿಗೆ ಪ್ರಭುವೇ ಕಾರಣನು. ಅಂದ್ರೆ ಅದು ಇದರ ಒಂದು ಸಾದೃಶ್ಯ. ಈ ಸಾದೃಶ್ಯವನ್ನ ಹೇಳ್ಬೇಕಾಗತ್ತಲ್ಲಿ. ಏನಂತ ಹೇಳ್ತಾರೆ ಅದನ್ನ? ವೃಶ್ಚಿಕ ಏನೋ ಒಂದು ಹೇಳ್ತಾರೆ, ನ್ಯಾಯ ಅಂತ. ಮೂರನೇದು, ಡಿಸ್ಕ್ರೈಬ್ ಒನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಈಚ್ ಮೋಡ್ ಅಂಡ್ ಐಡೆಂಟಿಫೈ ದ ಡೆಸ್ಟಿನೇಷನ್ ಅಚೀವ್ಡ್ ಬೈ ಡೈಯಿಂಗ್ ಇನ್ ಈಚ್ ಆಫ್ ದಿ ಮೋಡ್ಸ್. ಇದು ಆಲ್ರೆಡಿ ಒಂದು ಬಂದಿತ್ತಲ್ವಾ? ಅದು 3 ಗುಣಗಳಲ್ಲಿ ಇರುವಂತವ್ರು ಅವ್ರ ಮುಂದೆ ಏನಾಗ್ತಾರೆ ಅಂತ. ಅದಕ್ಕೆ ಸೇಮ್ ಅದೇ ತರ ಬರ್ತದೆ. ಪ್ರತಿ ಮೋಡ್ ನಲ್ಲಿ, ಅಂದ್ರೆ ಪ್ರತಿಯೊಂದು ಪ್ರಕೃತಿ ಗುಣಗಳಲ್ಲಿ ಅವರು ಜೀವತ್ಯಾಗ ಅಂದ್ರೆ ದೇಹತ್ಯಾಗ ಆದಾಗ ಅವರು ಸೇರುವಂತ ಗಮ್ಯ ಸ್ಥಾನವನ್ನ ಗುರುತಿಸಿ ಅಂತ. ಸತ್ವಗುಣದಲ್ಲಿದ್ದವರು ಉಲ್ಪಲೋಕಗಳಿಗೆ ಹೋಗ್ತಾರೆ, ಪುಣ್ಯವನ್ನು ಗಳಿಸಿರ್ತಾರೆ. ನಂತರ ತಮ್ಮ ಗುಣದಲ್ಲಿರುವವರು ಪಾಪ ಕಾರ್ಯಗಳನ್ನ ಮಾಡಿ ಅವರು ಅಧೋಲೋಕಗಳಿಗೆ ಹೋಗ್ತಾರೆ. ರಜಗುಣದಲ್ಲಿರುವವರು ಅಧಿಕವಾದ ಇಚ್ಛೆ, ಹಂಬಲ, ಬಯಕೆಯಿಂದ ಅವರು ಮತ್ತೆ ಈ ಭೂಮಿ ಮೇಲೆಯೇ ಹುಟ್ಟುತ್ತಾರೆ. ಲಕ್ಷಣನೇ ಹೇಳ್ಬೋದಲ್ಲ ಮತ್ತೆ? ಸತ್ವಗುಣದ ಲಕ್ಷಣ ಅಂದ್ರೆ ಶುದ್ಧತೆ ಮತ್ತೆ ಜ್ಞಾನ. ಆಮೇಲೆ ರಜಗುಣದ ಲಕ್ಷಣ ಅಂದ್ರೆ ಅತಿಯಾದ ಹಂಬಲ ಇರೋದು. ತಮಗುಣದ ಮಾತಾಜಿ ಅದು ಹೇಳ್ಬೇಕು. ಅಂದ್ರೆ ಆಲಸ್ಯ, ಹುಚ್ಚುತನ, ಭ್ರಮೆ. ಅದ್ರಲ್ಲಿ 2 ಬರುತ್ತಲ್ವಾ? ಒಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಈಚ್ ಮೋಡ್ ಅಂಡ್ ಐಡೆಂಟಿಫೈ ದ ಡೆಸ್ಟಿನೇಷನ್. ಅದು 2 ಬರುತ್ತೆ. ಅದರ ಸ್ವಭಾವನು ಹೇಳ್ಬೇಕು, ಅದರಿಂದ ಅವರು ಹೋಗುವಂತಹ ಗಮ್ಯಸ್ಥಾನವನ್ನು ಹೇಳ್ಬೇಕು. ಅಂದ್ರೆ ಅರ್ಥ ಆಗ್ತಿದೆ ಅಲ್ವಾ? ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಾ ಇಲ್ಲ ಫಾಸ್ಟ್ ಹೋಗ್ತಾ ಇದ್ದೀನಾ? ಹರೇ ಕೃಷ್ಣ. ಸೊ 7ನೇ ಪ್ರಶ್ನೆಗೆ ಹೋಗೋಣವಾ ಹಾಗಾದ್ರೆ? In verse 14.22 to 26, Lord Krishna describes one who has transcended the material modes. How does one transcend the modes? Name 2 symptoms of one who has transcended the material modes. Name the 2 aspects of his or her behavior. ಅಂದ್ರೆ ಇದು ಗುಣತ್ರಯ ಅಲ್ವಾ? ಗುಣಗಳನ್ನ ಮೀರುವಂತದ್ದು. 22ರಿಂದ 26 ಭಗವಾನ್ ಕೃಷ್ಣನ ಭೌತಿಕ ವಿಧಾನಗಳನ್ನ ಮೀರಿದ ಒಬ್ಬನನ್ನು ವಿವರಿಸುತ್ತಾನೆ. ಒಬ್ಬನು ವಿಧಾನಗಳನ್ನು ಹೇಗೆ ಮೀರುತ್ತಾನೆ? ಹೌ ಡಸ್ ದನ್ ಟ್ರಾನ್ಸೆಂಡ್ ದ ಮೋಡ್ಸ್, ಅಂದ್ರೆ ಅವನು ಹೇಗೆ ಗುಣಗಳನ್ನು ಮೀರ್ತಾನೆ. ಮತ್ತೆ ನೇಮ್ 2 ಸಿಂಪ್ಟಮ್ಸ್ ಆಫ್ ಒನ್ ಹೂ ಹ್ಯಾಸ್ ಟ್ರಾನ್ಸೆಂಡ್ ದ ಮೆಟೀರಿಯಲ್ ಮೋಡ್ಸ್, ಅಂದ್ರೆ ಯಾರು ಆ ಗುಣಗಳನ್ನ ಮೀರಿದ್ದಾನೆ ಅವನ 2 ಲಕ್ಷಣಗಳನ್ನ ಕೇಳ್ತಾ ಇದ್ದಾರೆ. ನೇಮ್ 2 ಆಸ್ಪೆಕ್ಟ್ಸ್ ಆಫ್ ಹಿಸ್ ಆರ್ ಹರ್ ಬಿಹೇವಿಯರ್, ಅವರ ನಡವಳಿಕೆಯ 2 ಅಂಶಗಳನ್ನ, ಗುಣಲಕ್ಷಣಗಳನ್ನ ಹೇಳಿ ಅಂತ ಇದ್ದಾರೆ. 22ರಿಂದ 26 ಗುಣಗಳನ್ನ ಮೀರಿದವನ ಲಕ್ಷಣಗಳು. 22ರಿಂದ 25 ಆಲ್ರೆಡಿ ಬಂದಿದೆ, ಮತ್ತೆ 26 ಕೂಡ ಸೇರಿಸಿದ್ದಾರೆ.
ದೇವೋತ್ತಮ ಪರಮ ಪುರುಷನು ಹೀಗೆಂದನು. ಪಾಂಡವನ ಮಗನಾದ ಅರ್ಜುನನೇ, ಈ ಲಕ್ಷಣಗಳು ಇರುವ ಮನುಷ್ಯನ ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅಂದ್ರೆ ಅವನು ಯಾರನ್ನ ಗುಣಗಳನ್ನ ಮೀರಿದವನು ಅಂತ ಹೇಳ್ತಾರೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅದನ್ನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನ ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯ ವಿಷಯಗಳಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿ ಇರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸುತ್ತಾನೆ. 26ರಲ್ಲಿ ಏನ್ ಕೊಟ್ಟಿದ್ದಾರೆ, ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಅಂದ್ರೆ ಈ ಗುಣಗಳನ್ನ ಮೀರೋದು ಹೇಗೆ ಅಂತಂದ್ರೆ ಅವನು ಭಕ್ತಿ ಸೇವೆ ಮಾಡುವ ಮೂಲಕ ಮೀರ್ತಾನೆ. ಮತ್ತೆ ಅವನ ಗುಣಲಕ್ಷಣಗಳು ಕೇಳಿದಾರಲ್ವಾ, ಆ ವ್ಯಕ್ತಿ 2 ಲಕ್ಷಣಗಳನ್ನ ಹೇಳಿ ಮತ್ತೆ ಅವನ ನಡವಳಿಕೆ 2 ಅಂಶಗಳನ್ನ ಹೇಳಿ, ಇದಕ್ಕೆಲ್ಲ ನಾವು 22ರಿಂದ 25ರ ಭಾವಾರ್ಥದಲ್ಲಿ ಅಂದ್ರೆ ಅನುವಾದದಲ್ಲಿ ಸಿಗುತ್ತೆ. ನೀವು ಅದೇ ಅಲ್ವಾ, ನೀವೇನ್ ಬರ್ದಿದ್ದೀರಾ? ಹರೇ ಕೃಷ್ಣ. ಒಬ್ಬನು ವಿಧಾನಗಳನ್ನು ಹೇಗೆ ಮೀರುತ್ತಾನೆ? ಭಕ್ತಿ ಸೇವೆಯಿಂದ. ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರ್ತಾನೆ. ಹೇಳಿ ಮಾತಾಜಿ. ಫಸ್ಟ್ ಒಬ್ಬನು ವಿಧಾನಗಳನ್ನು ಹೇಗೆ ಮೀರುತ್ತಾನಂತಂದ್ರೆ ಶುದ್ಧ ಭಕ್ತಿಯಿಂದ, ಅಂದ್ರೆ ಭಕ್ತಿ ಯೋಗದಿಂದ ಈ ವಿಧಾನಗಳನ್ನು ಮೀರುತ್ತಾನೆ ಅಂತ ಹೇಳಿ. ವಸ್ತು ವಿಧಾನಗಳನ್ನು ಮೀರಿದ ವ್ಯಕ್ತಿ 2 ಲಕ್ಷಣಗಳನ್ನು ಹೆಸರಿಸಿ ಅಂತಂದ್ರೆ ಸುಖ ದುಃಖ, ಮಾನ ಅಪಮಾನದಲ್ಲಿ ಸಮವಾಗಿ ಇರುವುದು, ಕ್ರಿಯಾಶೀಲತೆ, ಪ್ರಕಾಶ, ಯಾವುದೇ ಆಸೆಯಿಂದ ಇರದೇ ಇರುವುದು, ಆಸೆಗಳನ್ನು ಇಟ್ಟುಕೊಳ್ಳದೇ ಇರುವುದು ಅಂತ ಗುಣಲಕ್ಷಣಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಿ ಮಾತಾಜಿ, ನೀವು ಎ ಮತ್ತೆ ಬಿ ಹೇಳಿದ್ರಲ್ವಾ? ಸಿ ನಡವಳಿಕೆಯ 2 ಅಂಶಗಳನ್ನು ಹೆಸರಿಸಿ ಅಂತಂದ್ರೆ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವುದು ಒಂದು, ಸಾಕ್ಷಿಯಂತೆ ನಿರ್ಲಿಪ್ತವಾಗಿ ವರ್ತಿಸುವುದು ಅಂತೇಳಿ ಇನ್ನೊಂದು ಬರೋದು. 2 ಅಂಶಗಳು. ಹಂಗೆಲ್ಲ ಮಾತಾಜಿ ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ನಿರಾತಂಕವಾಗಿರ್ತಾನೆ. ಮಿತ್ರ ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡ್ಕೊಂಡು ಹೋಗಿ ಎಲ್ಲ ಐಹಿಕ ಚಟುವಟಿಕೆಗಳನ್ನು ತ್ಯಜಿಸಿರ್ತಾನೆ. ಅಂದ್ರೆ ಇಲ್ಲೇನಂದ್ರೆ ಅವನ್ಗೆ ಗೊತ್ತಿದೆ ಇದು ಏನ್ ಕಾರ್ಯ ನಡೀತಿದೆ, ಅದು ನಾ ಮಾಡ್ತಿರೋದಲ್ಲ, ಈ ಗುಣಗಳು ನನ್ನ ಕೈಲಿ ಮಾಡಿಸ್ತಿದೆ ಅಂತ. ಸೊ ಈ ಗುಣಗಳು ನನ್ನ ಕೈಲಿ ಮಾಡಿಸುವಾಗ ಕೆಲವೊಂದ್ಸಲ ಇದಿಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸತ್ವಗುಣ, ರಜೋಗುಣ, ತಮಗುಣ ಯಾವ ಒಂದು ಗುಣದ ಪ್ರಭಾವಕ್ಕೆ ಅವನು ಅಧೀನನಾಗ್ತಾನೆ, ಆ ಗುಣಕ್ಕೆ ಅನುಗುಣವಾಗಿ. ಆದ್ರೆ ಅವನು ಅದನ್ನ ಮೀರೋದು ಭಕ್ತಿ ಸೇವೆ ಮಾಡುವ ಮೂಲಕ ಮಾತ್ರ. ಅದು ಮಾಡದೇ ಇರುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಆ ಗುಣಗಳೇ ಅವನ ಕೈಯಲ್ಲಿ ಮಾಡಿಸ್ತಾ ಇರುತ್ತೆ ಪ್ರತಿಯೊಂದು ಕೆಲಸವನ್ನು ಕೂಡ. ಅದನ್ನ ಅವ್ನು ತಿಳಿದಿರ್ತಾನೆ, ಈ ಗುಣಗಳ ಒಂದು ಪ್ರಭಾವದಲ್ಲಿ ನಾನಿರೋದ್ರಿಂದ ನನಗೆ ಈ ಒಂದು ಅನುಭವ ಆಗ್ತಿದೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ನಿರ್ಲಿಪ್ತನಾಗಿರ್ತಾನೆ. ಅವನು ಇದು ಮಾಡಿಸ್ತಾ ಇರುವಂತದ್ದು ಪ್ರಕೃತಿ ಗುಣಗಳು, ನಾನಲ್ಲ ಅಂತ ಹೇಳಿ ಅದನ್ನ ಸಾಕ್ಷಿ ರೂಪವಾಗಿ ಕಾಣ್ತಾ ಇದ್ದಾನೆ ಅಷ್ಟೇ. ಮತ್ತೆ ಅವುಗಳಿಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಗಳನ್ನ ಅವನು ಕೊಡೋದಿಲ್ಲ, ಎಲ್ಲವನ್ನು ಕೂಡ ಸಮಾನವಾಗಿ ಕಾಣ್ತಾನೆ ಅಂತ. ಅಂದ್ರೆ ಕಲ್ಲು, ಚಿನ್ನದ ತುಂಡು, ಮಣ್ಣಿನ ಹೆಂಟೆ ಎಲ್ಲವನ್ನು ಕೂಡ ಅವನು ಸಮದೃಷ್ಟಿಯಿಂದ ಕಾಣ್ತಾನೆ. ಇದು ಪ್ರಿಯ, ಇದು ಅಪ್ರಿಯ ಅಂತ ಅವನು ಯಾವುದನ್ನು ಪ್ರತೀಕವಾಗಿ ನೋಡೋದಿಲ್ಲ. ಅವನ ಹೊಗಳಿದ್ರು, ತೆಗಳಿದ್ರು, ಮಾನ ಅಪಮಾನಗಳನ್ನು ಮಾಡಿದ್ರು ಕೂಡ ಅವನು ಸ್ಥಿರವಾಗಿ ಇರ್ತಾನೆ. ಇದೆಲ್ಲವೂ ಕೂಡ ಗುಣಲಕ್ಷಣಗಳು ಕೂಡ ಹೇಳ್ಬೋದು ನೀವು, ಅಥವಾ ಅವನ ನಡವಳಿಕೆಗಳು ಕೂಡ ಅಂತ ಹೇಳ್ಬೋದು. ಗುಣಲಕ್ಷಣದಲ್ಲಿ ಮೇನ್ ಆಗಿ ಅವನು ಯಾವ್ದನ್ನು ದ್ವೇಷಿಸೋದು ಇಲ್ಲ, ಯಾವ್ದನ್ನು ಪ್ರೀತಿಸೋದು ಇಲ್ಲ. ಯಾಕೆ ಅಂದ್ರೆ ಅವನಿಗೆ ಗೊತ್ತಿದೆ
ನಾನು ಈಗ ಏನು ನನ್ಗೆ ಇಷ್ಟವಾದ್ದು ಅಂತ ಅನ್ಕೋತೀನಿ ಅಥವಾ ಯಾವ್ದು ನನ್ಗೆ ಇಷ್ಟ ಇಲ್ಲದೆ ಇರೋದು ಅನ್ಕೋತಾ ಇದ್ದೀನಿ, ಇದೆಲ್ಲವೂ ಕೂಡ ಆ ಗುಣಗಳ ಒಂದು ಪರಿಣಾಮವಾಗಿ ಈ ತರ ಬರ್ತಿದೆ, ಮನಸ್ಸಿನಲ್ಲಿ ಇಂತಹ ಒಂದು ಭಾವನೆಗಳು ಬರ್ತಿದೆ ಅಂತ ಹೇಳಿ ಅದನ್ನ ಸಮಾನ ಮನಸ್ಕನಾಗಿ ಅದನ್ನ ಜಸ್ಟ್ ನೋಡ್ತಾ ಇರ್ತಾನೆ, ಸ್ಥಿರವಾಗಿ ಅದನ್ನ ಗಮನಿಸ್ತಾ ಇರ್ತಾನೆ ಹೊರತು ಅದಕ್ಕೆ ಅವನು ಹೆಚ್ಚು ಮಹತ್ವ ಕೊಡೋದಿಲ್ಲ. ಹರೇ ಕೃಷ್ಣ. ಮುಂದಿನದಕ್ಕೆ ಹೋಗೋಣ, 8ನೇ ಕ್ವಶನ್ಗೆ. ಹರೇ ಕೃಷ್ಣ. ಹೌದು. Okay, 8th question. Briefly explain how each of the 3 modes are binding. ಅಂದ್ರೆ 3 ವಿಧಾನ ಅಂದ್ರೆ 3 ಗುಣಗಳು ಹೇಗೆ ಬಂಧಿಸುತ್ತವೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಹೇಗೆ ಅದು ಬಂಧನಕ್ಕೆ ಕಾರಣ ಬಂಧನದಲ್ಲಿದ್ದಾನೆ. ಆ ಬಯಕೆ, ಅತಿಯಾದ ಆಸೆ, ಮೋಹ ಅನ್ನುವಂಥದ್ದು ಅವನು ಕಾಮ್ಯ ಕರ್ಮಗಳಿಗೆ ಅವನನ್ನು ಬಂಧಿಸ್ತಾ ಹೋಗುತ್ತೆ. ಅದೇ ರೀತಿ ಯಾರು ತಮೋ ಗುಣದಲ್ಲಿದ್ದಾನೆ ಅವನನ್ನ ಅಜ್ಞಾನ ಅನ್ನುವಂಥದ್ದು ಬಂಧಿಸುತ್ತೆ. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಏನ್ ಬರ್ದಿದ್ದೀರಿ? ಹರೇ ಕೃಷ್ಣ. ಸತ್ವಗುಣದಲ್ಲಿ ಬಂಧಿಸಲ್ಪಡುತ್ತದೆ. ಹಾ ಮತ್ತೆ ಸತ್ವಗುಣದು ಇದು ಜೀವಿಯನ್ನು ಸುಖ ಮತ್ತು ಜ್ಞಾನದಲ್ಲಿ ಆಸಕ್ತಿ ಮೂಲಕ ಬಂಧಿಸುತ್ತದೆ. ಉದಾಹರಣೆಗೆ, ನಾನು ಸಂತೋಷದಲ್ಲಿದ್ದೇನೆ, ನಾನು ಜ್ಞಾನಿ ಎಂಬ ಸೂಕ್ಷ್ಮ ಆಸಕ್ತಿ ಕೂಡ ಬಂಧನವೇ ಅಂತ ಬರೆದಿದೆ. ಸತ್ವಗುಣದಾಯ್ತು. ರಜೋಗುಣದ್ದು ಆಸೆಯಿಂದ, ಆಸಕ್ತಿಯಿಂದ ಉಂಟಾಗುತ್ತದೆ. ಇದು ಜೀವಿಯನ್ನು ಕರ್ಮ ಮತ್ತು ಫಲಾಸಕ್ತಿಯ ಮೂಲಕ ಬಂಧಿಸುತ್ತದೆ. ಉದಾಹರಣೆಗೆ, ನಿರಂತರ ಕಾರ್ಯ ಫಲಪ್ರಾಪ್ತಿಯ ಬಯಕೆ ಬಂಧನಕ್ಕೆ ಕಾರಣ. ತಮೋಗುಣದ್ದು ಇದು ಜೀವಿಯನ್ನು ಆಲಸ್ಯ, ನಿದ್ರೆ, ಮೋಹದ ಮೂಲಕ ಬಂಧಿಸುತ್ತದೆ ಅಂತ ಬರೆದಿದೆ. ಹಾ ಮಾತಾಜಿ. ಸತ್ವಗುಣದಲ್ಲಿ ಇರುವಂತ ವ್ಯಕ್ತಿಗೆ ಅವನಿಗೆ ಯಾವಾಗ ತಾನು ಜ್ಞಾನದಲ್ಲಿದ್ದೀನಿ ಅನ್ನುವಂತ ಅಹಂಕಾರ ಹೆಚ್ಚುತ್ತೆ, ಆಗ ಅವನು ರಜೋಗುಣಕ್ಕೆ ಬಿಡ್ತಾನೆ ಅಂತ ಹೇಳ್ತಾರೆ. ಸುಖ ಹೆಚ್ಚಿದಾಗ ಅವನು ಏನ್ ಮಾಡ್ತಾನೆ, ಆ ಸುಖದಲ್ಲಿಯೇ ಇರೋದಕ್ಕೆ ಬಯಸಿದಾಗ ಅವನು ತಮೋ ಗುಣಕ್ಕೆ ಬೀಳ್ತಾನೆ, ಬೀಳುವ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮತ್ತೆ ಬಂಧನದಲ್ಲಿ ಇರ್ತಾನೆ. ಇವನು ರಜೋಗುಣದ ವ್ಯಕ್ತಿ, ಅವನಿಗೆ ಆಸೆಗಳು ಈಡೇರಿಸೋದಕ್ಕೆ ಕಾಮ್ಯ ಕರ್ಮಗಳ ಹಿಂದೆ ಓಡ್ತಾನೆ ಇರ್ತಾನೆ. 24 ಗಂಟೆನೂ ಆದಷ್ಟು ಆ ಬಯಕೆಗಳನ್ನ ಪೂರೈಸ್ಕೊಳ್ಳೋದ್ರಲ್ಲೇ ಕಳೀತಾ ಇರ್ತಾನೆ. ತಮೋಗುಣದಲ್ಲಿರುವಂತ ವ್ಯಕ್ತಿ ಎಲ್ಲವನ್ನು ಕೂಡ ಅಜ್ಞಾನದಿಂದ, ಹುಚ್ಚು ಮನಸ್ಥಿತಿಯಿಂದ ಅವನು ತಪ್ಪಾಗಿಯೇ ಗ್ರಹಿಸೋದ್ರಿಂದ ಅವನು ತಪ್ಪಾದ ಪರಿಣಾಮಗಳನ್ನು ಬೀರುವಂತ ಕಾರ್ಯಗಳಲ್ಲೇ ತೊಡಗ್ತಾ ಇರ್ತಾನೆ. ಹೀಗೆ 3 ಕೂಡ ಬಂಧನದಲ್ಲಿ ಒಂದು ಜೀವಿಯನ್ನ ಬಂಧಿಸುತ್ತೆ. ಓಕೆ, 9ನೇದು ಎಕ್ಸ್ಪ್ಲೇನ್ ದ ಕನೆಕ್ಷನ್ ಬಿಟ್ವೀನ್ ಭಗವದ್ಗೀತಾ ಚಾಪ್ಟರ್ 13 and 14. ಭಗವದ್ಗೀತೆ 13 ಮತ್ತು 14ನೇ ಅಧ್ಯಾಯಗಳ ನಡುವಿನ ಸಂಬಂಧವನ್ನ ವಿವರಿಸಿ. 13ನೇ ಅಧ್ಯಾಯದಲ್ಲಿ ಯಾವ ವಿಷಯ ಬಗ್ಗೆ ನಾವು ತಿಳ್ಕೊಂಡ್ವಿ? ಕ್ಷೇತ್ರಜ್ಞರ ಬಗ್ಗೆ ವಿವರಣೆ ನೀಡುತ್ತೆ ಅಂತ 13. ಮತ್ತೆ 14ನೇ ಅಧ್ಯಾಯದಲ್ಲಿ ನಾವು ಗುಣತ್ರಯಗಳನ್ನ ತಿಳ್ಕೊಂಡ್ವಿ. ಹರೇ ಕೃಷ್ಣ. 13ನೇ ಅಧ್ಯಾಯ ಜ್ಞಾನದ ಪ್ರಕ್ರಿಯೆ ಬಗ್ಗೆ ವಿವರಿಸುತ್ತೆ. ಮತ್ತೆ 24 ಘಟಕಾಂಶಗಳ ಬಗ್ಗೆ ವಿವರಿಸುತ್ತೆ. ಮತ್ತೆ 3 ಡಿಫ್ರೆನ್ಸಸ್ ಬರ್ದೆ ನೋಡ್ರಿ. ಅಧ್ಯಾಯ 13 ದೇಹ ಮತ್ತು ಆತ್ಮ ಅಂದ್ರೆ ಕ್ಷೇತ್ರಜ್ಞ ನಡುವಿನ ಭೇದವನ್ನು ವಿವರಿಸುತ್ತದೆ. 14ರಲ್ಲಿ ಪ್ರಕೃತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸುತ್ತದೆ. 2ನೇದು ಜೀವನು ಪ್ರಕೃತಿಯ ಗುಣಗಳ ಸಂಘದಿಂದ ಹೇಗೆ ಬಂಧನಕ್ಕೆ ಒಳಗಾಗುತ್ತಾನೆ ಎಂಬುದನ್ನು ವಿವರಿಸುತ್ತದೆ. ಇದು ಬಂಧನಕ್ಕೆ ಒಳಗಾದ ವ್ಯಕ್ತಿ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಅಂತ ಹೇಳಿದ್ರು. 3 ಇದು ತತ್ವಗಳನ್ನು ಹೇಳುತ್ತದೆ. 14 ಭಕ್ತಿಯ ಮೂಲಕ ಗುಣಗಳನ್ನು ಮೀರುವ ಮಾರ್ಗವನ್ನು ತಿಳಿಸುತ್ತದೆ. ಇಲ್ಲಿ ತತ್ವಗಳ ಕಾರ್ಯವಿಧಾನ ಮತ್ತು ಅದನ್ನು ಮೀರುವ ಮಾರ್ಗವನ್ನು ವಿವರಿಸುತ್ತದೆ ಅಂತ ಬರೀ.
13ನೇ ಅಧ್ಯಾಯದ ಬಗ್ಗೆ ಏನಾದ್ರು ನೀವು ತಿಳ್ಕೊಬೇಕು ಅಂತಂದ್ರೆ ಆ ಕೊನೆಯ ಶ್ಲೋಕದಲ್ಲಿ ನೀವು ನೋಡ್ಬೋದು. ಈ ಒಂದು ಅಧ್ಯಾಯದ ಫುಲ್ ಸಾರಾಂಶ ಭಾವಾರ್ಥದಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ. ಅಂದ್ರೆ 13ನೇ ಅಧ್ಯಾಯದಲ್ಲಿ ಎಲ್ಲ ಒಂದು ಜೀವಿ ಅಂದ್ರೆ ಏನು, ಈ ಪ್ರಾರಂಭದಲ್ಲಿ ಸೃಷ್ಟಿ ಆರಂಭ ಅದು ಯಾವ ರೀತಿ ಆಯ್ತು, ಮತ್ತೆ ಅದನ್ನ ಯಾರ ಮೂಲಕ ತಿಳಿಬೇಕು ನಾವು, ಅಂದ್ರೆ ಸರಿಯಾದ ಗುರುಗಳ ಮೂಲಕ ಈ ವಿಚಾರವನ್ನ ತಿಳಿಬೇಕು ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಮತ್ತೀಗ ನಾವು ಭೌತಿಕ ಪ್ರಕೃತಿಯ ಗುಣಗಳು ಅನ್ನೋದ್ರಲ್ಲಿ ನಾವು ಮುಂದುವರಿದ ಭಾಗ. ಆ ಸೃಷ್ಟಿಯ ಜೀವಿ ಭೂಮಿಯಲ್ಲಿ ಅವನು ಪ್ರಕೃತಿಯ ಜೊತೆ ಸಂಪರ್ಕ ಪಡೆಯುವಂಥದ್ದು 13ನೇ ಅಧ್ಯಾಯದಲ್ಲಿ ಆಗುತ್ತೆ. ಮತ್ತೆ ಅದಕ್ಕೆ ತಕ್ಕ ಹಾಗೆ ರೂಪನು ಪಡಿತಾನೆ. ಈಗ ಅವನ ಮೇಲೆ ಪ್ರಕೃತಿಯ ಗುಣಗಳು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ನಾವು 14ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಯಾವ ಒಂದು ಗುಣದಲ್ಲಿ ಇದ್ದಾಗ ಅವನು ಯಾವ ರೀತಿ ವರ್ತಿಸ್ತಾನೆ, ಅವನ ಗಮ್ಯಸ್ಥಾನ ಏನಾಗುತ್ತೆ, ಮತ್ತೆ ಕೊನೆಗೆ ಆ ಗುಣಗಳನ್ನ ನಾವು ಹೇಗೆ ಮೀರ್ಬಹುದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಹೇಗೆ ನಾವು ಗುಣಗಳನ್ನ ಮೀರುವಂತದ್ದು, ಭಕ್ತಿ ಸೇವೆ ಮಾಡ್ಬೇಕು. ಆ ಭಕ್ತಿ ಸೇವೆ ಮಾಡಿದಾಗ ಆ ಗುಣಗಳನ್ನ ಮೀರಿದವನ ವ್ಯಕ್ತಿಯ ಗುಣಲಕ್ಷಣಗಳನ್ನು ಕೂಡ ನಾವು 14ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಹರೇ ಕೃಷ್ಣ. ಇಲ್ಲಿ ಕೂಡ ಸಿಗ್ತಿದೆ ನಮ್ಗೆ 14ನೇ ಅಧ್ಯಾಯದ 1ನೇ ಶ್ಲೋಕದ ಭಾವಾರ್ಥದಲ್ಲೂ ಕೂಡ ಕೆಲವೊಂದು ವಿಷಯಗಳು ಸಿಗ್ತಿದೆ. ಭಾವಾರ್ಥದಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ಕೊನೆಯವರೆಗೆ ಇದು ಬೇಡ ನಮ್ಗೆ. ದೇವೋತ್ತಮ ಪರಮಪುರುಷನನ್ನು ವಿವರವಾಗಿ ತಿಳಿಸುತ್ತಾನೆ. ಈಗ ಪ್ರಭುವೇ ಅರ್ಜುನನಿಗೆ ಇನ್ನಷ್ಟು ತಿಳಿಸಿಕೊಡ್ತಿದ್ದಾನೆ. ತಾತ್ವಿಕ ಚಿಂತನೆಯಿಂದ ಅಲ್ಲಿಂದ ನೋಡ್ಕೋಬಹುದು. ತಾತ್ವಿಕ ಚಿಂತನೆಯಿಂದ ಈ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಭಕ್ತಿ ಸೇವೆಯ ಅರಿವನ್ನು ಪಡೆಯುತ್ತಾನೆ. ನಮ್ರತೆಯಿಂದ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಯಿತು. ಪ್ರಕೃತಿ ಗುಣಗಳ ಸಹವಾಸದಿಂದ, ನಮ್ರತೆಯಿಂದ ಅಂದ್ರೆ ಯಾರು ಗುರುಗಳ ಹತ್ರ ಹೋಗುವಾಗ ನಮ್ರತೆಯಿಂದ ಹೋಗ್ತಾರೆ ಮತ್ತೆ ಅವರಿಂದ ಜ್ಞಾನವನ್ನು ಪಡಿತಾರೆ. ಜ್ಞಾನವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅನ್ನೋದನ್ನ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಯಿತು. ಪ್ರಕೃತಿ ಗುಣಗಳ ಸಹವಾಸದಿಂದ ಜೀವಿಯು ಐಹಿಕ ಜಗತ್ತಿನ ಬಂಧನದಲ್ಲಿ ಇದ್ದಾನೆ ಎಂದು ವಿವರಿಸಲಾಯಿತು. ಈ ಪ್ರಕೃತಿ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತವೆ, ಅವು ಹೇಗೆ ಬಂಧಿಸುತ್ತವೆ ಮತ್ತೆ ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಪರಮಪುರುಷನು ವಿವರಿಸುತ್ತಾನೆ. ಈ ಅಧ್ಯಾಯದಲ್ಲಿ ವಿವರಿಸಿರುವ ಜ್ಞಾನವು ಈವರೆಗೆ ಇತರ ಅಧ್ಯಾಯಗಳಲ್ಲಿ ಕೊಟ್ಟ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಎಂದು ಪರಮಪ್ರಭು ಘೋಷಿಸುತ್ತಾರೆ. ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಮಹರ್ಷಿಗಳು ಪರಿಪೂರ್ಣತೆಯನ್ನು ಸಾಧಿಸಿ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಪ್ರಭು ಈಗ ಅದೇ ಜ್ಞಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ವಿವರಿಸುತ್ತಾನೆ. ಈ ಜ್ಞಾನವು ಇದುವರೆಗೆ ವಿವರಿಸಿದ ಎಲ್ಲ ಜ್ಞಾನ ಪ್ರಕ್ರಿಯೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಹೀಗೆ 14ನೇ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಎಂದು ನಿರೀಕ್ಷಿಸಲಾಗಿದೆ. ಇಲ್ಲಿ ಸಿಗ್ತಾ ಇದೆ ನಿಮ್ಗೆ 1ನೇ ಶ್ಲೋಕದ ಭಾವಾರ್ಥ. ತಾತ್ವಿಕ ಚಿಂತನೆಯಿಂದ ಅಲ್ಲಿಂದ ಬರೀಬಹುದು ನೀವು. 13ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ, 14ನೇ ಅಧ್ಯಾಯದಲ್ಲಿ ಯಾವ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ, ಅದೆರಡರ ಸಂಬಂಧವನ್ನು ವಿವರಿಸಿ ಅಂತ ಕೊಟ್ಟಿದಾರಲ್ವಾ, ನಿಮ್ಗೆ ಸುಲಭವಾಗಿ ಸಿಗ್ತಾ ಇದೆ. ಹರೇ ಕೃಷ್ಣ. ಸಿಗ್ತಿದೆ ಅಲ್ವಾ ಎಲ್ಲರಿಗೂ? ಮಾತಾಜಿ. ಸೊ 15ನೇ ಅಧ್ಯಾಯಕ್ಕೆ ಹೋಗೋಣವಾ? ಹದಿನೈದನೇ ಅಧ್ಯಾಯದಲ್ಲಿ in text 15.12 and to 15.15 Sri Krishna explains how he is the maintainer of every living being. Give 3 ways how Sri Krishna maintains us. ಅಂದ್ರೆ ಇಲ್ಲಿ 15.12 15.15 ಪಠ್ಯಗಳಲ್ಲಿ ಶ್ರೀಕೃಷ್ಣನು ತಾನು ಪ್ರತಿಜೀವಿಗಳನ್ನು ಹೇಗೆ ನಿರ್ವಹಿಸುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ. ಶ್ರೀಕೃಷ್ಣನು ನಮ್ಮನ್ನು ಹೇಗೆ ಕಾಪಾಡುತ್ತಾನೆ ಎಂದು ಮೂರು ಮಾರ್ಗಗಳನ್ನು ತಿಳಿಸಿ
give 3 ways how Shri Krishna maintains us. ಭಗವಂತ ಹೇಗೆ ನಮ್ಮನ್ನ ಅವನು ನೋಡ್ಕೋತಾ ಇದ್ದಾನೆ ಅನ್ನೋದಕ್ಕೆ 3 ಎಕ್ಸಾಂಪಲ್ ಆ ತರನು ಹೇಳ್ಬೋದು, ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡ್ಬೋದು. 15.12 15.15. ಇಡೀ ಜಗತ್ತಿನ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಅಂದ್ರೆ ಭಗವಂತ ನಮ್ಮ ಇಚ್ಛೆಗಳನ್ನ ಈಡೇರಿಸೋದಕ್ಕೆ ಭೌತಿಕ ಜಗತ್ತಿನ ಸೃಷ್ಟಿ ಮಾಡಿದಾನೆ. ಸೃಷ್ಟಿ ಮಾಡಿದಾಗ ಹೇಗೆ ನಮ್ಗೆಲ್ಲಾ ಅವಶ್ಯಕತೆಗಳನ್ನ ಪೂರೈಸ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಗೆ ಸೂರ್ಯನಿಲ್ಲ ಅಂತಂದ್ರೆ ಈ ಒಂದು ಭೂಮಿ ಮೇಲೆ ಜೀವಿಗಳು ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ, ಅದನ್ನ ಅವನೇ ಒದಗಿಸ್ತಾನೆ. ನಂತರ ಅದರಿಂದ ನಮ್ಗೆ ಬೆಳಕು, ಶಾಖ ಸಿಗ್ತಾ ಇದೆ. ಮತ್ತೆ ಚಂದ್ರನಿಂದ ನಮ್ಗೆ ಆ ರಸ, ತರಕಾರಿ ಹಣ್ಣುಗಳಲ್ಲಿ ರಸವನ್ನು ತುಂಬುತ್ತಾನೆ ಚಂದ್ರನ ಮೂಲಕ. ಹೀಗೆ ರಾತ್ರಿಯ ಸಮಯದಲ್ಲಿ ನಮ್ಗೆ ಚಂದ್ರನ ಬೆಳಕು ಕೂಡ ಬೇಕು. ಮತ್ತೆ ನಮಗೆ ಎಲ್ಲವನ್ನು ಕೂಡ ಅಗ್ನಿ ಅವಶ್ಯಕತೆ ಕೂಡ ಅಷ್ಟೇ ಬೇಕಿದೆ. ನಾವೇನಾದ್ರೂ ಆಹಾರ ಮಾಡ್ಬೇಕು ಅಂದ್ರೂ ಕೂಡ ಅದಕ್ಕೆ ನಮ್ಗೆ ಅಗ್ನಿ ಅವಶ್ಯಕತೆ ಇದೆ. ಅದನ್ನು ಕೂಡ ಸ್ವತಃ ಕೃಷ್ಣನೇ ನಮಗೆ ಒದಗಿಸ್ತಾ ಇದ್ದಾನೆ. ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆಯೇ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಅಂದ್ರೆ ಭಗವಂತನ ಅವನೇನ್ ಮಾಡ್ತಾ ಇದ್ದಾನೆ, ಪ್ರತಿಯೊಂದು ಲೋಕಗಳನ್ನು ಅವನು ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈಗ ಗುರುತ್ವಾಕರ್ಷಣೆ ಬಲ ಇದೆ ಅಂತ ಹೇಳ್ತಾರೆ ಭೂಮಿ ಮೇಲೆ. ಭೂಮಿ ಗೋಲಾಕಾರವಾಗಿದೆ, ನಾವೆಲ್ಲ ಯಾವ ಒಂದು ಭಾಗದಲ್ಲಿ ಇದೀವಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಎಲ್ಲೂ ನಾವು ಬೀಳದೆ ಭೂಮಿ ಮೇಲೆ ಹೇಗೆ ಸ್ಥಿರವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾನೆ, ಗುರುತ್ವಾಕರ್ಷಣ ಶಕ್ತಿ ಅಂತ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಎಲ್ಲಾ ಲೋಕಗಳನ್ನು ಪ್ರವೇಶಿಸಿ ಅವನ ಶಕ್ತಿಯಿಂದ ಅವು ಪಥದಲ್ಲಿ ಉಳಿಯುವಂತೆ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಈ ಒಂದು ಸೌರಮಂಡಲ ಅಂತ ಹೇಳಿದ್ರೆ ಸೋಲಾರ್ ಸಿಸ್ಟಮ್ ಅಲ್ಲೂ ಕೂಡ ಆಯಾ ಗ್ರಹಗಳು ಆಯಾ ಪಥದಲ್ಲಿ ಹೇಗೆ ಅದು ಕಾರ್ಯನಿರ್ವಹಣೆ ಮಾಡ್ತಿವೆ, ಒಂದಕ್ಕೊಂದು ಎಲ್ಲೂ ಯಾವುದೇ ರೀತಿಯ ಒಂದು ಅಪಾಯಕ್ಕೆ ಒಳಗಾಗದಿರ ಹೇಗೆ ಅವು ತಮ್ಮ ತಮ್ಮ ಸ್ಥಾನದಲ್ಲಿ ಹೇಗೆ ನಿಲ್ತಿವೆ ಅನ್ನುವಂಥದ್ದು ಅದು ಭಗವಂತ ಅವುಗಳಿಗೆ ಕೊಟ್ಟಿರುವಂತಹ ಶಕ್ತಿಯಿಂದ ಮಾತ್ರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಚಂದ್ರನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ, ಚಂದ್ರನಾಗಿ ಅವನು ಸ್ವತಃ ಭಗವಂತನೇ ಚಂದ್ರನಾಗಿ ಬರ್ತಾ ಇದ್ದಾನೆ. ಮತ್ತೆ ಅವನೇನ್ ಮಾಡ್ತಾ ಇದ್ದಾನೆ, ಆ ತರಕಾರಿ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಆ ಒಂದು ಜೀವರಸವನ್ನ ತುಂಬುತ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಅಂದ್ರೆ ನಮ್ಗೆ ಭೂಮಿ ಕೊಟ್ಟ, ಸೌರಮಂಡಲವನ್ನ ಕೊಟ್ಟ, ಅದಕ್ಕೆ ಸೂರ್ಯ ಚಂದ್ರರನ್ನ ಕೊಟ್ಟ, ಅಷ್ಟು ಕೂಡ ಸಾಲದಂತಂದ್ರೆ ಆಹಾರ ತರಕಾರಿ ಹಣ್ಣುಗಳನ್ನ ಕೊಟ್ಟ. ಈಗ ಭಗವಂತ ಅವುಗಳನ್ನ ನಾವು ತಿಂದ ಮೇಲೆ ಅರಗಿಸ್ಕೊಳ್ಳೋ ಶಕ್ತಿ ಕೂಡ ಅವನೇ ಕೊಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿಯು ನಾನು, ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ 4 ವಿಧದ ಆಹಾರವನ್ನ ಜೀರ್ಣ ಮಾಡುತ್ತೇನೆ. ಅದು ವೈಶ್ವಾನರೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಯಂ ಅಗ್ನಿರ್ ವೈಶ್ವಾನರೋ ಯೋ ಅಯಂ ಅಂತಹ ಪುರುಷೇ ಏನೇದಂ ಅನ್ನಂ ಪಚ್ಯತೆ. ಅಂದ್ರೆ ಭಗವಂತ ಒಂದು ಜೀರ್ಣ ಮಾಡುವಂತಹ ಶಕ್ತಿ, ನಮ್ಮ ಜಠರಾಗ್ನಿ ಏನಿದೆ ಅದು ಕೂಡ ಅವನೇ ಆಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕೊನೆಗೆ 15ನೇ ಶ್ಲೋಕದಲ್ಲಿ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಅಷ್ಟೇ ಇಲ್ಲ, ದೇಹದ ಪೋಷಣೆ ಮಾತ್ರ ಅಲ್ಲ, ಆ ಬುದ್ಧಿ, ಮನಸ್ಸು, ಅದರ ಪೋಷಣೆ ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ. ಅಂದ್ರೆ ಸ್ಥೂಲ ಶರೀರವನ್ನು ಮಾತ್ರ ಅಲ್ಲ, ಸೂಕ್ಷ್ಮ ಶರೀರವನ್ನು ಕೂಡ ಅವನೇ ನಿರ್ವಹಣೆ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಏನ್ ಮಾಡ್ತಾನೆ, ಸ್ಮರಣೆ, ಜ್ಞಾನ, ಮರೆವು ನನ್ನಿಂದ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಎಲ್ಲಾ ವೇದಗಳಿಂದ ತಿಳಿದುಕೊಳ್ಳಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗೆ ಈ ಒಂದು ಸೃಷ್ಟಿಯನ್ನ ಕೊಟ್ಟು ಅವಕಾಶ ಕೊಟ್ಟಿದ್ದಾನೆ ಆ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋಕೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಅವಶ್ಯಕತೆಗಳನ್ನು ಕೂಡ ಅವನೇ ಪೂರೈಸ್ತಾ ಇದ್ದಾನೆ. ಪೂರೈಸಿದ ನಂತರ ನಮಗೆ ಜಠರಾಗ್ನಿಯಾಗಿ ನಾವು ಸೇವಿಸುವ ಆಹಾರವನ್ನು ಕೂಡ ಜೀರ್ಣಗೊಳಿಸ್ತಾ ಇದ್ದಾನೆ. ಮತ್ತೆ ನಮಗೆ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರವನ್ನು ಕೂಡ ಅವನೇ ನೋಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ನಮ್ಗೆ ಸ್ಮರಣೆ, ಜ್ಞಾನ, ಮರೆವನ್ನು ಕೂಡ ಕೊಡ್ತಾ ಇದ್ದಾನೆ. ಒಂದು ವೇಳೆ ಭಗವಂತ ಮರವನ್ನ ಕೊಡದಿರ ಇದ್ದಿದ್ರೆ, ಹಿಂದಿನ ಜನ್ಮದಲ್ಲಿ ನಾವ್ ಏನೇನಾಗಿದ್ವಿ ಅನ್ನೋಂಥದ್ದು ಈಗಲೂ ಕೂಡ ನಮ್ಗೆ ನೆನಪಿದ್ರೆ ಎಷ್ಟು ಕಷ್ಟ ಆಗ್ಬೋದಿತ್ತು ಅಂತ ಅನ್ಸುತ್ತೆ. ಅಂದ್ರೆ ನಾವು ಮನುಷ್ಯ ಜನ್ಮ ಪಡೆಯೋದಕ್ಕೆ ಮುಂಚೆ ಅನೇಕ ಪ್ರಾಣಿಗಳ ಜನ್ಮಗಳನ್ನ, ಪಕ್ಷಿಗಳು,
ಗಿಡ ಮರಗಳು ಅಥವಾ ಒಂದು ಹುಳುಗಳಾಗಿ ಕೂಡ ಹುಟ್ಟಿದೀವಿ. ಆಗ ನಾವು ಜೀವನದಲ್ಲಿ ಏನೆಲ್ಲ ಮಾಡಿದ್ವಿ ಅದೆಲ್ಲವೂ ಕೂಡ ಈಗ ನಮಗೆ ನೆನಪಿಗೆ ಬಂದಿದ್ರೆ ನಮ್ಮ ಬದುಕುವುದೆಷ್ಟು ಕಷ್ಟ ಆಗ್ತಿತ್ತು ಅನ್ಸುತ್ತೆ. ಅದನ್ನ ಮರವನ್ನು ಕೂಡ ಅಲ್ಲಿ ಭಗವಂತನೇ ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೇದಗಳನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ವೇದಗಳ ಸಾರ ಅದು ಭಗವಂತನೇ. ಅದನ್ನ ಕೊಟ್ಟವನು ಕೂಡ, ಕರ್ತೃ ಕೂಡ ಅವನೇ. ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಈ ಭೌತಿಕ ಜಗತ್ತು ಅಂದ್ರೆ ಏನು, ಅದರಿಂದ ಆಚೆಗೆ ನಾನು ಹೋಗ್ಬೇಕು, ಹೇಗೆ ಹೋಗ್ಬೇಕು, ಅಲ್ಲಿ ಏನಿದೆ, ಇಲ್ಲಿ ನಾನು ಯಾಕೆ ಬಂದಿದ್ದೀನಿ, ಇದೆಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವಂತಹ ಜ್ಞಾನವನ್ನು ಕೂಡ ಸ್ವತಃ ಭಗವಂತನೇ ಕೊಡ್ತಾ ಇದ್ದಾನೆ. ಇದೆಲ್ಲ ಕೂಡ ನಮ್ಗೆ ಈ ಒಂದು 15.12ರಿಂದ 15.15ರಲ್ಲಿ ನಮ್ಗೆ ಸಿಗ್ತಾ ಇರುವಂತಹ ವಿಷಯಗಳು. ಇಲ್ಲಿ ಭಗವಂತ ಹೇಗೆ ನಮ್ಮನ್ನ ಕಾಪಾಡ್ತಾನೆ. ಹರೇ ಕೃಷ್ಣ. ಮೇಂಟೈನ್ಸ್ ಅಸ್ 3 ways how ಶ್ರೀಕೃಷ್ಣ ಮೇಂಟೈನ್ಸ್ ಅಸ್. ಅಂದ್ರೆ ನಮ್ಮನ್ನ ಅವನು ಹೇಗೆ ಪೋಷಣೆ ಮಾಡ್ತಾ ಇದ್ದಾನೆ ಅಂತ. ಪೋಷಣೆ ಮಾಡ್ತಾ ಇರುವ ವಿಷಯ ಬಂದಾಗ ನಾವು ಇದನ್ನ ಹೇಳ್ಬೋದು. ಸೂರ್ಯನಾಗಿ ಬರುವಂತದ್ದು, ಚಂದ್ರನಾಗಿ ಬರುವಂತದ್ದು, ಮತ್ತೆ ಜಠರಾಗ್ನಿಯಾಗಿ ಬರುವಂತದ್ದು, ಇದೆಲ್ಲ ನಮ್ಮ ದೇಹದ ಪೋಷಣೆ ಮಾಡುವಂತದ್ದು. ಪ್ರತಿಯೊಂದು ಜೀವಿನ ತಾನು ಹೇಗೆ ನಿರ್ವಹಿಸುತ್ತಾನೆ ಅಂತಂದ್ರೆ ಅವನು ನಮಗೆ ಸ್ಮರಣೆ, ಜ್ಞಾನ, ಮರವನ್ನ ಕೊಡ್ತಾನೆ. ಇದಕ್ಕೆ ಇನ್ನೂ ಹೆಚ್ಚಿನ ವಿವರ ಬೇಕಂದ್ರೆ ಭಾವಾರ್ಥದಲ್ಲಿ ನಾವು ತಗೋಬಹುದು. ಸಿಗ್ತಾ ಇದೆ ಅಲ್ವಾ ಎಲ್ಲರಿಗೂ? ನೀವೇನ್ ಬರ್ತಿದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮಾತಾಜಿ. ಸೂರ್ಯ, ಚಂದ್ರ, ಅಗ್ನಿಯಾಗಿ ಪೋಷಣೆ ಇಡುವುದು. ಸೂರ್ಯನ ಬೆಳಕಿನಿಂದ ಸಸ್ಯಗಳು ಬೆಳೆಯುತ್ತವೆ. ಚಂದ್ರನ ಪ್ರಭಾವದಿಂದ ಸಸ್ಯಗಳು ಪೋಷಣೆ ಪಡೆಯುತ್ತವೆ. ಜಠರಾಗ್ನಿಯಾಗಿ ಆಹಾರ ಜೀರ್ಣ ಮಾಡುವುದು. ನಾವು ತಿನ್ನುವ ಅನ್ನ ಶಕ್ತಿಯಾಗುವಂತೆ ಮಾಡಿ ನಮ್ಮ ದೇಹವನ್ನು ರಕ್ಷಿಸುತ್ತಾನೆ. ಹೃದಯದಲ್ಲಿ ಸ್ಥಿತಿಯಾಗಿ ಸ್ಮರಣೆ, ಜ್ಞಾನ, ಮರೆವು ನೀಡುವುದು. ಇದರಿಂದ ಭಗವಂತ ಸದಾ ನಮ್ಮನ್ನು ಪೋಷಿಸಿ, ರಕ್ಷಿಸಿ, ಮಾರ್ಗದರ್ಶನ ಮಾಡುತ್ತಾನೆ ಅಂತ ಹೇಳ್ಬೋದು. ಹಾ ಮಾತಾಜಿ. ಅದು ನೀವು ಬೇಕಿದ್ರೆ ಇದನ್ನು ಹೇಳ್ಬೋದು, ವೇದಗಳನ್ನು ಕೂಡ ಅವನು ಕೊಟ್ಟಿದ್ದಾನೆ ಅಂತ. ಅದರ ಮೂಲಕ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾವು ಯಾರು, ಎಲ್ಲಿಂದ ಬಂದ್ವಿ, ಏನ್ ಮಾಡ್ತಾ ಇದೀವಿ, ಎಲ್ಲಿಗೆ ಹೋಗ್ಬೇಕು, ಯಾಕೆ ಇಲ್ಲಿದ್ದೀವಿ, ಎಲ್ಲವನ್ನು ಕೂಡ ಅವನು ವೇದಗಳ ಮೂಲಕ ನಮ್ಗೆ ತಿಳಿಸ್ತಾ ಇದ್ದಾನೆ. ಓಕೆ, ಈಗ ಎರಡನೇ ಕ್ವಶನ್, ಬ್ಯಾನಿಯನ್ ಟ್ರೀ. ವಾಟ್ ಡಸ್ ದ ಬ್ಯಾನಿಯನ್ ಟ್ರೀ ಇದು ಎಲಿಗರಿ ಸ್ಟ್ಯಾಂಡ್ ಫಾರ್? Identify the 4 of the 6 parts of this banyan tree named in verse 1 and 2. What nourishes the tree? On what is the banyan tree of material existence reflected? ಇಲ್ಲಿ ಒಂದು ಅಶ್ವತ್ಥ ವೃಕ್ಷ ಅಥವಾ ಆಲದ ಮರ, ಅದರ ಸಾದೃಶ್ಯ ಕೊಟ್ಟು ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ, ಒಂದು ಹೋಲಿಕೆ ಮಾಡ್ತಾ ಇದ್ದಾನೆ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತನ್ನ. ಆಲದ ಮರದ ರೂಪಕವನ್ನು ಏನನ್ನು ಸೂಚಿಸುತ್ತದೆ? ಹರೇ ಕೃಷ್ಣ. ಆಲದ ಮರ ಏನು ನಮ್ಗೆ ಸೂಚಿಸುತ್ತೆ? ಭೌತಿಕ ಜಗತ್ತು. ಭೌತಿಕ ಜಗತ್ತಿಗೆ ಸಿಕ್ಕಿ ಬೀಳುವುದನ್ನು ಆಲದ ಮರದ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಅನ್ನೋದನ್ನ ಸೂಚಿಸುತ್ತೆ. ಇದು ತಾತ್ಕಾಲಿಕವಾದದ್ದು, ನಿರಂತರವಾಗಿ ಬದಲಾಗುತ್ತಿರುವ ಭೌತಿಕ ಅಸ್ತಿತ್ವವನ್ನು ಸೂಚಿಸುತ್ತದೆ. ಮೊದಲನೇದು ಮತ್ತೆ ಎರಡನೇ ಶ್ಲೋಕ ಅಂದ್ರೆ ಸೊ ಇಲ್ಲಿ ಪದ್ಯ 1 ಮತ್ತೆ 2ರಲ್ಲಿ ಹೆಸರಿಸಲಾದ ಆಲದ ಮರದ 6 ಭಾಗಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ 4 ನೀವು ಹೇಳಿ ಅಂತ ಇದ್ದಾರೆ.
6ರಲ್ಲಿ 4 ಅಂತಂದ್ರೆ ಯಾವ್ದೆಲ್ಲ ಹೇಳ್ಬೋದು? ಎಲೆಗಳು ವೇದ ಮಂತ್ರಗಳು ಹೇಳ್ಬೋದು, ಕುಡಿಗಳು ಇಂದ್ರಿಯ ವಸ್ತುಗಳು ಅಂತ ಹೇಳ್ಬೋದು. ಮತ್ತೆ ಅದಕ್ಕೆ ಮೇಲ್ಮುಖ ಮತ್ತೆ ಕೆಳಮುಖ ಬೇರುಗಳಿದೆ, ಅದು ಅವರು ಮಾಡಿದಂತಹ ಕರ್ಮದ ಪ್ರತಿಕ್ರಿಯೆಗಳು. ಅಂದ್ರೆ ಅವು ಆ ಊರ್ಧ್ವ ಅಂದ್ರೆ ಪುಣ್ಯ ಕಾರ್ಯಗಳಾಗಿದ್ರೆ ಆ ಕುಡಿಗಳು, ಆ ಬೇರುಗಳು ಮೇಲ್ಮುಖವಾಗಿ ಹೋಗುತ್ತೆ. ಅವ್ರು ಮಾಡಿದಂತ ಕರ್ಮದ ಪ್ರತಿಕ್ರಿಯೆಗಳು ಅದು ಪಾಪ ಕಾರ್ಯಗಳಾಗಿದ್ರೆ ಅದು ಕೆಳಮುಖ ಬೇರುಗಳು, ಅಂದ್ರೆ ಅವರನ್ನ ಊರ್ಧ್ವ ಲೋಕಗಳಿಗೆ ಅಧೋಲೋಕಗಳಿಗೆ ಕೊಂಡೋಗುತ್ತೆ ಅನ್ನೋದನ್ನ ಹೇಳುತ್ತೆ. ಅದರಲ್ಲಿ ಬರುವಂತಹ ಹಣ್ಣುಗಳನ್ನ 4 ಪುರುಷಾರ್ಥಗಳಿಗೆ ಹೋಲಿಸ್ತಾರೆ. ಆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಹೀಗೆ ಆ ಮರದ ಒಂದು ಏನು ಭಾಗಗಳಿದೆ ಅದರಲ್ಲಿ ಒಂದು ಯಾವ್ದಾದ್ರು 4 ನೀವು ವಿವರಿಸಬಹುದು. ಮರವನ್ನ ಯಾವುದು ಪೋಷಿಸುತ್ತೆ? ಈ ಮರವನ್ನ ಪೋಷಣೆ ಮಾಡ್ತಾ ಇರುವಂತದ್ದು ಯಾವುದು? ಪ್ರಕೃತಿಯ 3 ಗುಣಗಳನ್ನು. ಹಾ, ಮರವನ್ನ ತ್ರಿಗುಣಗಳು ಪೋಷಿಸ್ತಾ ಇದೆ. ಅಂದ್ರೆ ಈಗ ಒಂದ್ ಮರವನ್ನ ಬೆಳೆಸೋದಕ್ಕೆ ನಾವು ಗೊಬ್ಬರ ಹಾಕ್ತಿವಿ, ಹಾಗೆ ಈ ಒಂದು ಪ್ರಕೃತಿಯ 3 ಗುಣಗಳು, ಈ ಭೌತಿಕ ಜಗತ್ತು ಅದನ್ನ ಆ ಮರಕ್ಕೆ ಹೋಲಿಸಿದ್ರೆ ಅದನ್ನ ಅಸ್ತಿತ್ವದಲ್ಲಿ ಇರುವಂತೆ ಮಾಡ್ತಾ ಇರುವಂತದ್ದು ಈ 3 ಗುಣಗಳು. ಹರೇ ಕೃಷ್ಣ, ನೀವೇನ್ ಬರ್ತಿದ್ದೀರಿ? ಇನ್ನೊಂದು ಇದೆ, ಭೌತಿಕ ಅಸ್ತಿತ್ವದ ಆಲದ ಮರವು ಯಾವುದರ ಮೇಲೆ ಪ್ರತಿಫಲಿಸ್ತಾ ಇದೆ? ಬಯಕೆ ಎನ್ನುವ ನದಿಯ ಮೇಲೆ ಅಲ್ವಾ? ಹರೇ ಕೃಷ್ಣ, ಹೇಳಿ ಮಾತಾಜಿ. ಏದು ಆಲದ ಮರದ ರೂಪಕ್ಕೂ ಏನನ್ನು ಸೂಚಿಸುತ್ತದೆ ಅಂದ್ರೆ, ಈ ಆಲದ ಮರವು ಭೌತಿಕ ಜಗತ್ತನ್ನು ಅಂದ್ರೆ ಸಂಸಾರ ಪ್ರತೀಕವಾಗಿದೆ. ಇದು ತಾತ್ಕಾಲಿಕವಾದ ನಿರಂತರವಾಗಿ ಬದಲಾಗುತ್ತಿರುವ ಭೌತಿಕ ಅಸ್ತಿತ್ವವನ್ನು ಸೂಚಿಸುತ್ತದೆ. ಜೀವಿಗಳು ಈ ಮರದಲ್ಲಿ ಬಂಧಿತವಾಗಿ ಜನನ ಮರಣ ಚಕ್ರದಲ್ಲಿ ಸಿಲುಕಿರುವುದನ್ನು ತೋರಿಸುತ್ತದೆ. 6 ಭಾಗಗಳಲ್ಲಿ 4 ಗುರುತಿಸಿ ಅಂತಂದ್ರೆ, ಇವಾಗ ಹೇಳಿದ್ರಲ್ವ ಅಂತಂದ್ರೆ, ಬೇರು ಮೇಲ್ಮುಖವಾಗಿರುವುದು, ಮತ್ತೆ ಶಾಖೆಗಳು ಕೆಳಗೆ ಹಾಗೂ ಮೇಲಕ್ಕೆ ಹರಡುವುದು, ಎಲೆಗಳು ವೇದಗಳ ಕೊಂಬೆಗಳು ಇಂದ್ರಿಯ ವಿಷಯಗಳನ್ನು ಸೂಚಿಸುತ್ತದೆ. ಮತ್ತೆ 3ನೇದಕ್ಕೆ ಮರವನ್ನು ಪೋಷಿಸುವುದು ಯಾವುದು ಅಂದ್ರೆ, ಮರವನ್ನು ಪೋಷಿಸುವುದು ಪ್ರಕೃತಿಯ 3 ಗುಣಗಳು. ಭೌತಿಕ ಅಸ್ತಿತ್ವದ ಆಲದ ಮರವು ಯಾವುದರ ಮೇಲೆ ಪ್ರತಿಫಲಿಸುತ್ತದೆ ಅಂದ್ರೆ, ಆಧ್ಯಾತ್ಮಿಕ ಜಗತ್ತಿನ ಮೇಲೆ ಪ್ರತಿಫಲಿಸುತ್ತದೆ ಅಂತ ಬರ್ದಿದೆ. ಇಲ್ಲ ಮಾತಾಜಿ, ಅದು ಆಧ್ಯಾತ್ಮಿಕ ಅಲ್ಲ, ಬಯಕೆ ಎನ್ನುವ ನದಿಯ ಮೇಲೆ ಪ್ರತಿಫಲನ ಆಗುತ್ತೆ. ಆಧ್ಯಾತ್ಮಿಕ ಜಗತ್ತು ಅದರಿಂದ ಆಚೆ ಇದೆ, ಬಯಕೆ ಎನ್ನುವ ನದಿಯ ಮೇಲೆ ಅದು ಪ್ರತಿಫಲನ ಆಗುವಂಥದ್ದು. ಅದು ನಮ್ಗೆ ಕಾಣಿಸ್ತಾ ಇರುವಂತದ್ದು ಬಯಕೆ ಅನ್ನುವ ನದಿಯ ಮೇಲೆ. ಅಂದ್ರೆ ಬಯಕೆ ಅನ್ನುವಂಥದ್ದು ನಮ್ಗೆ ಏನಿದೆ ಅದರ ಮೇಲೆ ಈ ಒಂದು ಅಸ್ತಿತ್ವ ನಿಂತಿದೆ, ಭೌತಿಕ ಜಗತ್ತು ಅನ್ನುವಂಥದ್ದು. ಮರವು ನಿಜವಾದ ಮರದ ಪ್ರತಿಬಿಂಬವಾದ್ದರಿಂದ ಅದು ಪಡಿಯಚ್ಚಾಗಿದೆ. ಆಧ್ಯಾತ್ಮಿಕ ಜಗತ್ತಿನ ಪ್ರತಿಯೊಂದು ದೈಹಿಕ ನಮ್ಮನ್ನು ವ್ಯಾಪಾರವಾಗಿ ಭಾವಿಸುತ್ತಾರೆ ಸಿದ್ಧಾಂತ ಎಲ್ಲಿ ಬರ್ತಾ ಇದೆ?
ಜಲಾಶಯದ ಪಕ್ಕದಲ್ಲಿ ಈ ಮರವನ್ನು ಕಾಣಬಹುದು. ದಡದ ಮೇಲಿದ ಮರದ ಪ್ರತಿಬಿಂಬ ಶಾಖೆಗಳು ಕೆಳಮುಖ ಮೇಲ್ಮುಖವಾಗಿ ಈ ವೃಕ್ಷವನ್ನು ಈ ಲೋಕದಲ್ಲಿ ಕಾಣಲಾಗುವುದಿಲ್ಲ. ಆದರೆ ಅಂತಹ ವೃಕ್ಷವನ್ನು ಜಲಾಶಯದ ಪಕ್ಕದಲ್ಲಿ ಮರವನ್ನು ಕಾಣಬಹುದು. ವೃಕ್ಷದ ಪ್ರತಿಬಿಂಬ ಮಾತ್ರ. ಐಹಿಕ ಜಗತ್ತಿನ ವೃಕ್ಷವು ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ವೃಕ್ಷದ ಪ್ರತಿಬಿಂಬ ಮಾತ್ರ. ಮರದ ಪ್ರತಿಬಿಂಬವು ನೀರಿನ ಮೇಲಿರುವಂತೆ ಆಧ್ಯಾತ್ಮಿಕ ಜಗತ್ತಿನ ಈ ಪ್ರತಿಬಿಂಬವು ಆಸೆ ಮೇಲೆ ಸ್ಥಿತವಾಗಿರುತ್ತದೆ. ಬಯಕೆ ಮಾತಾಜಿ, ಆಸೆ, ಅದರ ಮೇಲೆ ಇದು ಸ್ಥಿತ ಆಗಿರುವಂತದ್ದು, ಪ್ರತಿಫಲಿಸ್ತಾ ಇರುವಂತದ್ದು. ಅಂದ್ರೆ ಭೌತಿಕ ಆಸೆಗಳು ಮಕ್ಕಳು. ಹಾ ಮಾತಾಜಿ, ನಾವದು ಒಂದು ಚಿತ್ರಣ ಕೊಡ್ತೀವಲ್ಲ, ಅಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ. ಅದೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಒಂದೊಂದಕ್ಕೂ ನೇಮ್ ಕೊಡ್ತಾರಲ್ಲ, ಹೆಸರು ಕೊಡ್ತಾರೆ. ವಸ್ತುಗಳು ಈ ಪ್ರತಿಬಿಂಬಿತ ಐಹಿಕ ಬೆಳಕಿನಲ್ಲಿ ನೆಲೆಯಾಗುವುದಕ್ಕೆ ಆಸೆಯ ಕಾರಣ. ಮೂರನೇ ಪ್ರಶ್ನೆ, ಹೌ ಡಸ್ ಒನ್ ಕಟ್ ಡೌನ್ ದ ಬ್ಯಾನಿಯನ್ ಟ್ರೀ ಅಂಡ್ ವಾಟ್ ಶುಡ್ ಒನ್ ಡೂ ಆಫ್ಟರ್ ಕಟಿಂಗ್ ಇಟ್ ಡೌನ್? ಅಂದ್ರೆ ಆಲದ ಮರವನ್ನ ಹೇಗೆ ಕಡಿಯುತ್ತಾರೆ ಮತ್ತು ಅದನ್ನು ಕಡಿದ ನಂತರ ಏನು ಮಾಡಬೇಕು? ಅಂದ್ರೆ ಆಲದ ಮರವನ್ನ ನಾವು ಹೇಗೆ ಕಡಿಬೇಕು ಅಂತ ಹೇಳ್ತಾರೆ. ಅಸಂಗ ಶಾಸ್ತ್ರೇಣ ದೃಢೇನ ಚಿತ್ವ. ಅಂದ್ರೆ ಭೌತಿಕ ವಿಷಯಗಳಲ್ಲಿ ವೈರಾಗ್ಯವನ್ನ ಬೆಳೆಸ್ಕೋಬೇಕು. ಅದನ್ನ ವೈರಾಗ್ಯ ಅನ್ನುವಂತ ಶಸ್ತ್ರದ ಮೂಲಕ ನಾವು ಅದನ್ನ ಕಡಿದು ಹಾಕ್ಬೇಕು. ಅಂದ್ರೆ ಅದರ ಮೇಲೆ ಉದಾಸೀನ ಅನ್ನುವಂಥದ್ದು ಕೂಡ ನಮ್ಗೆ ಬರಬೇಕು, ವೈರಾಗ್ಯ ಬರಬೇಕು. ಆಗ ಆ ಒಂದು ಭೌತಿಕ ಅಸ್ತಿತ್ವವನ್ನ ನಾವು ಕಡಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕಡಿದು ಮುಗಿಯೋದಿಲ್ಲ, ಅಲ್ಲಿಗೆ ಆ ಬೇರೆನ ಕತ್ತರಿಸಿದ್ರೆ ಸಾಲದು. ಮತ್ತೆ ನಾವು ಮುಂದೆ ಹೋಗ್ಬೇಕು, ಮುಂದೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಅದರ ಜ್ಞಾನ ಕೂಡ ಪಡ್ಕೋಬೇಕು. ಅಂದ್ರೆ ಮುಂದೆ ಏನಿದೆ, ಅಲ್ಲಿ ನಾನು ಎಲ್ಲಿಗೆ ಹೋಗ್ಬೇಕು, ಈ ವಿಚಾರ ಕೂಡ ನಮ್ಗೆ ಗೊತ್ತಿರ್ಬೇಕು. ಎಲ್ಲಿ ಬರುತ್ತೆ ಇದು ಮೂರನೇದು? ಮೂರನೇದು ಶ್ಲೋಕ 3-4 ಬರುತ್ತೆ. ಈ ಮರದ ನಿಜವಾದ ರೂಪವನ್ನು ನಾವು ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳು ಯಾರೋ ಅರ್ಥ ಮಾಡಿಕೊಳ್ಳಲಾರರು. ಆದ್ರೆ ಮನುಷ್ಯರು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಾಸಕ್ತಿ ಅನ್ನುವಂತ ಶಸ್ತ್ರದಿಂದ ಅದನ್ನ ಕಡಿದು ಹಾಕ್ಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದ್ರೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನ ಹುಡುಕ್ಬೇಕು. ಯಾವ ಸ್ಥಳಕ್ಕೆ ನಾವು ಹೋದ್ರೆ ಮತ್ತೆ ಹಿಂದಿರುಗೋದಿಲ್ಲ. ಹರೇ ಕೃಷ್ಣ. ಭಗವಂತನ ವೈಕುಂಠ ಲೋಕಗಳು ಅಥವಾ ಭಗವಂತನ ಗೋಲೋಕ ವೃಂದ ನಾವು ಹಿಂದಿರುಗೋದಿಲ್ಲ. ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಅಂದ್ರೆ ಇಲ್ಲಿ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಮರವನ್ನ ಕಡಿದು ಹಾಕ್ಬೇಕು. ಆಮೇಲೆ ಯಾವ ಸ್ಥಳಕ್ಕೆ ಹೋದ್ರೆ ಮತ್ತೆ ಹಿಂದಿರುಗುವುದಿಲ್ಲ, ಆ ಸ್ಥಳವನ್ನ ನಾವು ಹುಡುಕ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆಗೆ ಉತ್ತರ ಇದು. ಆಲದ ಮರವನ್ನ ಹೇಗೆ ಕಡಿದು ಹಾಕುವುದು ಅಂತದ್ದು, ಮತ್ತೆ ಅದನ್ನ ಕಡಿದ ನಂತರ ಏನು ಮಾಡ್ಬೇಕು ಅನ್ನುವಂಥದ್ದು. ಶ್ಲೋಕ 3-4 ಅನುವಾದದಲ್ಲಿ ಸಿಗುತ್ತೆ. 4ನೇದೀಗ, ಲಿಸ್ಟ್ 3 ಕ್ವಾಲಿಫಿಕೇಶನ್ಸ್ ನೆಸೆಸರಿ ಫಾರ್ ಸರೆಂಡರಿಂಗ್ ಟು ದ ಸುಪ್ರೀಂ ಪರ್ಸನ್. 3 qualifications necessary for surrendering to the supreme person. ಪರಮಾತ್ಮನಿಗೆ ಶರಣಾಗಲು ಅಗತ್ಯವಾದ 3 ಅರ್ಹತೆಗಳನ್ನ ಪಟ್ಟಿ ಮಾಡಿ. 15.5. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದದ್ದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು. ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಭಗವಂತನಿಗೆ ಶರಣಾಗ್ಬೇಕು ಅಂದ್ರೆ ಅವನಲ್ಲಿ ಯಾವ್ದೆಲ್ಲ ಗುಣಗಳಿರ್ಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವನು ಆ ವ್ಯಕ್ತಿ ಯಾರು ಭಗವಂತನಿಗೆ ಶರಣಾಗತಿನ ಹೊಂದುತ್ತಾನೆ, ಅಂತಹ ವ್ಯಕ್ತಿ, ಅವನು ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತನಾಗಿರ್ತಾನೆ.
ಮತ್ತೆ ಯಾವುದು ಸ್ಥಿರವಾದದ್ದು ನಿತ್ಯವಾದದ್ದು ಅನ್ನೋದನ್ನ ತಿಳಿದಿರ್ತಾನೆ. ಮತ್ತೆ ಅವನಿಗೆ ಇಂದ್ರಿಯ ಕಾಮ ಅನ್ನುವಂಥದ್ದನ್ನ ಅವನು ಬಿಟ್ಟಿರ್ತಾನೆ. ಮತ್ತೆ ಸುಖ ದುಃಖ ಅನ್ನೋ ದ್ವಂದ್ವಗಳಿಂದ ಅವನು ಬಿಡುಗಡೆ ಹೊಂದಿರ್ತಾನೆ. ಇವ್ರು ಕೇಳಿರೋದು 3 ಅಲ್ವಾ? ಇಲ್ಲಿ 3 ಕಾಮ ಇದೆಯಲ್ವಾ, ಅದ್ರಲ್ಲಿ ನೀವು ಯಾವ್ದಾದ್ರು 3 ಬರೆದ್ರೆ ಸಾಕು ಸ್ಟಾರ್ಟಿಂಗ್ ಅಲ್ಲಿ. ನೀವ್ ಅದೇ ಬರ್ತಿರೋದಲ್ವಾ ಹರಿಕೃಷ್ಣ? ನಾವು ಹೇಳಿ ಮಾತಾಜಿ. ಹರಿಕೃಷ್ಣ ನೀವು ನಿರ್ಮಾಣ ಎಲ್ಲರೂ ಮಾತಾಜಿ. ನಿರ್ಮಾಣ ಮೋಹ ಅಂದ್ರೆ ಅಹಂಕಾರ ಮತ್ತು ಮೋಹ ತ್ಯಜಿಸಬೇಕು. ಹಾ ಮಾತಾಜಿ. ಜಯಿಸಬೇಕು. ನಿತ್ಯ ಅಂದ್ರೆ ಸದಾ ಆತ್ಮತತ್ವದಲ್ಲೇ ಸ್ಥಿರವಾಗಿರಬೇಕು. ಅಂದ್ರೆ ಆಧ್ಯಾತ್ಮಿಕ ಚಿಂತನೆ. ಕಾಮ ಆಸೆಗಳನ್ನು ನಿವಾರಿಸಬೇಕು. ಸುಖ ದುಃಖಗಳ ದ್ವಂದ್ವದಿಂದ ಮುಕ್ತನಾಗಿರಬೇಕು. ಹಾ ಮಾತಾಜಿ. ಹಾ So 5ನೇದು explain the main characteristics of the 2 classes of living entities and the supreme soul. ಜೀವಿಗಳ ಮತ್ತು ಪರಮಾತ್ಮನ 2 ವರ್ಗಗಳ ಮುಖ್ಯ ಲಕ್ಷಣಗಳನ್ನ ವಿವರಿಸಿ. 15.16, 17, 18. ಅಂದ್ರೆ ಜೀವಾತ್ಮ ಮತ್ತೆ ಪರಮಾತ್ಮನಿಗಿರುವಂತಹ ಮುಖ್ಯ ಒಂದು ಲಕ್ಷಣಗಳ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. 15.16ರಿಂದ 18. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತೆ ಅಕ್ಷರರು. ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ. ಇವರಿಬ್ಬರಲ್ಲದೆ ಅತ್ಯುತ್ತಮ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ಜೀವಿಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತವೆ. ಮೂರು ಲಕ್ಷಣಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ explain the main characteristics of the 2 classes of living entities. 2 classes of living entities ಅಂತಂದ್ರೆ ಇಲ್ಲಿ 2 ರೀತಿಯ ಇದು 2 ವರ್ಗದ ಜನ. ಪುರುಷರಲ್ಲಿ 2 ವರ್ಗ ಅಂತ ಹೇಳಿದ್ರಲ್ಲ ಅವರು. ಒಂದು ಕ್ಷರ ಮತ್ತೆ ಇನ್ನೊಂದು ಅಕ್ಷರ. ಕ್ಷರ ಮತ್ತೆ ಅಕ್ಷರ ಅಂದ್ರೆ ಏನು ಹರಿಕೃಷ್ಣ? ಕ್ಷರ ಅಂದ್ರೆ ಬಂಧಿತ ಆತ್ಮಗಳು. ಕ್ಷರ ಅಂದ್ರೆ ಭೌತಿಕ ಲೋಕದಲ್ಲಿರುವ ಎಲ್ಲಾ ಜೀವಿಗಳು. ಅಕ್ಷರ ಅಂದ್ರೆ ಆತ್ಮ ಸ್ವರೂಪ ಶಾಶ್ವತ ಜೀವಾತ್ಮ. ಕ್ಷರ ಅಂತಂದ್ರೆ ಅವರಿಗೆ ನಾಶ ಅನ್ನುವಂಥದ್ದು ಇದೆ. ಅಕ್ಷರ ಅಂತಂದ್ರೆ ಅವರು ನಾಶ ಹೊಂದದೇ ಇರುವಂತವ್ರು, ಶಾಶ್ವತವಾಗಿರುವಂತವ್ರು. ಅದನ್ನೇ ಫಸ್ಟ್ ಕ್ವಶನ್ ಅವ್ರು ಕೇಳ್ತಾ ಇರೋದು. ಅಂದ್ರೆ 2 classes of living entities ಅಂದ್ರೆ 2 ವರ್ಗದ ಜನ, ಅವರ ಲಕ್ಷಣಗಳು. ಮತ್ತೆ ದ ಸುಪ್ರೀಂ ಸೋಲ್ ಅಂದ್ರೆ ಪರಮಾತ್ಮನ ವಿಷಯವಾಗಿ ಕೂಡ ಕೇಳ್ತಾ ಇದ್ದಾರೆ. ಪರಮಾತ್ಮನ ವಿಷಯವನ್ನ ನಾವು 17 ಮತ್ತೆ 18ನೇ ಶ್ಲೋಕದಲ್ಲಿ ನೋಡಕ್ಕಾಗತ್ತೆ. ಪರಮಾತ್ಮ ಅವನು ಹೇಗಿದ್ದಾನೆ? ಅವನು ಸ್ವತಃ ಅವಿನಾಶಿ, ಅವನು ಕೂಡ ಅಕ್ಷರ. 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ. ಯಾವುದು 3 ಜಗತ್ತುಗಳು ಹರಿಕೃಷ್ಣ? ಊರ್ಧ್ವಲೋಕ, ಭೂಲೋಕ ಮತ್ತೆ ಅಂದ್ರೆ ಮರ್ತ್ಯಲೋಕ, ಭೂಲೋಕ 2 ಒಂದೇ. ಮತ್ತೆ ಅಧೋಲೋಕ. ಹೀಗೆ ಅಂದ್ರೆ ಜನರಲ್ ಆಗಿ ಹೇಳುವಾಗ 7 ಊರ್ಧ್ವಲೋಕಗಳು, 7 ಅಧೋಲೋಕಗಳು ಹಾಗೆ ನಾವು ಹೇಳ್ತೀವಿ. ಅದನ್ನ ಅವರು ಸಾಧಾರಣವಾಗಿ ಹೇಳುವಾಗ ಊರ್ಧ್ವಲೋಕ, ಅಧೋಲೋಕ ಅಥವಾ ಮರ್ತ್ಯಲೋಕ ಅಂತ ಹೇಳ್ತಾರೆ. ಈ 3 ಲೋಕಗಳಲ್ಲೂ ಕೂಡ ಪರಮಾತ್ಮನ ಅಸ್ತಿತ್ವ ಇದೆ. ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮನಾಗಿ ಅಣು ರೇಣು ತೃಣ ಕಾಷ್ಟದಲ್ಲಿ ಅವನಿದ್ದಾನೆ. ಹೀಗೆ ಅವನು ಎಲ್ಲವನ್ನು ಕೂಡ ಪಾಲನೆ ಕೂಡ ಮಾಡ್ತಾ ಇದ್ದಾನೆ. ಅದು ಪರಮಾತ್ಮ. ಅವನು ಕೂಡ ಅಕ್ಷರ. ಅಕ್ಷರ ಅಂದ್ರೆ ಅವನು ಕೂಡ ನಾಶ ಹೊಂದದೇ ಇರುವಂತವನು, ಶಾಶ್ವತವಾಗಿ ಇರುವಂತವನು. ನಂತರ ಇನ್ನೇನ್ ಕೊಟ್ಟಿದ್ರೆ ಕೃಷ್ಣ ಏನಿದೆ?
ಅಷ್ಟೇ ಅಲ್ವಾ? ಆದ್ರೆ ಒಂದು ರೆಫರೆನ್ಸ್ ಕೊಡ್ತಾ ಇದ್ದಾರೆ ಶ್ಲೋಕ 18 ಕೂಡ. ನಾನು ಕ್ಷರ ಮತ್ತೆ ಅಕ್ಷರಗಳಿಗೆ ಅತೀತನು ಅತ್ಯುತ್ತಮನು. ಇದ್ಯಾರಿದು? ಕ್ಷರ ಮತ್ತೆ ಅಕ್ಷರರಿಗೆ ಅತ್ಯುತ್ತಮ ಮತ್ತೆ ಅತೀತರು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಕೊಂಡಾಡುತ್ತವೆ. ಯಾರು ಪುರುಷೋತ್ತಮ ಅಂದ್ರೆ? ದೇವೋತ್ತಮ ಪರಮ ಪುರುಷ. ಆದ್ರೆ ಅವನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಕ್ವಶನ್ ಇಲ್ಲ ಅಲ್ಲ. ಜೀವಿ ಮತ್ತೆ ಪರಮಾತ್ಮ ಎರಡರ ಬಗ್ಗೆ ಕೇಳ್ತಾ ಇದಾರೆ. ಅದರಲ್ಲಿ ಕೂಡ 2 ವರ್ಗದ ಜೀವಿಗಳ ಬಗ್ಗೆ ಕೇಳ್ತಾ ಇದಾರೆ ಅಷ್ಟೇ. ದೇವೋತ್ತಮ ಪರಮ ಪುರುಷನ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆನೇದು ಪ್ರಸರಣ ಪ್ರಕ್ರಿಯೆಯಲ್ಲಿ ಮನಸ್ಸಿನ ಪಾತ್ರವನ್ನು ವಿವರಿಸಿ. ಏನಿದೆ ಪ್ರಸರಣ? ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮೈಂಡ್ ಇನ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಮೈಗ್ರೇಷನ್. ಯಾವ್ದಿದು? ಯಾವ ಶ್ಲೋಕ? ರೆಫರೆನ್ಸ್ ಕೊಟ್ಟಿಲ್ಲ ಅವರು. ಮತ್ತೆ ಶ್ಲೋಕ 7ರಲ್ಲಿ 7 ಮಾತಾಜಿ. ಶ್ಲೋಕ 7ರಲ್ಲಿ 661 ಪೇಜ್ 61. ಏಳು 8. ಏಳು ಮತ್ತೆ 8 ಎರಡಾ ಮಾತಾಜಿ? ಯಾವುದು? 2ರಲ್ಲಿ ನೋಡಿ ಒಂದ್ಸಲ. 662 ಸೆಕೆಂಡ್ ಪ್ಯಾರಾಗ್ರಾಫ್. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹು ಕಷ್ಟಪಡುತ್ತಾರೆ. ಯಾವ್ದು ಹೇಳ್ತಾ ಇದ್ದೀರಾ ಮಾತಾಜಿ? 662 ನಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್. ಹಾ ನನ್ನ ಪ್ರಕ್ರಿಯೆಯಲ್ಲಿ ಮನಸ್ಸಿನ ಪಾತ್ರವನ್ನು ವಿವರಿಸಿ. ಮನಸ್ಸಿನ ಪಾತ್ರ. ಮನಸ್ಸಿನ ಪಾತ್ರ ಇದಲ್ವಾ ಮಾತಾಜಿ? 8ನೇದು. ಗಾಳಿಯು ಗಂಧವನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ಒಂದು ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಅದಲ್ಲ, ಅದ್ರ ಜೊತೆಲಿ ಮನಸ್ಸು ಗಂಧವನ್ನ ಒಯ್ಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ. 8ನೇದು ಶ್ಲೋಕ ಅಲ್ಲ ಮಾತಾಜಿ? ಗಾಳಿ ಗಂಧವನ್ನ ಒಯ್ಯುತ್ತೆ ಅಂದ್ರೆ ಅದೇ ರೀತಿಯಲ್ಲಿ ದೇಹ, ಅದು ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಮನಸ್ಸು ಕೂಡ ಅದು ತಗೊಂಡೋಗುತ್ತೆ. ಆ ಮನಸ್ಸಿನಲ್ಲಿ ಎಲ್ಲ ಹಿಂದಿನ ಜನ್ಮದ ಸಂಸ್ಕಾರಗಳು ಉಳಿದಿರುತ್ತೆ. ಇಲ್ಲಿ ಜೀವಿಯನ್ನು ಈಶ್ವರ ಎಂದು ವರ್ಣಿಸಿದೆ. ಏಕೆಂದರೆ ತನ್ನ ದೇಹವನ್ನು ನಿಯಂತ್ರಿಸುವವನು ಎಂದರ್ಥ. ಅವನು ಬಯಸಿದ್ದಲ್ಲಿ ತನ್ನ ದೇಹವನ್ನು ಉತ್ತಮ ವರ್ಗಕ್ಕೆ ಬದಲಾಯಿಸಬಹುದು. ಅವನು ಬಯಸಿದ್ದಲ್ಲಿ ತನ್ನ ಕೆಳಗಿನ ವರ್ಗಕ್ಕೆ ಸಾಕಬಹುದು. ಬಹು ಅಲ್ಪ ಸ್ವಾತಂತ್ರ್ಯ ಉಂಟು. ಅವನ ದೇಹಕ್ಕೆ ಆಗುವ ಬದಲಾವಣೆಯು ಅವನನ್ನು ಅವಲಂಬಿಸಿದೆ. ಸಾವಿನ ಸಮಯದಲ್ಲಿ ಅವನು ಸೃಷ್ಟಿಸಿರುವ ಪ್ರಜ್ಞೆಯು ಅವನನ್ನು ಮುಂದಿನ ಬಗೆಯ ದೇಹಕ್ಕೆ ಕೊಂಡೊಯ್ಯುವುದು. ಅವನು ತನ್ನ ಪ್ರಜ್ಞೆಯನ್ನು ಒಂದು ಬೆಕ್ಕಿನ ಅಥವಾ ನಾಯಿಯ ಪ್ರಜ್ಞೆಯಂತೆ ಮಾಡಿದ್ದರೆ ಅವನು ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆಯುವುದು ಖಂಡಿತ. ಅವನು ತನ್ನ ಮನಸ್ಸು ದೈವಿ ಗುಣದಲ್ಲಿ ಕೇಂದ್ರೀಕರಿಸಿದ್ದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಅವನನ್ನು ಕೃಷ್ಣ ಲೋಕಕ್ಕೆ ವರ್ಗ ಮಾಡಲಾಗುತ್ತದೆ. ಅವನು ಕೃಷ್ಣನ ಸಂಗಾತಿಯಾಗುತ್ತಾನೆ. ಈ ದೇಹವು ನಾಶವಾದ ಮೇಲೆ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವುದು ಸುಳ್ಳುವಾದ. ವ್ಯಕ್ತಿಗತ ಆತ್ಮವು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ ಮತ್ತು ಅವನ ಈಗಿನ ದೇಹವು, ಈಗಿನ ಚಟುವಟಿಕೆಗಳು ಅವನ ಮುಂದಿನ ದೇಹದ ಹಿನ್ನೆಲೆಯಾಗುತ್ತದೆ. ಕರ್ಮಕ್ಕೆ ಅನುಗುಣವಾಗಿ ಮನುಷ್ಯರಿಗೆ ಬೇರೆ ಬೇರೆ
ಶರೀರಗಳು ಬರುತ್ತದೆ. ಕಾಲಕ್ರಮೇಣ ದೇಹವನ್ನು ತ್ಯಜಿಸಬೇಕು. ಮುಂದಿನ ದೇಹದ ಕಲ್ಪನೆಯನ್ನು ಸೂಕ್ಷ್ಮ ಶರೀರವು ಕೊಂಡೊಯ್ಯುತ್ತದೆ. ಮುಂದಿನ ಜನ್ಮದಲ್ಲಿ ಅದು ಇನ್ನೊಂದು ದೇಹವನ್ನು ಸೃಷ್ಟಿಸುತ್ತದೆ ಎಂದು ಇಲ್ಲಿ ಹೇಳಿದೆ. ದೇಹದಿಂದ ದೇಹಕ್ಕೆ ಸಾಗಿ ದೇಹದಲ್ಲಿರುವಾಗ ಹೋರಾಡುವುದಕ್ಕೆ ಕರ್ಷತಿ ಅಥವಾ ಉಳಿವಿಗಾಗಿ ಹೋರಾಟ ಎಂದು ಹೆಸರು. ಅದು ಬೇಕಾಗಿಲ್ಲ. ಇಲ್ಲಿ ಅವರು ಹೇಳುವಂತದ್ದು ಮನಸ್ಸಿನ ಒಂದು ಪ್ರಾಮುಖ್ಯತೆನ ನಾವು ಹೇಳ್ಬೇಕು. ಮನಸ್ಸು ಸಹ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಅದರ ಪಾತ್ರ ಏನು ಅಂತ. ಸಾವಿನ ಸಮಯದಲ್ಲಿ ಅವನು ಸೃಷ್ಟಿಸಿರುವ ಪ್ರಜ್ಞೆಯು ಅವನನ್ನು ಮುಂದಿನ ಬಗೆಯ ದೇಹಕ್ಕೆ ಕೊಂಡೊಯ್ಯುತ್ತದೆ. ಈ ಪ್ರಜ್ಞೆ ಅನ್ನುವಂಥದ್ದು ಅದು ಮನಸ್ಸಿನ ಮೇಲೆ ಪರಿಣಾಮ ಇರುತ್ತೆ. ಅವನು ತನ್ನ ಪ್ರಜ್ಞೆಯನ್ನು ಒಂದು ಬೆಕ್ಕಿನ ಅಥವಾ ನಾಯಿಯ ಪ್ರಜ್ಞೆಯಂತೆ ಮಾಡಿದ್ದಾರೆ. ಅವನು ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆಯುವುದು ಖಂಡಿತ. ಅವನು ತನ್ನ ಮನಸ್ಸು ದೈವಿ ಗುಣದಲ್ಲಿ ಕೇಂದ್ರೀಕರಿಸಿದ್ದರೆ ಅವನು ದೇವತೆಯ ರೂಪವನ್ನು ಪಡೆಯುತ್ತಾನೆ. ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರೆ ಅವನನ್ನು ಕೃಷ್ಣ ಲೋಕಕ್ಕೆ ವರ್ಗ ಮಾಡಲಾಗುತ್ತದೆ. ಅಂದ್ರೆ ಮನಸ್ಸು ಯಾವ ಒಂದು ಪ್ರಜ್ಞೆಯಲ್ಲಿ ಇದೆ, ಮನಸ್ಸು ಅದು ಯಾವ ಸ್ಥಿತಿಯಲ್ಲಿದೆ, ಅದಕ್ಕನುಗುಣವಾಗಿ ಅವನ ಬೇರೆ ಬೇರೆ ರೂಪಗಳನ್ನ ದೇಹಗಳನ್ನ ಅವನು ಪಡಿತಾನೆ. ಅದೇ ಅದು ಮನಸ್ಸಿನ ಪಾತ್ರ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. 8ನೇ ಒಂದು ಶ್ಲೋಕದಲ್ಲಿ ಬರ್ತಾ ಇದೆ. ಅನುವಾದದಲ್ಲೂ ಕೂಡ ಇದೆ ಅದು. ಗಾಳಿ ಗಂಧವನ್ನ ತಗೊಂಡು ಹೋಗುವ ಹಾಗೆ ಮನಸ್ಸಿನಲ್ಲಿ ಹಿಂದಿನ ಜನ್ಮದ ಒಂದು ಪ್ರಜ್ಞೆ ಏನಿದೆ ಅದಕ್ಕೆ ಅನುಗುಣವಾಗಿ ಮುಂದೆ ಇನ್ನೊಂದು ದೇಹ ಅವನಿಗೆ ಸಿಗುತ್ತೆ ಅಂತ. ಸಿಕ್ತಿದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸೊ 7ನೇದು ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಫ್ರಾಗ್ಮೆಂಟಲ್ ಪಾರ್ಟ್ಸ್. ಅಂದ್ರೆ ಇದು ತೊಣುಕುಗಳ ಭಾಗಗಳ ಅರ್ಥವನ್ನು ವಿವರಿಸಿ. 7ನೇ ಶ್ಲೋಕ ಅಂತಾನೆ ಅವರೇ ರೆಫರೆನ್ಸ್ ಕೊಟ್ಟಿದ್ದಾರೆ. ಆದ್ರೆ ಈ ಬದ್ಧ ಜಗತ್ತಿನಲ್ಲಿ ಇರುವ ಜೀವಿಗಳು ತನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು, ಅಂದ್ರೆ ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಸ್ಪಷ್ಟವಾಗಿ ಹೇಳಿದೆ. ವೇದದ ಪ್ರಕಾರ ಪರಮಪ್ರಭು ಅಸಂಖ್ಯಾತ ವಿಸ್ತರಣಗಳಲ್ಲಿ ಪ್ರಕಟವಾಗುತ್ತಾನೆ ಮತ್ತು ವಿಸ್ತಾರಗೊಳ್ಳುತ್ತಾನೆ. ಇವುಗಳಲ್ಲಿ ಪ್ರಮುಖ ವಿಸ್ತರಣಗಳು ಅಂದ್ರೆ ವಿಷ್ಣು ತತ್ವ ಎಂದು ಹೆಸರು. ಎರಡನೆಯ ಮಹತ್ವದ ವಿಸ್ತರಣಗಳಿಗೆ ಜೀವಿಗಳು ಎಂದು ಹೆಸರು. ಬೇರೆ ಮಾತುಗಳಲ್ಲಿ ವಿಷ್ಣು ತತ್ವವು ವೈಯಕ್ತಿಕ ವಿಸ್ತರಣೆ ಮತ್ತು ಜೀವಿಗಳು ಬೇರ್ಪಟ್ಟ ವಿಸ್ತರಣೆಗಳು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಆತನು ರಾಮ, ನರಸಿಂಹದೇವ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಾಗಿ ಪ್ರಕಟವಾಗುತ್ತಾನೆ. ಬೇರೆಯಾದ ವಿಸ್ತರಣಗಳು ಎಂದರೆ ಜೀವಿಗಳು, ನಿತ್ಯ ಸೇವಕರು. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದೂ ಇರುತ್ತಾರೆ. ಹೀಗೆ ಬೇರೆಯಾದ ವಿಸ್ತರಣೆಗಳಾದ ಜೀವಿಗಳು ಪರಮಪ್ರಭುವಿನಿಂದ ಬೇರೆಯಾದ ವಿಭಿನ್ನ ಅಂಶಗಳು. ಅವುಗಳಿಗೆ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ. ಅವುಗಳಲ್ಲಿ ಸ್ವಾತಂತ್ರ್ಯವು ವೈಯಕ್ತಿಕ ಆತ್ಮನಾಗಿ ಪ್ರತಿ ಜೀವಿಗೆ ತನ್ನದೇ ಆದಂತಹ ಸ್ವಂತ ವ್ಯಕ್ತಿತ್ವ ಮತ್ತು ಸ್ವಲ್ಪ ಸ್ವಾತಂತ್ರ್ಯ ಇರುತ್ತದೆ. ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಅದರಲ್ಲಿ ಯಾವುದೇ ಆಗಲಿ ಅವನು ಪರಮಪ್ರಭುವಿನಂತೆಯೇ ನಿತ್ಯನು. ಮುಕ್ತ ಸ್ಥಿತಿಯಲ್ಲಿ ಅವನು ಐಹಿಕ ಸ್ಥಿತಿಯಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಅವನು ಪ್ರಭುವಿನ ದಿವ್ಯ ಸೇವೆಯಲ್ಲಿ ತೊಡಗಿರುತ್ತಾನೆ. ಅವನ ಬದ್ಧ ಸ್ಥಿತಿಯಲ್ಲಿ ಅವನು ಪ್ರಕೃತಿಯ ಐಹಿಕ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವನು ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಮರೆಯುತ್ತಾನೆ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡುತ್ತಾನೆ. ಇಲ್ಲಿ ನಾವು ಏನ್ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ವಿಭಿನ್ನಾಂಶ ಅನ್ನುವಂಥದ್ದನ್ನ ಹೇಳ್ಬೇಕು. ಹೇಗೆ ಅಂತ ಅಂದ್ರೆ ಭಗವಂತನಲ್ಲಿ ಅನೇಕ ವಿಸ್ತರಣೆಗಳು ಆಗ್ತಾನೆ. ಭಗವಂತ ಅವನು ತನ್ನದೇ ರೆಪ್ಲಿಕಾ ಅಂತಾರೆ, ಅಂದ್ರೆ ಕಾಪಿ ಏನಿದೆ ಅದನ್ನ ಸ್ವಾಂಶ ವಿಸ್ತರಣೆ ಅಂತ ಕರೀತಾರೆ. ಮತ್ತೆ ನಾವೆಲ್ಲರೂ ಕೂಡ ಅವನ ವಿಭಿನ್ನ ಅಂಶಗಳನ್ನ ಜೀವಾತ್ಮರು ಅಂತ ಕರೀತಾರೆ. ಈ ಜೀವಿಗಳು ಅವರು ಸ್ವತಃ ಭಗವಂತನ ಸೇವಕರು. ಆದ್ರೆ ನಮಗೂ ಒಂದು ಏನು ಒಂದು ಸಾಮ್ಯತೆ ಇದೆ ಅಂದ್ರೆ ಅವನು ಕೂಡ ನಿತ್ಯ, ನಾವು ಕೂಡ ನಿತ್ಯ. ನಾವು ಅವನಲ್ಲಿ ಒಂದಾಗುವಂಥದ್ದು ಅದು ಸಾಧ್ಯ ಇಲ್ಲ.
ನಾವು ಎಲ್ಲಿಯೇ ಇದ್ರೂ ಕೂಡ ಪ್ರತ್ಯೇಕ ವ್ಯಕ್ತಿತ್ವವನ್ನ ಪಡ್ಕೊಂಡಿರ್ತೀವಿ. ಸ್ವಲ್ಪ ಅಂದ್ರೆ ಅವನಲ್ಲಿರುವ ಗುಣಗಳಲ್ಲಿ ಸ್ವಲ್ಪ ಗುಣಗಳು ನಮ್ಮಲ್ಲೂ ಇದೆ. ಆ ಒಂದು ಭಗವಂತ ಹೇಗೆ ಅವನು ಸ್ವತಂತ್ರನೋ, ನಾವು ಕೂಡ ಒಂದು ಸ್ವಲ್ಪ ಸ್ವಾತಂತ್ರ್ಯವನ್ನ ನಾವು ಕೂಡ ಹೊಂದಿದ್ದೀವಿ ಅನ್ನೋಂಥದ್ದು. ಹೀಗೆ ನಾವೆಲ್ಲರೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ಅದ್ರ ಬಗ್ಗೆ ಇಲ್ಲಿ ನಾವು ತಿಳಿಸ್ಬೇಕಾಗತ್ತೆ. ಭಾವಾರ್ಥದಲ್ಲಿ ಸಿಗುತ್ತೆ ನಿಮ್ಗೆ. ಹರೇ ಕೃಷ್ಣ. ಸಿಕ್ಕಿದೆ ಅಲ್ವಾ? ಹಾ ಮಾತಾಜಿ. ಎಂಟನೇದು, ಗಿವ್ ದ ಇಂಗ್ಲಿಷ್ ಮೀನಿಂಗ್ ಆಫ್ ಊರ್ಧ್ವ ಮೂಲಂ ಅದೋ ಶಾಖಂ. ಇಲ್ಲಿ ಇಂಗ್ಲಿಷ್ ಅಂದ್ರೆ ಕನ್ನಡದ ಅರ್ಥ ಬರಿಬೇಕು. ಊರ್ಧ್ವ ಮೂಲ ಮತ್ತೆ ಅದೋ ಶಾಖಂ ಅಂದ್ರೆ ಏನು ಅಂತ. ಎಂಟನೇದು ಮೊದಲನೇ ಶ್ಲೋಕ. ಊರ್ಧ್ವ ಮೂಲಂ ಅದೋ ಶಾಖಂ ಅಂದ್ರೆ ಅದು ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ. ಬೇರುಗಳು ಮೇಲಿರುವ ಮತ್ತೆ ರೆಂಬೆಗಳು ಕೆಳಗಿರುವ, ಅದರ ಅರ್ಥ ಅಲ್ವಾ? ಕೃಷ್ಣ. ಊರ್ಧ್ವ ಮೂಲ ಮತ್ತೆ ಮೇಲೆ ಬೇರುಗಳು ಉಳ್ಳದ್ದು, ಅದ ಶಾಖಂ ಅಂದ್ರೆ ಕೆಳಕ್ಕೆ ರೆಂಬೆಗಳು ಉಳ್ಳದ್ದು. ಒಂಬತ್ತನೇದು ಕನ್ನಡ ಅರ್ಥ ಕೊಡಬೇಕು. ಯಾವುದಕ್ಕೆ? ಅಸಂಗ ಶಸ್ತ್ರೇಣ. ಏನು ಅಸಂಗ ಶಸ್ತ್ರೇಣ ಅಂದ್ರೆ ಕನ್ನಡದಲ್ಲಿ? ಏನ್ ಬರ್ದಿದ್ದೀರಾ? ಅಸಂಗ ಶಸ್ತ್ರೇಣ ಅಂದ್ರೆ ವೈರಾಗ್ಯ. ಆಸಕ್ತಿ ಇಲ್ಲದಿರುವುದು ವೈರಾಗ್ಯ ಅಂದ್ರೆ ಅಂಟಿಕೊಳ್ಳದ ಸ್ಥಿತಿ. ಅನಾಸಕ್ತಿಯ ಶಸ್ತ್ರದಿಂದ. ಅಸಂಗ ಶಸ್ತ್ರೇಣ ಅಂದ್ರೆ ಅನಾಸಕ್ತಿ ಎನ್ನುವಂತ ಶಸ್ತ್ರದಿಂದ. ವೈರಾಗ್ಯ ಕೂಡ ಆಗುತ್ತೆ ಅನಾಸಕ್ತಿ ಅಂದ್ರೆ. ಸೊ 10ನೇದು, ಗಿವ್ 3 examples of how Krishna maintains this material world. 12ರಿಂದ 14. ಕೃಷ್ಣನ ಭೌತಿಕ ಪ್ರಪಂಚವನ್ನು ಹೇಗೆ ನಿರ್ವಹಿಸುತ್ತಾನೆ ಎಂಬುದಕ್ಕೆ 3 ಉದಾಹರಣೆಗಳನ್ನು ನೀಡಿ. ಇದನ್ನ ಓದಿದ್ವಲ್ಲ ಆಗ್ಲೇ, ರಿಪೀಟ್ ಆಗ್ತಾ ಇದೆ ಅಲ್ವಾ ಇದು? ಹೇಗೆ ಪ್ರಪಂಚವನ್ನ ನಿರ್ವಹಿಸ್ತಾ ಇದ್ದಾನೆ ಅಂತ. 12ರಿಂದ 14 ಪರ್ಟಿಕ್ಯುಲರ್ ಆಗಿ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ, ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಅಂದ್ರೆ ಭಗವಂತ ಅವನು ಸೂರ್ಯನಾಗಿ, ಚಂದ್ರನಾಗಿ, ಅಗ್ನಿಯಾಗಿ ಬೆಳಕನ್ನ ಕೊಡ್ತಾ ಇದ್ದಾನೆ. 13, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ಅಂದ್ರೆ ಸೈಂಟಿಫಿಕ್ ಆಗಿ ಹೇಳುವ ಹಾಗೆ ಎಲ್ಲ ಗ್ರಹ ವ್ಯೂಹಗಳು ಅದರ ಪಥದಲ್ಲಿ ನಿಲ್ಲೋದಕ್ಕೆ ಅವರು ಒಂದೊಂದು ಹೆಸರನ್ನ ಗುರುತಿಸ್ತಾರೆ ಆ ಶಕ್ತಿಗಳಿಗೆ. ಈಗ ಭೂಮಿ ಮೇಲೆ ನಾವೆಲ್ಲರೂ ನಿಂತಿರೋದಕ್ಕೆ ಗುರುತ್ವಾಕರ್ಷಣ, ಗ್ರಾವಿಟಿ ಅಂತ ಹೇಳ್ತಾರೆ. ಹಾಗೆ ಎಲ್ಲಾ ಒಂದು ಗ್ರಹ ವ್ಯೂಹಗಳು ಅದ್ಯಾವುದು ಕೂಡ ಅವೆಲ್ಲ ಕೂಡ ತುಂಬಾ ಹಗುರವಾಗಿದೆಯಾ? ಹರೇ ಕೃಷ್ಣ. ಎಲ್ಲ ಗ್ರಹ ವ್ಯೂಹಗಳು ಅವು ತುಂಬಾ ಹಗುರವಾಗಿದೆಯಾ? ಗಾಳಿಯಲ್ಲಿ ತೇಲುವಷ್ಟು ಧೂಳಿನ ಹಾಗೆ ಇದೆಯಾ? ಇಲ್ಲ ಮಾತಾಜಿ, ಭಾರವಾಗಿದೆ. ಆದ್ರೂ ಕೂಡ ಭಗವಂತ ಅದನ್ನ ತೇಲೋ ಹಾಗೆ ಮಾಡಿದ್ದಾನೆ. ತೇಲೋದು ಅಂದ್ರೂ ಕೂಡ ಒಂದಕ್ಕೊಂದು ಯಾವತ್ತು ಘರ್ಷಣೆ ಆಗದೆ ಇರೋ ಹಾಗೆ ಅದರ ಪಥದಲ್ಲಿ ಎಷ್ಟೋ ಸಾವಿರಾರು ಕೋಟ್ಯಾಂತರ ವರ್ಷಗಳಿಂದ ನಾವು ಪಥದಲ್ಲಿ ಚಲಿಸ್ತಾ ಇದೆ. ಇದೆಲ್ಲವೂ ಕೂಡ ಭಗವಂತನ ಶಕ್ತಿಯಿಂದ ಆಗ್ತಾ ಇದೆ. ಮತ್ತೆ ಅವನು ಚಂದ್ರನಾಗಿ ಎಲ್ಲ ತರಕಾರಿಗಳಲ್ಲಿ ಜೀವರಸವನ್ನ ನೀಡ್ತಾ ಇದ್ದಾನೆ. ಅದು 13ನೇ ಶ್ಲೋಕ ಆಯ್ತು. 14ನೇ ಶ್ಲೋಕದಲ್ಲಿ ಎಲ್ಲ ಜೀವಿಗಳ ದೇಹದಲ್ಲಿರುವ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತೆ ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ನಾನು 4 ವಿಧದ ಆಹಾರವನ್ನ ಜೀರ್ಣ ಮಾಡುತ್ತೇನೆ. ಇದು 3 ರೀತಿಯಲ್ಲಿ ಭಗವಂತ ಹೇಗೆ ಈ ಒಂದು ಭೌತಿಕ ಜಗತ್ತನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು. 11ನೇ ಕ್ವಶನ್, ಕ್ಷರ ಮತ್ತು ಅಕ್ಷರ ಪದಗಳು ಯಾವುದನ್ನು ಸೂಚಿಸುತ್ತವೆ? ಕ್ಷರ ಅಂದ್ರೆ ಏನು? ಅಕ್ಷರ ಅಂದ್ರೆ ಏನು? ಏಕ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಕ್ಷರ. ಕ್ಷರ ಅಂದ್ರೆ ಆಧ್ಯಾತ್ಮಿಕ ಪಡುವ ಜೀವಿಗಳು. ಅಕ್ಷರ ಅಂದ್ರೆ ಶಾಶ್ವತವಾದ ಆತ್ಮ. ಅಕ್ಷರ ಅಂದ್ರೆ ಆಧ್ಯಾತ್ಮಿಕ ಜಗತ್ತು. ಕ್ಷರ 15
ಶ್ಲೋಕ ಹೇಳ್ತಾ ಇದ್ದಾರೆ. 17ನೇ ಶ್ಲೋಕದಲ್ಲಿ ಯಾರು 16 ಮಾತಾಜಿ ಆಕ್ಚುಲಿ ಬರೋದು. ಅಲ್ವಾ 16 ಅಲ್ಲಿ ಅಕ್ಷರ ಬರುತ್ತೆ. ಮತ್ತೆ ಅಕ್ಷರ ಬಗ್ಗೆ 16ರಲ್ಲಿ ಬರ್ತಾ ಇದೆ ಅಂತ ಅನ್ಕೊಂಡೆ. 17 ಅಂತ 16, 17ರಲ್ಲಿ 17 ಅವರು ಕೊಟ್ಟಿದ್ದಾರೆ ರೆಫರೆನ್ಸ್. ಆಕ್ಚುಲಿ ಮೀನಿಂಗ್ 16 ಅಲ್ಲಿ ಬರುತ್ತೆ. ಆಕ್ಚುಲಿ ಆತ್ಮಕ್ಕೆ ನಾಶ ಅನ್ನುವಂಥದ್ದು ಇಲ್ಲ. ಆತ್ಮ ಅದು ಶಾಶ್ವತ. ಆದ್ರೆ ದೇಹ ಅನ್ನುವಂಥದ್ದು ಬದಲಾಗುತ್ತೆ. ಆ ದೇಹ ಅನ್ನುವಂಥದ್ದು ಬದಲಾಗೋದ್ರಿಂದ ನಾವು ಅವರನ್ನ ಅಕ್ಷರ ಮತ್ತೆ ಅಕ್ಷರಕ್ಕೆ ಹೋಲಿಸ್ತೀವಿ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವ ಅಲ್ಲಿ ಯಾರಿದ್ದಾರೆ ವ್ಯಕ್ತಿಗಳು, ಅವರ ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಅವರು ಅಕ್ಷರ ಸಾರಿ ಮಾತಾಜಿ, ನಾವು ಅಕ್ಷರ ಆಗ್ತೀವಿ. ಅವರನ್ನ ನಾಶರಹಿತ ಮುಕ್ತ ಜೀವಿಗಳು ಅಂತ ಹೇಳ್ಬಹುದಲ್ವಾ ಮಾತಾಜಿ? ಹಾ ಮಾತಾಜಿ. ಹದಿನೇಳಲ್ಲಿ ಏನ್ ಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ ಅರ್ಥ ಕಠ ಉಪನಿಷತ್ತಿನಲ್ಲಿ ಮತ್ತೆ ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರು ಬದ್ಧರು, ಇನ್ನು ಕೆಲವರು ಮುಕ್ತರು. ಸೊ ಬದ್ಧರು ಅವರು ಅಕ್ಷರ, ಮುಕ್ತರು ಅವರು ಅಕ್ಷರ. ಇವರ ಮೇಲೆ ಪರಮಾತ್ಮನಾದ ಪರಮ ಪುರುಷನು ಇದ್ದಾನೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉಪನಿಷತ್ತಿನ ಪಂಕ್ತಿ ಇದು. ನಿತ್ಯೋ ನಿತ್ಯಾನಾಂ ಚೇತನಾನಾಂ. ಇದರ ಭಾವಾರ್ಥ ಹೀಗಿದೆ: ಬದ್ಧರಾದ ಮತ್ತು ಮುಕ್ತರಾದ ಎಲ್ಲ ಜೀವಿಗಳಲ್ಲಿ ಒಬ್ಬ ಪರಮ ಜೀವಂತ ಪುರುಷನಿದ್ದಾನೆ. ಅವನು ದೇವೋತ್ತಮ ಪರಮ ಪುರುಷ. ಅವನವರನ್ನು ಪಾಲಿಸುತ್ತಾನೆ ಮತ್ತು ಬೇರೆ ಬೇರೆ ಕರ್ಮಗಳಿಗೆ ಅನುಗುಣವಾಗಿ ಭೋಗಕ್ಕೆ ಅನುಕೂಲಗಳನ್ನು ಕೊಡುತ್ತಾನೆ. ದೇವೋತ್ತಮ ಪರಮ ಪುರುಷನ ಪ್ರತಿಗಳ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲ ವಿವೇಕಿಯು ಪರಿಪೂರ್ಣ ಶಾಂತಿಯನ್ನು ಪಡೆದು ಅರ್ಹನು, ಇತರರು ಅರ್ಹರಲ್ಲ. ಸೊ ಇದ್ರಲ್ಲಿ ನಮ್ಗೆ ಇಷ್ಟೇ ಸಿಗೋದು. ಅಸಂಖ್ಯಾತ ಜೀವಿಗಳಲ್ಲಿ ಕೆಲವರು ಬದ್ಧರನ್ನ ಇಲ್ಲಿ ಅಕ್ಷರ ಅಥವಾ ಮುಕ್ತರನ್ನ ಅಕ್ಷರ ಅಂತ ಹೇಳಕ್ಕಾಗುತ್ತೆ. ಆದ್ರೆ ಅದ್ರ ಇನ್ನು ಹೆಚ್ಚು ನಮ್ಗೆ ಬೇಕು ಅಂದ್ರೆ ಇಲ್ಲಿ 16ನೇ ಶ್ಲೋಕದ ಭಾವಾರ್ಥದಲ್ಲಿ ಸಿಗುತ್ತೆ, ಹೇಗೆ ನಾವು ಅಕ್ಷರ ಮತ್ತೆ ಅವರು ಅಕ್ಷರ ಅಂತ. ಅಂದ್ರೆ ನಮ್ಮ ದೇಹ ಬದಲಾವಣೆ ಆಗುತ್ತೆ, ಅವರ ದೇಹ ಬದಲಾವಣೆ ಆಗೋದಿಲ್ಲ. ಯಾಕೆ ಇಲ್ಲಿ ದೇಹ ಬದಲಾವಣೆ ಆಗುತ್ತೆ, ಅಲ್ಲಿ ದೇಹ ಬದಲಾವಣೆ ಆಗೋದಿಲ್ಲ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಕಾಲದ ಪರಿಣಾಮ ಇದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಲ ಅನ್ನುವಂಥದ್ದಿಲ್ಲ, ಅಲ್ಲಿ ಯಾರಿಗೂ ಏಜ್ ಆಗೋದಿಲ್ಲ. ಎರಡನೇ ಪ್ಯಾರಾಗ್ರಾಫ್ ಅಲ್ಲೇ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಮಾತಿನಂತೆ ಜೀವಿಗಳಲ್ಲಿ 2 ವರ್ಗಗಳು, ಇದಕ್ಕೆ ವೇದಗಳಲ್ಲಿ ಸಾಕ್ಷ್ಯವಿದೆ. ಆದ್ದರಿಂದ ಈ ವಿಷಯದಲ್ಲಿ ಸಂದೇಹವಿಲ್ಲ. ಈ ಲೋಕದಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳೊಡನೆ ಸೆಳೆಸುತ್ತಿರುವ ಜೀವಿಗಳಿಗೆ ಐಹಿಕ ಶರೀರಗಳಿವೆ. ಈ ಶರೀರಗಳು ಬದಲಾಗುತ್ತಿರುತ್ತವೆ. ಜೀವಿಯು ಬದ್ಧನಾಗಿರುವವರೆಗೆ ಜಡವಸ್ತುವಿನೊಡನೆ ಸಂಬಂಧದಿಂದ ಅವನ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ. ಜಡವಸ್ತುವು ಬದಲಾಗುತ್ತಿರುತ್ತದೆ, ಆದುದರಿಂದ ಜೀವಿಗಳು ಬದಲಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹವು ಜಡವಸ್ತುವಿನಿಂದ ಆಗಿರುವುದಿಲ್ಲ, ಆದುದರಿಂದ ಬದಲಾವಣೆ ಇಲ್ಲ. ಐಹಿಕ ಜಗತ್ತಿನ ಜೀವಿಯು 6 ಬದಲಾವಣೆಗಳನ್ನ ಹೊಂದುತ್ತಾನೆ: ಹುಟ್ಟು, ಬೆಳವಣಿಗೆ, ಅಸ್ತಿತ್ವ, ಸಂತಾನೋತ್ಪತ್ತಿ, ಕ್ಷಯಿಸುವುದು ಮತ್ತು ಕಣ್ಮರೆಯಾಗುವುದು. ಇವು ಐಹಿಕ ಶರೀರದ ಬದಲಾವಣೆಗಳು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹಕ್ಕೆ ಬದಲಾವಣೆ ಇಲ್ಲ, ಅದಕ್ಕೆ ಮುಪ್ಪಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಅಲ್ಲಿ ಎಲ್ಲವೂ ಏಕತೆಯಲ್ಲಿ ಇರುತ್ತದೆ. ಕ್ಷರ ಸರ್ವಾಣಿ ಭೂತಾನಿ. ಮೊಟ್ಟಮೊದಲು ಸೃಷ್ಟಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆಯವರೆಗೆ ಜಡವಸ್ತುವಿನೊಡನೆ ಸಂಪರ್ಕ ಪಡೆದ ಯಾವುದೇ ಜೀವಿ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಆದ್ರಿಂದ ಅವರೆಲ್ಲರೂ ಕ್ಷರರು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರೆಲ್ಲರೂ ಏಕತ್ವದಲ್ಲಿ ಮುಕ್ತರಾದವರು. ಸೊ 16ನೇ ಶ್ಲೋಕದ ಭಾವಾರ್ಥದಲ್ಲಿ ಸಿಗುತ್ತೆ ಅದಕ್ಕೆ ನಿಮ್ಗೆ. ಅಕ್ಷರ ಮತ್ತೆ ಅಕ್ಷರ ಪದಗಳು ಯಾವುದನ್ನ ಸೂಚಿಸುತ್ತೆ ಅನ್ನುವಂಥದ್ದು. ನಂತರ ಸೂಚಿಸುತ್ತದೆ ಅಂದ್ರೂ ಕೂಡ ನಾವೆಲ್ಲಿದ್ದು ತಗೋಬಹುದು. ಕ್ಷರ ಅನ್ನೋ ಪದ ಬದ್ಧಾತ್ಮರನ್ನ ಸೂಚಿಸುತ್ತೆ, ಅಕ್ಷರ ಅನ್ನುವಂಥದ್ದು ಮುಕ್ತಾತ್ಮರನ್ನ ಸೂಚಿಸುತ್ತೆ. ಸೊ ಪುರುಷೋತ್ತಮ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? 19ನೇ ಶ್ಲೋಕ. ವಾಟ್ ಡಸ್ ದ ವರ್ಡ್ ಆಫ್ ಪುರುಷೋತ್ತಮ ರೆಫರ್ ಟು?
ಇದು ಕೂಡ ನನ್ಗೆ 18ನೇ ಶ್ಲೋಕದಲ್ಲಿ ಸಿಗುತ್ತೆ ಅನಿಸ್ತಾ ಇದೆ. ಅಲ್ಲೇ ಅಲ್ವಾ ಕೊಟ್ಟಿರೋದು, ವೇದಗಳ ಪುರುಷೋತ್ತಮ ಎಂದು ಕೊಂಡಾಡುತ್ತವೆ ಅಂತ. ನಿಮ್ಗೆ ಎಲ್ಲಿ ಸಿಕ್ಕಿದೆ ಅದು? ಹರೇ ಕೃಷ್ಣ 12ನೇದು 19ರಲ್ಲಿ ನೋಡಿ ಮಕ್ಕಳು. 19ರಲ್ಲೇ ಇದೆಯಾ ಮಾತಾಜಿ? ಹಾ. ಇದು ಪರಿಪೂರ್ಣವಾಗಿ ತಿಳಿದವನು ಪರಮ ಸತ್ಯವನ್ನು ಕುರಿತು ತನ್ನ ಮೌಲಿಕ ಸ್ನೇಹವನ್ನು ಮಾಡಿದ ನೇರ ಕೃಷ್ಣ. ಪುರುಷೋತ್ತಮ ಎಂಬ ಪದವು ಪರಮ ಪುರುಷನನ್ನ ಸೂಚಿಸುತ್ತದೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಬದ್ಧಾತ್ಮನಾಗಲಿ ಮುಕ್ತಾತ್ಮನಾಗಲಿ ಮೀರಲಾರರು, ಆದ್ದರಿಂದ ಅವನು ಪುರುಷೋತ್ತಮ. ಜೀವಿಗಳು ಮತ್ತು ದೇವೋತ್ತಮ ಪರಮ ಪುರುಷನ ವ್ಯಕ್ತಿಗಳು ಎನ್ನುವುದು ಈಗ ಸ್ಪಷ್ಟವಾಗಿದೆ. ಅದರ ವ್ಯತ್ಯಾಸವೆಂದರೆ ಬದ್ಧ ಸ್ಥಿತಿಯಲ್ಲಾಗಲಿ ಮುಕ್ತ ಸ್ಥಿತಿಯಲ್ಲಾಗಲಿ ಪ್ರಮಾಣದಲ್ಲಿ ಜೀವಿಗಳು ದೇವೋತ್ತಮ ಪರಮ ಪುರುಷನ ಊಹಾತೀತ ಶಕ್ತಿಗಳನ್ನು ಮೀರಿಸಲಾರರು. ಪರಮಪ್ರಭುವು ಜೀವಿಗಳು ಒಂದು ಮಟ್ಟದವರು ಅಥವಾ ಎಲ್ಲ ರೀತಿಯಲ್ಲಿಯೂ ಸಮಾನರು ಎಂದು ಯೋಚಿಸುವುದು ತಪ್ಪಾಗುತ್ತದೆ. ಅವರ ವ್ಯಕ್ತಿತ್ವದಲ್ಲಿ ಮೇಲು ಕೀಳುಗಳ ಪ್ರಶ್ನೆ ಇದೆ. ಉತ್ತಮ ಎನ್ನುವ ಪದವು ಬಹು ಅರ್ಥವಾದದ್ದು. ದೇವೋತ್ತಮ ಪರಮ ಪುರುಷನನ್ನು ಯಾರೂ ಮೀರಿಸಲಾರರು. ಸ್ಮೃತಿ ಧರ್ಮ ಗ್ರಂಥಗಳು ಎಂದರ್ಥ. ನಿರುಕ್ತಿ ನಿಘಂಟಿನಲ್ಲಿ ದೃಢಪಡಿಸಿದಂತೆ ಲೋಕ್ಯತೆ ವೇದಾರ್ಥೋ ಅನೇನ. ವೇದಗಳ ಉದ್ದೇಶವನ್ನು ಸ್ಮೃತಿ ಧರ್ಮ ಗ್ರಂಥಗಳಲ್ಲಿ ವಿವರಿಸಿದೆ. ಅಂತರ್ಯಾಮಿ ಪರಮಾತ್ಮನಾಗಿ ಪರಮಪ್ರಭುವನ್ನು ವೇದಗಳಲ್ಲಿಯೇ ವರ್ಣಿಸಿದೆ. ಈ ಕೆಳಗಿನ ಶ್ಲೋಕವು ವೇದಗಳಲ್ಲಿ ಛಂದೋಗಿ ಉಪನಿಷತ್ತಿನಲ್ಲಿ ತಾವಾದ್ ಏಷ ಸಂಪ್ರಸಾದೋ ಅಸ್ಮಾಚ್ಚರೀರಾತ್ ಸಮುತ್ತಯ ಪರಂ ಜ್ಯೋತಿ ರೂಪಂ ಸಂಪದ್ಯಸ್ಯೇನ ರೂಪೇಣ ವಿನಿಷ್ಪದ್ಯತೆ ಸಹ ಉತ್ತಮ ಪುರುಷ. ದೇಹದಿಂದ ಹೊರಗೆ ಬಂದ ಪರಮಾತ್ಮನು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಪ್ರವೇಶಿಸುತ್ತಾನೆ. ಅನಂತರ ಅವನು ತನ್ನ ರೂಪದಲ್ಲಿ ತನ್ನ ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಇರುತ್ತಾನೆ. ಈ ಪರಮೋನ್ನತನಿಗೆ ಪರಮ ಪುರುಷನು ಎಂದು ಹೆಸರು. ಏಕೆಂದರೆ ಪುರುಷೋತ್ತಮನು ತನ್ನ ದಿವ್ಯ ಪ್ರಭೆಯನ್ನು ತೋರುತ್ತಿದ್ದಾನೆ ಮತ್ತು ಪಸರಿಸುತ್ತಿದ್ದಾನೆ. ಈ ಪ್ರಭೆಯು ಪರಮ ಪ್ರಭೆ ಎಂದರ್ಥ. ಪುರುಷೋತ್ತಮನಿಗೆ ಪರಮಾತ್ಮನಾಗಿ ಒಂದು ಸ್ಥಳೀಯ ಲಕ್ಷಣವಿದೆ. ಸತ್ಯವತಿ ಮತ್ತು ಪರಾಶರ ಮುನಿಗಳ ಮಗನಾಗಿ ಅವತರಿಸಿ ವ್ಯಾಸದೇವರಾಗಿ ಅವನು ವೇದ ಜ್ಞಾನವನ್ನು ವಿವರಿಸುತ್ತಾನೆ. ಇಲ್ಲಿ ನಾವು ಹೇಳ್ಬೇಕಾಗಿರೋದು ದೇವೋತ್ತಮ ಪರಮ ಪುರುಷ ಅಥವಾ ಪುರುಷೋತ್ತಮ ಅಂದ್ರೆ ಏನು ಅಂತ. ಪುರುಷೋತ್ತಮ ಅಂದ್ರೆ ಉತ್ತಮ. ಇಲ್ಲಿ ಅದನ್ನೇ ಫಸ್ಟ್ ಪ್ಯಾರಾಗ್ರಾಫ್ ಬರೆದ್ರೆ ಸಾಕು ಅನ್ಸುತ್ತೆ ನನಗೆ. 18ನೇ ಶ್ಲೋಕದ ಮೊದಲ ಭಾವಾರ್ಥದ ಮೊದಲ ಪ್ಯಾರಾಗ್ರಾಫ್ ಅಲ್ಲಿ. ನಿಮ್ಗೆ ಇಲ್ಲಿ 19ರಲ್ಲಿ ಎಲ್ಲಿ ಸಿಕ್ತು? ಹರೇ ಕೃಷ್ಣ, ಯಾವ ಒಂದು ಇದ್ರಲ್ಲಿ ಸಿಕ್ತು ನಿಮ್ಗೆ ಪುರುಷೋತ್ತಮನ ವಿವರಣೆ? ಜಾನಕಿ ಸರ್ವವಿತ್ ಭಜತೇನ ಸರ್ವಭಾವೇನ ಅಂತ ಹೇಳ್ತಾರಲ್ವ ಮಾತಾಜಿಯಲ್ಲಿ. ಅಂದ್ರೆ ಕ್ಷರ ಮತ್ತು ಅಕ್ಷರ ಎರಡನ್ನನ್ನು ಮೀರಿದವರು ಪರಮ ಪುರುಷ ಅಂತ ಆ ತರ ಬರ್ಕೊಳ್ಬೋದಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳಿದ್ ಕೇಳಿಸಿಲ್ಲ ಮಾತಾಜಿ. ಹಾ ಮಾತಾಜಿ, ಕ್ಷರ ಮತ್ತು ಅಕ್ಷರರನ್ನು ಎರಡನ್ನು ಮೀರಿದವರು ಭಗವಂತ ಪರಮ ಪುರುಷ ಅಂತ ಬರಿಬಹುದಾ ಅಂತ. ಹಾ ಮಾತಾಜಿ, ಅಂದ್ರೆ ಅದು 19th ಇದ್ದ ಹೇಳ್ತಿಲ್ಲ, ನೀವು 18th ಇಂದಾನೇ ಹೇಳ್ತಾ ಇದೀರಲ್ಲ ಮಾತಾಜಿ? ಹಾ ಮಾತಾಜಿ, ಅಲ್ಲಿ ಹೇಳ್ತಾರಲ್ವಾ, ಅಂದ್ರೆ ಹೌದು 18th ಮಾತಾಜಿ, 19th ಅಲ್ಲ, 18th ಮಾತಾಜಿ. ಸೊ ಇಲ್ಲಿಗೆ ನಾವು ಪೂರ್ತಿ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು. ಒಳ್ಳೇದಾಯ್ತು. ಎಲ್ಲರಿಗೂ ಅರ್ಥ ಆಗ್ತಿದೆ ಅಲ್ವಾ? ಸಿಕ್ತಿದೆ ಅಲ್ವಾ ನಾನು ಹೇಳ್ತಿರೋದು? ಹರೇ ಕೃಷ್ಣ. ಅಂದ್ರೆ ನಾನು ಯಾವ್ದೋ ಓನ್ ಹೇಳ್ತಿಲ್ಲ ಅಲ್ಲ,
ಪುಸ್ತಕದಿಂದಾನೇ ಹೇಳ್ತಾ ಇದ್ದೀನಿ. ಹಾ ಮಾತಾಜಿ ಸಿಗ್ತಾ ಇದೆ ಮಾತಾಜಿ. ಸಿಗ್ತಿದೆ ಮಾತಾಜಿ. ಅದನ್ನ ಸ್ಟಾರ್ಟ್ ಮಾಡೋಣವಾ? ಇನ್ನೊಂದು 1/2 hour ಇದೆ. ನೋಡಿ ಮಾತಾಜಿ. ಸ್ಟಾರ್ಟ್ ಮಾಡೋಣ. ಅಂದ್ರೆ ಭಗವದ್ಗೀತೆ ಅಧ್ಯಾಯ 16. ಗಿವ್ ದ ಇಂಗ್ಲಿಷ್ ಮೀನಿಂಗ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್: ಸಂಪದಂ, ಪ್ರವೃತ್ತಿ, ನಿವೃತ್ತಿ, ಅನೀಶ್ವರಂ ಅಂಡ್ ಉಗ್ರ ಕರ್ಮಣ. ಕೆಳಗಿನ ಪದಗಳ ಕನ್ನಡ ಅರ್ಥ ಕೊಡಿ. ಪದಗಳು ಯಾವ್ದಂದ್ರೆ ಸಂಪದಂ, ಪ್ರವೃತ್ತಿ, ನಿವೃತ್ತಿ. ಶ್ಲೋಕಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಅನೀಶ್ವರಂ ಮತ್ತೆ ಉಗ್ರ ಕರ್ಮಣ. ಮೊದಲನೇದು ಸಂಪದಂ, ಮೊದಲ 3 ಶ್ಲೋಕಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸಂಪದಂ ಅಂದ್ರೆ ಗುಣಗಳನ್ನು ಅಂತ ಕೊಟ್ಟಿದ್ದಾರೆ. ಪದದ ಅರ್ಥ ಕೇಳ್ತಾ ಇದ್ದಾರೆ. ಪದಗಳ ಅರ್ಥದಲ್ಲಿ ಅಲ್ಲಿ ಸಂಪದಂ ಅಂದ್ರೆ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ದೈವಿಕ ಗುಣಗಳು. ನೆಕ್ಸ್ಟ್ ಪ್ರವೃತ್ತಿ ಮತ್ತೆ ನಿವೃತ್ತಿ. ಪ್ರವೃತ್ತಿ ನಿವೃತ್ತಿ ಅದು 7ನೇ ಒಂದು ಶ್ಲೋಕದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರವೃತ್ತಿ ಮತ್ತೆ ನಿವೃತ್ತಿ ಅಂತಂದ್ರೆ ಸಮಂಜಸವಾಗಿ ವರ್ತಿಸುವುದನ್ನು, ಸಮಂಜಸವಾಗಿ ಮಾಡದಿರುವುದನ್ನು ಅಂತ ಕೊಟ್ಟಿದ್ದಾರೆ ಅರ್ಥಗಳಲ್ಲಿ. ಏನು ಮಾಡ್ಬೇಕು, ಏನು ಮಾಡಬಾರ್ದು ಅಂತ. ಶಾಸ್ತ್ರದಲ್ಲಿ ಹೇಳಿರೋದು ಮಾಡುವಂತದ್ದು ಪ್ರವೃತ್ತಿ ಅಲ್ಲ, ಹಾಗೆ ಮಾತಾಜಿ? ಏನನ್ನ ಮಾಡ್ಬೇಕು ಅನ್ನೋಂಥದ್ದು ಪ್ರವೃತ್ತಿ, ಏನನ್ನ ಮಾಡ್ಕೂಡ್ದು ಅನ್ನೋಂಥದ್ದು ನಿವೃತ್ತಿ. ಶಾಸ್ತ್ರಕ್ಕೆ ತದ್ವಿರುದ್ಧವಾದದ್ದು ನಿವೃತ್ತಿ ಅಲ್ವಾ ಮಾತಾಜಿ? ಮಾತಾಜಿ, ಅಂದ್ರೆ ಇಲ್ಲಿ ಶಾಸ್ತ್ರದ ಬಗ್ಗೆ ಏನು ಕೊಟ್ಟಿಲ್ಲ ಮಾತಾಜಿ. ಅವ್ರು ಜಸ್ಟ್ ಆ ಪದಕ್ಕೆ ಅರ್ಥ ಕೊಡಿ ಅಂತ ಹೇಳ್ತಾ ಇದಾರೆ. ಜಸ್ಟ್ ಒಂದ್ ವರ್ಡ್ ಕೊಡ್ತಾ ಇದಾರೆ ಅಷ್ಟೇ. ಇಲ್ಲಿ ಅನೀಶ್ವರಂ 8ನೇ ಶ್ಲೋಕದಲ್ಲಿ ಅನೀಶ್ವರಂ ಅಂತಂದ್ರೆ ನಿಯಂತ್ರಕ ನಿಲ್ಲದ್ದು. ಅನೀಶ್ವರಂ ಅಂದ್ರೆ ನಿಯಂತ್ರಕ ನಿಲ್ಲದ್ದು. ಅಂದ್ರೆ ಈ ಯಾರು ಆಸುರಿ ವರ್ಗದವರಿದ್ದಾರೆ ಅವ್ರು ಏನ್ ಮಾಡ್ತಾರೆ, ಈ ದೇವ್ರು ಅನ್ನುವಂಥದ್ದು ಇಲ್ಲ, ನಮ್ಮನ್ನ ತಡೆಯುವಂತವ್ರಿಲ್ಲ, ನಿಯಂತ್ರಿಸುವವರಿಲ್ಲ ಅಂತ ಹೇಳಿದಾರೆ. ಆ ರೀತಿ ಅನೀಶ್ವರಂ ಅಂದ್ರೆ ನಿಯಂತ್ರಣ ಮಾಡುವವರಿಲ್ಲ ಅನ್ನುವಂಥದ್ದು. ಉಗ್ರ ಕರ್ಮಣ 9ನೇದು. ಉಗ್ರ ಕರ್ಮಣ ಅಂದ್ರೆ ದುಃಖಮಯ ಕಾರ್ಯಗಳಲ್ಲಿ ನಿರತರಾಗಿ. ಉಗ್ರ ಕರ್ಮಣ ಜಗತ್ತಿನ ನಾಶಕ್ಕೆ ಕಾರಣ ಆಗುವಂತ ಉಗ್ರ ಕರ್ಮಗಳನ್ನ ಮಾಡ್ತಾರೆ. ಉಗ್ರ ಕರ್ಮಣ ಅಂತಂದ್ರೆ ಇಲ್ಲಿ ದುಃಖಮಯ ಕಾರ್ಯಗಳನ್ನ ನಿರತರಾದವರೆಲ್ಲ ಕಾರ್ಯಗಳನ್ನ ಮಾಡುವುದು, ದುಃಖಮಯ ಕಾರ್ಯಗಳನ್ನ ಮಾಡುವಂಥದ್ದು. ಸಿಕ್ತಿದೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ. ಮಾತಾಜಿ, ಅಂದ್ರೆ ಕ್ರೂರ ಹಿಂಸಾತ್ಮಕ ಕರ್ಮದಲ್ಲಿ ತೊಡಗಿರುವವರು ಅಂತ ಹೇಳ್ಬಹುದಾ ಮಾತಾಜಿ ಅದನ್ನು? ಅಂದ್ರೆ ಅಸುರಿ ಸ್ವಭಾವದವರು ಅಂತ ಹೇಳ್ತಾ ಇದ್ದಾರಲ್ವಾ ಮಾತಾಜಿ? ಮಾತಾಜಿ, ಅಂದ್ರೆ ವ್ಯಕ್ತಿ ಬಗ್ಗೆ ಹೇಳ್ತಾ ಇಲ್ಲ ಮಾತಾಜಿ, ಕಾರ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಲಸದ ಬಗ್ಗೆ ಹೇಳ್ತಾ ಇದ್ದಾರೆ, ಮಾಡ್ತಾ ಇರೋ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ವ್ಯಕ್ತಿಗಳಲ್ಲ. ಅಂದ್ರೆ ಉಗ್ರ ಕರ್ಮಣ ಅಂತಂದ್ರೆ ಕ್ರೂರವಾದ ಕ್ರೌರ್ಯವಾದ ಕೆಲಸಗಳು. ಮತ್ತು ಹಾನಿಕರ ನಷ್ಟ, ಇನ್ನೊಬ್ಬರಿಗೆ ನೋವನ್ನ ದುಃಖವನ್ನ ಕೊಡುವಂತ ಕಾರ್ಯಗಳು. ಗಿವ್ ದ ಇಂಗ್ಲಿಷ್ ಮೀನಿಂಗ್ ಆಫ್ ದಿ ಮಾಮ್. ಏನಿದು? ಮಾಮ್ ಅಪ್ರೈವ ಕೌಂತೆಯ.
ಮಾಮ ಪ್ರೇಮ ಕೌಂತೆಯ ಕನ್ನಡದ ಅರ್ಥವನ್ನ ಕೊಡಿ. 20ನೇ ಶ್ಲೋಕದಲ್ಲಿ ಬರುತ್ತೆ ಅಂತ ಇದ್ದಾರೆ. ಮಾಮ ಪ್ರೇಮ ಕೌಂತೆಯ ಅಂದ್ರೆ ಎಂದೂ ನನ್ನ ಬಳಿಗೆ ಬರಲಾರರು. ಮಾಂ ನನ್ನನ್ನು ಅಪ್ರಾಪ್ಯ ಪಡೆಯದೆ ಏವ ಖಂಡಿತವಾಗಿಯೂ. ಅದರ ಅರ್ಥ ಇಲ್ಲಿ ಎಂದೂ ನನ್ನ ಬಳಿಗೆ ಬರಲಾರರು. ಮಾಂ ಅಪ್ರೇಮ ಕೌಂತೆಯ. ಕೌಂತೆಯ ಅಂದ್ರೆ ಇಲ್ಲಿ ಕುಂತಿ ಮಗನಾದ ಅರ್ಜುನನೇ. ಅವರೆಂದೂ ನನ್ನ ಬಳಿಗೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅತ್ಯಂತ ಅಸಹ್ಯಕರ ಬಗೆಯ ಅಸ್ತಿತ್ವಕ್ಕೆ ಇಳಿಯುತ್ತಾರೆ. List the 3 gates leading to hell out of 26 divine qualities mentioned in text 16.1 to 3. List 1 quality for each varna and ashrama. ನರಕಕ್ಕೆ ಹೋಗುವ 3 ದ್ವಾರಗಳನ್ನ ಪಟ್ಟಿ ಮಾಡಿ. ಯಾವುದು 3 ದ್ವಾರಗಳು? ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧ, ಲೋಭ. 16.1 3 ಪಠ್ಯಗಳಲ್ಲಿ ಉಲ್ಲೇಖಿಸಲಾದ 26 ದೈವಿಕ ಗುಣಗಳಲ್ಲಿ ಪ್ರತಿ ವರ್ಣ ಮತ್ತು ಆಶ್ರಮಕ್ಕೆ ಒಂದು ಗುಣವನ್ನ ಪಟ್ಟಿ ಮಾಡಿ. ಪ್ರತಿಯೊಂದು ವರ್ಣಕ್ಕೆ ಮತ್ತೆ ಆಶ್ರಮಕ್ಕೆ ಒಂದೊಂದು ಗುಣಗಳನ್ನ ಹೇಳ್ಬೇಕು ಅಂತ 1 ರಿಂದ 3 ಶ್ಲೋಕದಲ್ಲಿ ಆಧರಿಸಿ ಹೇಳ್ಬೇಕಾಗತ್ತೆ. ಯಾವ ವರ್ಣಕ್ಕೆ ಯಾವ ಗುಣ. ಎಷ್ಟನೇದು ಕ್ವಶನ್? ಯಾವ್ದ್ಯಾವ್ದು ಯಾರ್ಯಾರು ಕೇಳ್ಬೋದು? ಹರೇ ಕೃಷ್ಣ ಗೃಹಸ್ಥರಿಗೆ ಬ್ರಹ್ಮಚರ್ಯ ಸ್ವಾಧ್ಯಾಯ, ಸ್ವಾಧ್ಯಾಯ, ಬ್ರಹ್ಮಚರ್ಯ ಸ್ವಾಧ್ಯಾಯ, ಗೃಹಸ್ಥ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದೇನೆ ಮಾತಾಜಿ. ಬ್ರಹ್ಮಚಾರಿಗಳಿಗೆ ಸ್ವಾಧ್ಯಾಯವನ್ನು ಹೇಳಿದೆ. ಇವರು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ಸ್ವಾಧ್ಯಾಯದಲ್ಲಿ ತೊಡಗಬೇಕು ಅಂತ ಬರ್ತಿದ್ದೇನೆ. ಎರಡನೇದು ಗೃಹಸ್ಥ ದಾನ. ದಾನವನ್ನು ಗೃಹಸ್ಥರಿಗೆ ಹೇಳಿದೆ. ಗೃಹಸ್ಥರು ಕೃಷ್ಣ ಪ್ರಜ್ಞೆಯನ್ನು ಹರಡಲು ತಮ್ಮ ಆದಾಯದ 100ಕ್ಕೆ 50ರಷ್ಟು ಹಣವನ್ನು ದಾನವಾಗಿ ಕೊಡಬೇಕು. ಈಗ ಜಯಪತಾಕ ಪ್ರಭುಗಳು ಈ ವ್ಯಾಸ ಪೂಜೆಯಲ್ಲಿ ಒಂದು ಹೇಳಿದ್ರು. ಯಾರಾದ್ರೂ ಕೇಳಿಸ್ಕೊಂಡ್ರ ಈ ದಾನದ ಬಗ್ಗೆ ಗೃಹಸ್ಥರಿಗೆ? 11% ಮಾತಾಜಿ. ಅವರ ಒಂದು ಆದಾಯದಲ್ಲಿ 11% ಅದು ಕೃಷ್ಣ ಪ್ರಜ್ಞೆಗೆ ಕೊಡ್ಬೇಕು ಅಂತ. ಆಯ್ತು. ಈಗ ನೆಕ್ಸ್ಟ್ ಮಾತಾಜಿ. ವಾನಪ್ರಸ್ಥ ತಪ ಅಂದ್ರೆ ತಪಸ್ಸು. ತಪಸ್ಸನ್ನು ವಿಶೇಷವಾಗಿ ವಾನಪ್ರಸ್ಥ ಜೀವನಕ್ಕೆ ಹೇಳಿದೆ. ಗೃಹಸ್ಥಾಶ್ರಮದಿಂದ ನಿವೃತ್ತನಾದವನು ದೇಹ, ಮನಸ್ಸು ಮತ್ತು ನಾಲಿಗೆಯ ವಿಷಯದಲ್ಲಿ ಕಟ್ಟುನಿಟ್ಟಾಗಿರುವುದೇ ತಪಸ್ಸು ಅಂತ ಬರ್ಕೊಂಡಿದ್ದೇನೆ ಮಾತಾಜಿ. ಸನ್ಯಾಸಕ್ಕೆ ಮಾತಾಜಿ? ಮಾತಾಜಿ ಸನ್ಯಾಸ ಸನ್ಯಾಸ ಅಭಯಂ ಅಂದ್ರೆ ನಿರ್ಭೀತಿ ಅಂತ ಬ್ರಾಕೆಟ್ ಅಲ್ಲಿ. ಸನ್ಯಾಸಿಯ ಮೊದಲ ಅರ್ಹತೆ ಅಭಯಂ. ಎಲ್ಲ ಸಂಬಂಧಗಳನ್ನು ಬಿಟ್ಟ ಮೇಲೆ ತನಗೆ ಯಾರ ನೆರವು ಸಿಗುತ್ತದೆ ಎಂದು ಸನ್ಯಾಸಿ ಯೋಚಿಸಬಾರದು. ಅವನು ಭಗವಂತ ಶ್ರೀಕೃಷ್ಣನ ಮೇಲೆ ದೃಢ ನಂಬಿಕೆ ಇಟ್ಟಿರಬೇಕು ಅಂತ ಬರ್ಕೊಂಡಿದ್ದಾನೆ. ಕರೆಕ್ಟ್ ಇದೆ ಮಾತಾಜಿ. ಮತ್ತೆ ಇದು ಮಾತಾಜಿ ವರ್ಣಗಳು ಆಯ್ತು. ವರ್ಣ ಮತ್ತು ಆಶ್ರಮ ಅಂತ ಕೇಳಿದಾರಲ್ವಾ ಮಾತಾಜಿ? ಮಾತಾಜಿ ವರ್ಣಗಳು ಈಗ ಹೇಳ್ಬೇಕು. ಆಶ್ರಮ ಹೇಳಿದ್ರು ಮಾತಾಜಿ. ವರ್ಣದ ಹೇಳ್ಬೇಕಷ್ಟೇ. ವರ್ಣಗಳು ಬ್ರಾಹ್ಮಣರು ಗುಣವಾದ ಸರಳತೆಯನ್ನ ಕುರಿತು ಹೇಳುವುದಾದ್ರೆ ಬ್ರಾಹ್ಮಣರು ಸರಳವಾದ ಜೀವನ ಮಾಡ್ಬೇಕು. ಉನ್ನತವಾದ ಪ್ರಭುಪಾದ್ರು ಹೇಳೋಗೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರಬೇಕು. ಕ್ಷತ್ರಿಯರು ಯಾವ ರೀತಿ ಇರಬೇಕು? ಅವರಲ್ಲಿ ತೇಜಸ್ಸು ಇರಬೇಕು. ತೇಜಸ್ಸು ಅದು ಕೊಟ್ಟಿದ್ದಾರೆ. ತೇಜಸ್ಸು ಎನ್ನುವ ಪದವನ್ನು ಇಲ್ಲಿ ಹೇಳಿರುವುದು ಕ್ಷತ್ರಿಯರಿಗಾಗಿ ಅಂತ. ನಂತರ ವೈಶ್ಯರಿಗೆ ಏನ್ ಹೇಳಿದ್ದಾರೆ? ಶುಚಿಂ ಎಂದರೆ ಶುಚಿಯಾಗಿರುವುದು. ಶೌಚಂ ಮಾತಾಜಿ. ಬ್ರಾಹ್ಮಣರಿಗೆ ಮಾತಾಜಿ. ಮಾತಾಜಿ
ಶೌಚಂ ಬ್ರಾಹ್ಮಣರಿಗೆ ಹೇಳ್ಬೋದಲ್ವಾ ಮಾತಾಜಿ? ಶುದ್ಧತೆ ಅಲ್ಲ ಶೌಚ ಮಾತಾಜಿ, ಇಲ್ಲಿ ಅಲ್ಲ ಶೌಚಂ ಮಾತಾಜಿ, ಎಂದರೆ ಇಲ್ಲಿ ಶುಚಿಯಾಗಿರುವುದು, ಮನಸ್ಸು ದೇಹಗಳಲ್ಲಿ ಮಾತ್ರವಲ್ಲ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ಶುಚಿಯಾಗಿರುವುದು. ಅದು ವ್ಯಾಪಾರ ಮಾಡೋರಿಗೆ ಯಾರು ಹೇಳ್ತಾರೆ, ಕ್ಷತ್ರಿಯ ಆದ್ಮೇಲೆ ಏನ್ ಬರ್ತಾರೆ, ವೈಶ್ಯ ಮಾತಾಜಿ. ವೈಶ್ಯರಿಗೆ ಬರುತ್ತೆ. ಇಲ್ಲಿ ನಾಮಾನೀತ ಅದು ಶೂದ್ರರಿಗೆ ಹೇಳಿರುವಂತದ್ದು. ಮನ್ನಣೆಯನ್ನು ನಿರೀಕ್ಷಿಸದೆ ಇರುವುದು ಕಾರ್ಮಿಕ ವರ್ಗದವರಾದ ಶೂದ್ರರಿಗೆ ಅನ್ವಯಿಸುತ್ತದೆ. ಹೀಗೆ 4 ವರ್ಣ 4 ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಸಿಕ್ಕಿದೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ, ಸಿಕ್ತಲ್ವಾ ಹೇಳಿದಿಷ್ಟೊತ್ತು? ಮಾತಾಜಿ. ಶ್ಲೋಕ ಯಾವ ಶ್ಲೋಕ ಇದು? ಮೊದಲ 3 ಶ್ಲೋಕ ಅಲ್ವಾ? ಮೊದಲ 3 ಶ್ಲೋಕದಲ್ಲೇ ಸಿಕ್ಬಿಡುತ್ತೆ ಭಾವಾರ್ಥದಲ್ಲಿ. ಇನ್ನೊಂದು ಸತಿ ಹೇಳೋಣ. ಮಾತಾಜಿ ಹೇಳಿದ್ರು. ಮಾತಾಜಿ ಏನ್ ಹೇಳಿದ್ರು? ಮೊದಲಿಗೆ ಬ್ರಹ್ಮಚರ್ಯ ಅದು ಪೇಜ್ ನಂಬರ್ 683 ನಲ್ಲಿ ಹೇಳಿದ್ರು, ಸ್ವಾಧ್ಯಾಯ ಅಂತ. ನೆಕ್ಸ್ಟ್ ಗೃಹಸ್ಥರು 682 ನಲ್ಲಿ ದಾನ, ಮತ್ತೆ ವಾನಪ್ರಸ್ಥ ಅಲ್ಲೇ ಬರುತ್ತೆ ತಪಸ್ಸು, ಅಂದ್ರೆ 683 ನಲ್ಲಿ. ಮತ್ತೆ ಸನ್ಯಾಸ ನಿಮ್ಗೆ 684 ಅಲ್ಲಿ ಸಿಗುತ್ತೆ. 684 ಅಲ್ಲ, ಸನ್ಯಾಸ ಎಲ್ಲಿ ಬರುತ್ತೆ ಮಾತಾಜಿ? ಮಾತಾಜಿ ಬ್ರಹ್ಮಚಾರಿಗೆ ಮೊದಲೇ ಬರುತ್ತೆ ಅಭಯಂ ಬರುತ್ತೆ. ಅಭಯಂ ಮಾತಾಜಿ. ಬ್ರಹ್ಮಚಾರಿಗೆ ತಪ ಅಂತ ಬರಿಬೋದಾ ಮಾತಾಜಿ? ಬ್ರಹ್ಮಚಾರಿಗೆ ತಪ, ಗೃಹಸ್ಥನಿಗೆ ಯಜ್ಞ, ವಾನಪ್ರಸ್ಥನಿಗೆ ವೈರಾಗ್ಯ, ಸನ್ಯಾಸಿಗೆ ಅಮಾನಿತ್ವಂ ಅಂದ್ರೆ ಅಹಂಕಾರ ರಹಿತತೆ ಅಂತ. ಇಲ್ಲ ಅದು ಮಾತಾಜಿ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಈಸಿಯಾಗಿ ಕೊಟ್ಟಿದ್ದಾರೆ ನಿಮ್ಗೆ. ನೋಡಿ ಮಾತಾಜಿ, ನಾನೀಗ ಅದಕ್ಕೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಸ್ವಾಧ್ಯಾಯ ಬ್ರಹ್ಮಚಾರಿಗಳಿಗೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಹೇಳಿದೆ ಅಂತ. ಮತ್ತೆ ಇಲ್ಲಿ ದಾನ ಗೃಹಸ್ಥರಿಗೆ ಹೇಳಿದೆ, ಅದು ಕೂಡ ನಿಮ್ಗೆ 682 ನಲ್ಲಿ ಸಿಗುತ್ತೆ. ತಪಸ್ಸು ವಾನಪ್ರಸ್ಥ ಜೀವನಕ್ಕೆ ವಿಶೇಷವಾಗಿ ಹೇಳಿರುವಂತದ್ದು ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ, ಏನು ಡೌಟ್ ಇಲ್ಲ. 3rd ಒನ್. 4th ಒನ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ. ಅಭಯಂ ಎಲ್ಲಿ ಬರುತ್ತೆ? ಪ್ರಾರಂಭದಲ್ಲೇ ಬರುತ್ತೆ. ಇದು 681 ಅಲ್ಲಿ ಬರುತ್ತೆ. ಸನ್ಯಾಸಿಯ ಮೊದಲ ಅರ್ಹತೆ ನಿರ್ಭಯ ಅಂತ. ಅದೇ ತರ ಇಲ್ಲಿ ಇವ್ರದ್ದು ಸಿಗುತ್ತೆ ನಿಮ್ಗೆ, ಬ್ರಾಹ್ಮಣರದು ಅದಲ್ಲ. ಬ್ರಾಹ್ಮಣರದು 684 ಅಲ್ಲಿ ಸಿಗುತ್ತೆ, 2ನೇ ಪ್ಯಾರಾಗ್ರಾಫ್. ಬ್ರಾಹ್ಮಣ ಗುಣವಾದ ಸರಳತೆ ಅದು ಬ್ರಾಹ್ಮಣರ ಗುಣ. ಇಲ್ಲಿ ತೇಜಸ್ಸು 685 ಅಲ್ಲಿ ತೇಜಸ್ಸು ಅದು ಕ್ಷತ್ರಿಯರಿಗೆ. ಅದೇ ಕೆಳಗಡೆ ನೆಕ್ಸ್ಟ್ 4th ಪ್ಯಾರಾಗ್ರಾಫ್ ಅಲ್ಲಿ ಶೌಚಂ ಶುಚಿಯಾಗಿರುವಂತದ್ದು ಅದು ಮನಸ್ಸು ದೇಹಗಳಲ್ಲಿ ಮಾತ್ರ ಅಲ್ಲ, ವ್ಯವಹಾರದಲ್ಲಿ ಕೂಡ ಶುಚಿತ್ವ ಇರಬೇಕು ಅನ್ನುವಂಥದ್ದು ಅದು ವೈಶ್ಯರಿಗೆ. ಇಲ್ಲಿ ನಾತಿಮಾನಿತ ಅದು ಮನ್ನಣೆಯನ್ನು ನಿರೀಕ್ಷಿಸದೆ ಇರುವುದು ಕಾರ್ಮಿಕ ವರ್ಗದವರಿಗೆ, ಶೂದ್ರರಿಗೆ ಹೇಳಿರುವಂತದ್ದು. ಅಂದರೆ ವೇದಗಳ ಆದೇಶಗಳ ಪ್ರಕಾರ 4 ವರ್ಣಗಳಲ್ಲಿ ಇವರದೇ ಅತ್ಯಂತ ಕೆಳಗಿನದು ಎಂದು ಭಾವಿಸಲಾಗಿದೆ. ಅವರು ಅನಗತ್ಯ ಪ್ರತಿಷ್ಠೆ ಅಥವಾ ಗೌರವದಿಂದ ನಡೆಯಬಾರದು, ತಮ್ಮ ಸ್ಥಾನದಲ್ಲಿ ಉಳಿಯಬೇಕು. ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರಲು ಅವರು ಮೇಲಿನ ವರ್ಗದವರಿಗೆ ಗೌರವವನ್ನು ತೋರಿಸಬೇಕು. ಬಾಸ್ಗೆ ಬಾಸ್ ಅನ್ಬೇಕು. ಮೂರನೇದಾಯ್ತು. ಸೊ ಈಗ 4ನೇದು ನರಕಕ್ಕೆ ಹೋಗುವ 3 ದ್ವಾರಗಳು ಆಯ್ತಲ್ವಾ? ಇದು ಡಿಮಾನಿಕ್ ನೇಚರ್. Write 2 characteristics of demonic people. What is the demonic goal in life? List 2 points of the demonic philosophy of life. 3 ಇದೆ. ಅದರಲ್ಲಿ ರಾಕ್ಷಸಿ ಸ್ವಭಾವದವರ ಬಗ್ಗೆ ಹೇಳ್ತಾ ಇರುವಂತದ್ದು. ರಾಕ್ಷಸ ಜನರು 2 ಗುಣಲಕ್ಷಣಗಳನ್ನ ಬರೀರಿ, ಅವರ 2 ಗುಣಲಕ್ಷಣಗಳು. ಅಹಂಕಾರ, ದರ್ಪ, ಕ್ರೂರತೆ ಮತ್ತು ಅಹಿಂಸೆ. ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ, ಈ ಗುಣಗಳು ರಾಕ್ಷಸಿ ಸ್ವಭಾವದವರಿಗೆ ಸೇರಿರುವಂತದ್ದು ಗುಣಲಕ್ಷಣಗಳು. ಅದು ಶ್ಲೋಕ 4. ಸೊ ನೆಕ್ಸ್ಟ್, ಜೀವನದಲ್ಲಿ ರಾಕ್ಷಸ ಜನರಿಗೆ ಗುರಿ ಏನು? ವಾಟ್ ಈಸ್ ದ ಡಿಮಾನಿಕ್ ಗೋಲ್ ಇನ್ ಲೈಫ್? ಅವರ ಬದುಕಿನಲ್ಲಿ ಅವರ ಉದ್ದೇಶ ಏನು ಅಂತ. ಆಸುರಿ ಗುಣ ಬಂಧನಕ್ಕೆ ಸಾಧನವಾಗುತ್ತದೆ, ಅದೆಲ್ಲ ಅವರು ಜೀವನದಲ್ಲಿ ಏನನ್ನ ಸಾಧಿಸ್ಬೇಕು ಅನ್ಕೋತಾರೆ. 4ನೇದು ಭೋಗಾಸಕ್ತಿ ಮತ್ತು ಇಂದ್ರಿಯ ತೃಪ್ತಿ. ಆಗತ್ತಾ ಮಾತಾಜಿ? ಇಂದ್ರಿಯ ಯಾವ ಶ್ಲೋಕ ಮಾತಾಜಿ?
12 10 12 11 and 12 ಇಂದ್ರಿಯ ಮಾತಾಜಿ. ಭೋಗವೇ ಹೌದು ಮಾತಾಜಿ. 11, 12 ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬೈಕಿಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನ ಸಂಗ್ರಹಿಸುತ್ತಾರೆ. ಇದು ಅವರು ಬದುಕಿನ ಗುರಿ. ಈ ತರನೇ ಅವರು ಬದುಕನ್ನ ನಿರ್ವಹಣೆ ಮಾಡ್ತಾರೆ ಅಂತ. ನಂತರ ಜೀವನದ ರಾಕ್ಷಸ ತತ್ವಶಾಸ್ತ್ರಜ್ಞದ 2 ಅಂಶಗಳನ್ನು ಲಿಸ್ಟ್ 2 ಪಾಯಿಂಟ್ಸ್ ಆಫ್ ಡಿಮಾನಿಕ್ ಫಿಲಾಸಫಿ ಆಫ್ ಲೈಫ್. ಅಂದ್ರೆ ಅವರ ಫಿಲಾಸಫಿ ಏನು, ತತ್ವ ಏನು ಅಂತ. ಆಸುರಿ ಗುಣದವರ ತತ್ವಗಳು ಎಂತದು. ಅದು ಶ್ಲೋಕ ಜಗತ್ತು ದೇವರಿಲ್ಲದೆ 8. ಆಗಿದೆ. 8ನೇ ಶ್ಲೋಕದ ಅನುವಾದ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದೆಲ್ಲ ಅವರ ತತ್ವ. ಇದು ಕಾಮದಿಂದ ಹುಟ್ಟಿದ್ದು, ಕಾಮವಲ್ಲದೆ ಬೇರೇನು ಕಾರಣವಿಲ್ಲ ಎಂದು ಅವರು ಹೇಳ್ತಾರೆ. ಇದೆಲ್ಲ ಅವರ ತತ್ವ. So based on the verse 5 explained by Arjuna is not born with the demonic but with the divine qualities. ಪದ್ಯ 5ರ ಆಧಾರದ ಮೇಲೆ ಅರ್ಜುನನು ಏಕೆ ರಾಕ್ಷಸನೊಂದಿಗೆ ಅವನಲ್ಲಿ ಆಸುರಿ ಗುಣ ಇಲ್ಲ, ಇನ್ನು ದೈವಿ ಗುಣ ಸಂಪನ್ನನಾಗಿದೆಯೇ, ಹೆದರಬೇಡ ಅಂತ ಕೃಷ್ಣ ಹೇಳ್ತಾನಲ್ಲ, ಅದ್ರ ಬಗ್ಗೆ ಇಲ್ಲಿ ವಿವರಣೆ ಕೇಳ್ತಾ ಇದ್ದಾರೆ. 5ನೇ ಒಂದು ಶ್ಲೋಕ ಅಂತ ರೆಫರೆನ್ಸ್ ಕೊಡ್ತಿದ್ದಾರೆ. 5ನೇ ಶ್ಲೋಕನ ಕ್ವಶನ್ ಎಷ್ಟನೇದಿದೆ? 5ನೇ ಕ್ವಶನ್. ಸೊ ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಗುಣಗಳೊಡನೆ ಹುಟ್ಟಿದ್ದೀಯೆ. ಇದಕ್ಕೆ ಭಾವಾರ್ಥದಲ್ಲಿ ಆನ್ಸರ್ ಸಿಗ್ಬೋದು ಅನ್ಕೋತೀನಿ. ಅರ್ಜುನನು ಆಸುರಿ ಗುಣಗಳೊಡನೆ ಹುಟ್ಟಿಲ್ಲ ಎಂದು ಹೇಳಿ ಕೃಷ್ಣನು ಅವನನ್ನು ಪ್ರೋತ್ಸಾಹಿಸಿದನು. ಅವನು ಯುದ್ಧದಲ್ಲಿ ತೊಡಗುವುದು ಆಸುರಿ ವೃತ್ತಿಯಲ್ಲ, ಏಕೆಂದರೆ ಅವನು ಅದರ ಸಾಧಕ ಬಾಧಕಗಳನ್ನು ಕುರಿತು ವಿಚಾರಿಸುತ್ತಿದ್ದನು. ಭೀಷ್ಮ ದ್ರೋಣರಂತೆ ಗೌರವಾರ್ಹರಾದ ವ್ಯಕ್ತಿಗಳನ್ನು ಕೊಲ್ಲಬೇಕೇ ಬೇಡವೇ ಎಂದು ಯೋಚಿಸುತ್ತಿದ್ದ ಅವನು ಕೋಪ ಮತ್ತು ಒಣಪ್ರತಿಷ್ಠೆ, ಕ್ರೌರ್ಯ ಪ್ರಭಾವದಿಂದ ಕ್ರಿಯೆಗಳಲ್ಲಿ ತೊಡಗಿರಲಿಲ್ಲ. ಆದ್ದರಿಂದ ಅವನು ಆಸುರಿ ಸಂಪದನಲ್ಲ. ಕ್ಷತ್ರಿಯನಿಗೆ ಶತ್ರುಗಳತ್ತ ಬಾಣ ಬಿಡುವುದು ದಿವ್ಯ ಗುಣ ಮತ್ತು ಅಂತಹ ಕರ್ತವ್ಯವನ್ನು ಮಾಡದಿರುವುದು ರಾಕ್ಷಸಿ ಗುಣ ಎಂದು ಭಾವಿಸಲಾಗಿದೆ. ಆದ್ದರಿಂದ ಅರ್ಜುನನು ಶೋಕಿಸಲು ಕಾರಣವಿಲ್ಲ. ಬದುಕಿನ ವಿವಿಧ ವರ್ಣಗಳ ನಿಯಂತ್ರಕ ತತ್ವಗಳನ್ನು ಅನುಸರಿಸುವವರು ದಿವ್ಯ ನೆಲೆಯಲ್ಲಿ ಇರುತ್ತಾರೆ. ಅಂದ್ರೆ ಅವರವರ ಒಂದು ನಿಯಮಿತ ಕರ್ತವ್ಯಗಳನ್ನ ಮಾಡಬೇಕು. ಅದನ್ನ ಮಾಡುವಂತವರು ಅಲ್ಲಿ ಆಸುರಿ ಗುಣದವರು ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಭಾವಾರ್ಥದಲ್ಲೇ ಸಿಗುತ್ತೆ ನಿಮ್ಗೆ ಪೂರ್ತಿಯಾಗಿ. ಹರೇ ಕೃಷ್ಣ. ಸಿಕ್ತಲ್ವಾ ಶ್ಲೋಕ 5 ಭಾವಾರ್ಥ? ಸೊ 6ನೇದು, the conclusion of the 16th chapter, what does the Krishna describe as the main factor that differentiates the demonic from the divine? 16ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಆಸುರಿ ಗುಣ ಮತ್ತು ದೈವಿ ಗುಣಗಳ ಪ್ರತ್ಯೇಕಿಸುವ ಮುಖ್ಯ ಅಂಶಗಳನ್ನು ವಿವರಿಸುತ್ತಾನೆ. ಅಂಶ ಯಾವುದು ಎಂದು ವಿವರಿಸುತ್ತಾನೆ. 16.6 ಅಲ್ಲ, 16 ಕೊನೆಯಲ್ಲಿ 23 ನ ಮಾತಾಜಿ. 7th ಕ್ವಶನ್ ಅಲ್ಲ, 6th ಕ್ವಶನ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಾನು ಏನಿದು ಮಾಡಿದ್ದೀನಿ, 24 ಅಲ್ಲಿ ಮಾಡಿದ್ದೀನಿ ಅಲ್ಲ ಮಾತಾಜಿ? ನೀವೇನ್ ಮಾಡಿದ್ದೀರಾ ಮಾತಾಜಿ? ಹೇಳಿ ಮಾತಾಜಿ. ಹರೇ ಕೃಷ್ಣ. ನನ್ನಲ್ಲಿ ಕೊನೆಯಲ್ಲಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಪೇಜ್ ನಂಬರ್ 704 ಅಲ್ಲಿ ನೋಟ್ ಮಾಡಿದ್ದೀನಿ. 704 ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮ ನಿಬಂಧನೆಗಳು ಮೇಲೆ ಹೇಳಿದ ದೋಷಗಳಿಗೆ ಅತೀತವಾಗಿರುತ್ತವೆ. ಆದುದರಿಂದ ಎಲ್ಲಾ ಮಹಾಸಂತರು, ಆಚಾರ್ಯರು, ಮಹಾತ್ಮರು ಚಾಚು ತಪ್ಪದೆ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಏನನ್ನ
ಓಕೆ, ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮ ನಿಬಂಧನೆಗಳನ್ನು ದೋಷಗಳಿಗೆ ಅತೀತವಾಗಿರುತ್ತವೆ. ಶಾಸ್ತ್ರವನ್ನು ಅನುಸರಿಸುವವರು ದೈವಿಕರು, ಶಾಸ್ತ್ರವನ್ನು ತಿರಸ್ಕರಿಸುವವರು ರಾಕ್ಷಸರು ಅಂತ. ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ಮನುಷ್ಯನು ಪರಿಪೂರ್ಣತೆಯ ನೆಲೆಗೆ ಏರಲಾರರು. ಆದ್ದರಿಂದ ಶಾಸ್ತ್ರಗಳ ಭಾವಾರ್ಥವನ್ನು ಅರ್ಥ ಮಾಡಿಕೊಳ್ಳಬಲ್ಲವನನ್ನು ಅದೃಷ್ಟಶಾಲಿ ಎಂದು ಹೇಳುತ್ತಾರೆ. ಮನುಷ್ಯ ಸಮಾಜದಲ್ಲಿ ದೇವೋತ್ತಮ ಪರಮ ಪುರುಷನ ಅರಿವಿನ ಸೂತ್ರಗಳ ದ್ವೇಷವೇ ಎಲ್ಲಾ ಪತನಗಳಿಗೆ ಕಾರಣ. ಮನುಷ್ಯನ ಜೀವನದಲ್ಲಿ ಅದೇ ಮಹಾ ಅಪರಾಧ. ಆದ್ದರಿಂದ ದೇವೋತ್ತಮ ಪರಮ ಪುರುಷನ ಐಹಿಕ ಶಕ್ತಿಯಾದ ಮಾಯೆಯು ಸದಾ ನಮಗೆ ತ್ರಿವಿಧ ಕ್ಲೇಶಗಳ ರೂಪದಲ್ಲಿ ತೊಂದರೆಯನ್ನು ಕೊಡುತ್ತಿರುತ್ತದೆ. ಈ ಐಹಿಕ ಶಕ್ತಿಯು ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆಗಿದೆ. ಮನುಷ್ಯನ ಮುಂದೆ ಪರಮಪ್ರಭುವಿನ ಅರಿವಿನ ಮಾರ್ಗವು ತೆರೆದುಕೊಳ್ಳುವ ಮುನ್ನ ಅವನು ಕಡೆಯ ಪಕ್ಷ ಸತ್ವಗುಣಕ್ಕಾದರೂ ಏರಬೇಕು. ಸತ್ವಗುಣದ ಮಟ್ಟಕ್ಕಾದರೂ ಏರದಿದ್ದರೆ ಮನುಷ್ಯನು ತಮಸ್ಸು ಮತ್ತು ರಜಸ್ಸುಗಳಲ್ಲಿ ಉಳಿಯುತ್ತಾನೆ. ಆಸುರಿ ಜೀವನಕ್ಕೆ ಇವೇ ಕಾರಣ. ರಾಜಸ ಮತ್ತು ತಾಮಸ ಗುಣಗಳವರು ಧರ್ಮಶಾಸ್ತ್ರಗಳನ್ನು ಹಳಿಯುತ್ತಾರೆ, ಸಾಧುಗಳನ್ನು ಹಳಿಯುತ್ತಾರೆ ಮತ್ತು ದೇವೋತ್ತಮ ಪರಮಪುರುಷನ ಯೋಗ್ಯವಾದ ಅರಿವನ್ನು ಹಳಿಯುತ್ತಾರೆ. ಅವರು ಗುರುವಿನ ಆದೇಶಗಳನ್ನು ಉಲ್ಲಂಘಿಸುತ್ತಾರೆ ಮತ್ತು ಧರ್ಮ ಗ್ರಂಥಗಳ ನಿಲುವುಗಳಿಗೆ ಲಕ್ಷ್ಯ ಕೊಡುವುದಿಲ್ಲ. ಭಕ್ತಿ ಸೇವೆ ಮಹಿಮೆಯನ್ನು ಕೇಳಿಯೂ ಅವರು ಆಕರ್ಷಿತರಾಗುವುದಿಲ್ಲ. ಹೀಗೆ ಅವರು ಮೇಲೆ ಏರಲು ತಮ್ಮದೇ ಮಾರ್ಗವನ್ನು ಸೃಷ್ಟಿಸುತ್ತಾರೆ. ಬದುಕಿನ ಆಸುರಿಯ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯ ಸಮಾಜವು ಕೆಲವು ದೋಷಗಳು ಇವು. ಆದರೆ ಉನ್ನತಿಯ ಮಾರ್ಗಕ್ಕೆ ಮತ್ತು ಮೇಲಿನ ಹಂತಕ್ಕೆ ಕರೆದೊಯ್ಯಬಲ್ಲ ಯೋಗ್ಯನಾದ ಸದ್ಗುರುವಿನ ಮಾರ್ಗದರ್ಶನ ಪಡೆಯಲು ಸಾಧ್ಯವಾದರೆ ಮನುಷ್ಯನ ಬದುಕು ಯಶಸ್ವಿಯಾಗುತ್ತದೆ. ಶಾಸ್ತ್ರಗಳನ್ನು ಕಡೆಗಣಿಸುವವರ ಭವಿಷ್ಯವೇನ ಅಲ್ಲ. ಮಾತಾಜಿ, ಅಧ್ಯಾಯದಲ್ಲಿ ಕೊನೆಯಲ್ಲಿ ರಾಕ್ಷಸರು 6ನೇ ಶ್ಲೋಕದ ಭಾವಾರ್ಥ ಮಾತಾಜಿ. ಆ ಭಾವಾರ್ಥದಲ್ಲಿ ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೇ ಇರುವವನು ಆಸುರಿ ಎಂದು ಕರೆಯುತ್ತಾರೆ ಅಂತ ಬರುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳಿ ಮಾತಾಜಿ. ಭಾವಾರ್ಥದಲ್ಲ ಮಾತಾಜಿ ಅದ್ ನೀವ್ ಹೇಳಿದ್ದು? ಭಾವಾರ್ಥದಲ್ಲಿದೆ, ದೈವಿ ಗುಣಗಳನ್ನು ಪಡೆದು ಹುಟ್ಟಿದವರು ನಿಯಂತ್ರಿತ ಬದುಕನ್ನು ನಡೆಸುತ್ತಾರೆ. ಅಂದರೆ ಅವರು ಶಾಸ್ತ್ರಗಳಲ್ಲಿ ಹೇಳಿರುವ ಮತ್ತು ಆಚಾರ್ಯರು ಹೇಳುವ ಆದೇಶಗಳನ್ನು ನಡೆಸುತ್ತಾರೆ. ಅದೇ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೆ ತನ್ನ ಅನಿಸಿಕೆಗಳಂತೆ ನಡೆಯುವವರನ್ನು ಆಸುರಿ ಎಂದು ಕರೆಯುತ್ತಾರೆ ಅಂತ ಇದೆ ಭಾವಾರ್ಥದಲ್ಲಿ. ಸೊ ಅದೆರಡು ಬರ್ದ್ರೆ ಸಾಕಾಗತ್ತಲ್ವಾ ಮಾತಾಜಿ? ಇನ್ ದ ಕನ್ಕ್ಲೂಷನ್ ಆಫ್ ದ 16th ಚಾಪ್ಟರ್ ಅಂತ ಕೊಡ್ತಾ ಇದಾರಲ್ಲ ಮಾತಾಜಿ. ಕನ್ಕ್ಲೂಷನ್ ಅಂದ್ರೆ ಕೊನೆದಲ್ವಾ? ವಾಟ್ ಡಸ್ ದ ಕೃಷ್ಣ ಡಿಸ್ಕ್ರೈಬ್ ಆಸ್ ದ ಮೇನ್ ಫ್ಯಾಕ್ಟರ್ ದ ಡಿಫ್ರೆನ್ಶಿಯೇಟ್ ಡಿಮೋನಿಕ್ ಅಂಡ್ ಡಿವೈನ್? ಅಂದ್ರೆ ಅಲ್ಲಿ ಕೊನೆ ಶ್ಲೋಕ ಅಂತ ಹೇಳಿದ್ರಿಂದ ನಾನು ಅಲ್ಲಿಗೆ ಹೋದೆ. ಅಂದ್ರೆ ನೀವ್ ಹೇಳಿದ್ದು ಕರೆಕ್ಟ್ ಇದೆ. ಇದು ಬರಿಬಹುದು ನಾವು. ಅಂದ್ರೆ ನಿಮ್ಗೆ ರೆಫರೆನ್ಸ್ 6 ಅನ್ಕೊಟ್ರೆ ನೀವು. ಅಂದ್ರೆ ಒಟ್ಟಾರೆಯಾಗಿ ಮಾತಾಜಿ ಇವಾಗ 6ನೇ ಶ್ಲೋಕದಿಂದ ಇದ್ರಲ್ಲಿ ಹೇಳೋದು ಎಲ್ಲದರಲ್ಲೂ, ಇವಾಗ 7th ಶ್ಲೋಕದಲ್ಲೂ ಹೇಳೋದು ಶಾಸ್ತ್ರವನ್ನು ಅನುಸರಿಸುವವರು ದೈವಿಕರು, ಶಾಸ್ತ್ರವನ್ನು ತಿರಸ್ಕರಿಸುವವರು ಅಂತ ರಾಕ್ಷಸರು ಅಂತ ಹೇಳ್ತಾರೆ. ಸೊ ಅದನ್ನೇ ಕನ್ಕ್ಲೂಡ್ ಆಗಿ ಸ್ವಲ್ಪ ವಿವರಣೆಯನ್ನು ಕೊಟ್ಟು ಬರಿಬೇಕಲ್ವಾ ಮಾತಾಜಿ ಹಾಗಿದ್ರೆ? ಅಂದ್ರೆ ಇಲ್ಲಿ ಮಾತಾಜಿ ಕನ್ಕ್ಲೂಷನ್ ಶ್ಲೋಕದಲ್ಲಿ ಅಂದ್ರೆ ಲಾಸ್ಟ್ ಶ್ಲೋಕದಲ್ಲಿ ಏನೆಲ್ಲ ಎಕ್ಸ್ಟ್ರಾ ಹೇಳ್ತಿದ್ದಾರೆ ಅಂದ್ರೆ ಅವರು ಯಾರೋ ಆಸರಿ ಗುಣದವರಿದ್ದಾರೆ, ತಮ ಗುಣದಲ್ಲಿದ್ದಾರೆ, ಅವರು ಶಾಸ್ತ್ರಗಳನ್ನ ಹಳಿತಾರೆ, ಸಾಧುಗಳನ್ನ ಹಳಿತಾರೆ, ಭಗವಂತನನ್ನ ಅವನು ಕೊಟ್ಟಂತ ಶಾಸ್ತ್ರಗಳು ಮತ್ತೆ ಅವನ ಒಂದು ಏನು ಅರಿವನ್ನ ಕೊಡ್ತಾ ಇದ್ದಾನೆ ಅದನ್ನ ಹಳಿತಾರೆ, ಗುರುವನ್ನ ಉಲ್ಲಂಘನೆ ಮಾಡ್ತಾರೆ, ಮತ್ತೆ ಅವ್ರಿಗೆ ನೇರವಾಗಿ ಭಕ್ತಿಯ ಮಹತ್ವ ಹೇಳಿದ್ರು ಕೂಡ ಅದಕ್ಕೆ ಅವ್ರ ಆಕರ್ಷಣೆ ಆಗೋದಿಲ್ಲ. ಇದೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇಲಾಬ್ರೇಟ್ ಮಾಡಿ ಮಾರ್ಗದಲ್ಲಿ ಹಾಗಿದ್ರೆ ಅವರದೇ ಮಾರ್ಗದಲ್ಲಿ ಇಲ್ಲಿ ನೀವು ರಾಕ್ಷಸರು ಅಂತಂದ್ರೆ ನಾವು ದೇವತೆಗಳು ರಾಕ್ಷಸರು, ಹಿರಣ್ಯಕಶಿಪು ಆತರ ಹೇಳಕ್ಕಾಗಲ್ಲ. ಇಲ್ಲಿ ನಮ್ಮ ಸಾಮಾನ್ಯ ಜನರನ್ನೇ ರಾಕ್ಷಸರು ಅಂತ ಹೇಳಿ ಕರೀತಾ ಇದ್ದಾರೆ.
ಅವ್ರು ಯಾರು ರಜಗುಣ ತಮಗುಣದಲ್ಲಿ ಇದ್ದಾರೆ ಅವರನ್ನೇ ರಾಕ್ಷಸರು ಅಂತ ಹೇಳಿ ಕರೀತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ದಾರೆ, ಬದುಕಿನ ಆಸುರಿ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯನ ಸಮಾಜದ ಕೆಲವು ದೋಷಗಳು ಇವು. ಅಂದ್ರೆ ಅವರು ಅವರದೇ ಆದ ಮಾರ್ಗಗಳನ್ನ ಸೃಷ್ಟಿ ಮಾಡ್ಕೋತಾರೆ ಅಂತ, ಅಂದ್ರೆ ಅನ್ಕೋತಾರೆ ಇದೇ ನನ್ನ ಲೈಫ್ ಅಲ್ಲಿ ಸಕ್ಸಸ್ ಅಂತ. ಆದ್ರೆ ಉನ್ನತಿ ಮಾರ್ಗಕ್ಕೆ ಮತ್ತೆ ಮೇಲಿನ ಹಂತಕ್ಕೆ ಕರೆದೊಯ್ಯಬಲ್ಲ ಯೋಗ್ಯರಾದ, ಅದು ಕೊನೆಯದು ಕನ್ಕ್ಲೂಷನ್. ಅಂದ್ರೆ ಗುರು ಸಿಕ್ಕಿದ್ರೆ ಮಾತ್ರ ಇದರಿಂದ ಅವ್ರು ಹೊರಗಡೆ ಬರಕ್ಕೆ ಅದು ಬೇಕಿಲ್ಲ, ಡಿಫ್ರೆನ್ಶಿಯೇಟ್ ಮಾತ್ರ ಮಾಡ್ಬೇಕು ಈಗ ಇಬ್ಬರನ್ನ. ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮ ನಿಬಂಧನೆಗಳನ್ನು ದೋಷಗಳನ್ನು ಅತೀತವಾಗಿರುತ್ತವೆ. ಅದರಿಂದ ಎಲ್ಲಾ ಮಹಾಸಂತರು ಆಚಾರ್ಯರು ಮಹಾತ್ಮರು ಚಾಚು ತಪ್ಪದೆ ಇದನ್ನು ಒಪ್ಪಿಕೊಳ್ಳುತ್ತಾರೆ. ಯಾರು ಒಪ್ಕೋತಾರೆ ಅಂತ ಅಂದ್ರೆ ದೈವಿ ಗುಣ ಸಂಪನ್ನರು ಅಂದ್ರೆ ಸಂತರು, ಆಚಾರ್ಯರು, ಮಹಾತ್ಮರು. ಇವರು ಶಾಸ್ತ್ರದಲ್ಲಿ ಭಗವಂತ ಏನ್ ಕೊಟ್ಟಿದ್ದಾನೆ ಅದನ್ನ ಚಾಚು ತಪ್ಪದೆ ಒಪ್ಕೋತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ರಾಕ್ಷಸಿ ಪ್ರವೃತ್ತಿ ಇರುವಂತವ್ರು ಅದನ್ನೆಲ್ಲ ಅವರು ಉಲ್ಲಂಘನೆ ಮಾಡ್ತಾರೆ, ಅಳಿದು ಮಾತನಾಡ್ತಾರೆ. ಓಕೆ, ಅದು ಕನ್ಕ್ಲೂಷನ್ ಅಂತ ಹೇಳಿದ್ರಿಂದ ನಾನು ಅಲ್ಲಿಗೋದೆ. ಓಕೆ, 7ನೇದು, ವಾಟ್ ಈಸ್ ದ ಹೂ ಡಿಸ್ರಿಗಾರ್ಡ್ ಶಾಸ್ತ್ರ, ಶಾಸ್ತ್ರವನ್ನು ಕಡೆಗಣಿಸುವವರ ಭವಿಷ್ಯ ಏನು, ಅವ್ರೇನಾಗ್ತಾರೆ ಅಂತ. 7ನೇದು ಇದಕ್ಕೆ ಶ್ಲೋಕ 7ನೇದಕ್ಕೆ ಶ್ಲೋಕ 23ರಲ್ಲಿ ಸಿಗತ್ತಾ? ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತಮ್ಮ ಅನಿಸಿಕೆಯಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆ ಆಗಲಿ ಸುಖವಾಗಲಿ ಪರಮಗತಿ ಆಗಲಿ ದೊರೆಯುವುದಿಲ್ಲ. ಭಾವಾರ್ಥದಲ್ಲೂ ನಿಮ್ಗೆ ಪಾಯಿಂಟ್ ಸಿಗ್ಬೋದು ಅದಕ್ಕೆ, ಹೌದಲ್ವಾ? ಹರೇ ಕೃಷ್ಣ, ಅದೇ ಅಲ್ವಾ? ಹಾ ಮಾತಾಜಿ, ಅವನಿಗೆ ಪರಮ ಗತಿ ಸಿಗುವುದಿಲ್ಲ, ಸುಖವಿಲ್ಲ, ಪುನಃ ಪುನಃ ದುಃಖಕರ ಜನ್ಮ, ಅವನಿಗೆ ಯಶಸ್ಸು ಸಿಗುವುದಿಲ್ಲ. ಕೊನೆಯ ಪ್ರಶ್ನೆ ಮುಗಿಸ್ಬಿಡೋಣ. ಓಕೆ, ಇವತ್ತು 3 ಚಾಪ್ಟರ್ ಕಂಪ್ಲೀಟ್ ಆಗೋಯ್ತು. ಹರಿ ಬೋಲ್. ಎಕ್ಸ್ಪ್ಲೇನ್ ದ ಕನೆಕ್ಷನ್ ಬಿಟ್ವೀನ್ ಭಗವದ್ ಗೀತಾ ಚಾಪ್ಟರ್ 15 and 16. 15 ಅಧ್ಯಾಯ ಮತ್ತೆ 16ನೇ ಅಧ್ಯಾಯದ ನಡುವಿನ ಸಂಬಂಧವನ್ನ ವಿವರಿಸಿ. 16ಕ್ಕೂ ಮತ್ತೆ 15ಕ್ಕೂ ಏನಿದೆ ಸಂಬಂಧ? ಮೊದಲನೇ ಶ್ಲೋಕದಲ್ಲಿದೆಯಾ? ಏನ್ ಕೊಟ್ಟಿದ್ದಾರೆ? ಇಲ್ಲ, ದೈವಿಯ ಗೋಚರ ಸ್ವಭಾವಗಳು. ಓಕೆ, ಇದು 8ನೇ ಕ್ವಶನ್ ಅಲ್ವಾ? ಇಲ್ಲಿ ಸಿಗ್ತಾ ಇದೆ ಅಂತ ಹಾಕಿದೀನಿ. ಲಾಸ್ಟ್ ಭಾರತದ ಪ್ಯಾರಾಗ್ರಾಫ್ ಮೊದಲನೇ ಪ್ಯಾರಾಗ್ರಾಫ್ 670 ಮಾತಾಜಿ. ಹೇಳಿ ಮಾತಾಜಿ. 670 ಮಾತಾಜಿ? 678 ಮಾತಾಜಿ, 15th ಅಧ್ಯಾಯ. ಇಲ್ಲಿ ಕೊನೆಯಲ್ಲಿ ಸಿಗ್ತಿದೆಯಾ? ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ. ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಈ ಹೃದಯ ದೌರ್ಬಲ್ಯಗಳಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನು ವರ್ಣಿಸುತ್ತದೆ. 678 ಲಾಸ್ಟ್ ಪ್ಯಾರಾಗ್ರಾಫ್ ಮಾತಾಜಿ, 15th ಚಾಪ್ಟರ್. ಹಾ ಮಾತಾಜಿ. ಮನುಷ್ಯನ ಹೃದಯ ದೌರ್ಬಲ್ಯವನ್ನು ಗೆಲ್ಲಬೇಕು. ಐಹಿಕ ಪ್ರಕೃತಿ ಮೇಲೆ ಯಜಮಾನಕ್ಕೆ ನಡೆಸುವ ಬಯಕೆಯಿಂದ ಮೊದಲನೇ ಪತನವಾಗುತ್ತದೆ. ಆದ್ದರಿಂದ ಮನುಷ್ಯ ಪರಮ ಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯನ್ನು ಬಿಟ್ಟು ಬಿಡುತ್ತಾನೆ. 2ನೇ ಹೃದಯ ದೌರ್ಬಲ್ಯವೆಂದರೆ ಐಹಿಕ ಪ್ರಕೃತಿ ಮೇಲೆ ಯಜಮಾನಿಕೆಯನ್ನು ನಡೆಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಂತೆ ಮನುಷ್ಯನ ಜಡ ವಸ್ತುವಿನಲ್ಲಿ ಮತ್ತೆ ಅದರ ಗಳಿಕೆಯಲ್ಲಿ ಆಸಕ್ತಿಯನ್ನು ಹೊಂದುತ್ತಾನೆ. ಐಹಿಕ ಅಸ್ತಿತ್ವದ ಸಮಸ್ಯೆಗಳಿಗೆ ಹೃದಯದ ಈ ದೌರ್ಬಲ್ಯವೇ ಕಾರಣ. ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಹೃದಯ ದೌರ್ಬಲ್ಯದಿಂದ ಬಿಡುಗಡೆ ಪಡೆಯುವ ಪ್ರಕ್ರಿಯೆಯನ್ನು ವರ್ಣಿಸುತ್ತದೆ. 6ನೇ ಶ್ಲೋಕದಿಂದ ಕೊನೆಯವರೆಗೆ ಅಧ್ಯಾಯದ ಭಾಗವು ಪುರುಷೋತ್ತಮ ಯೋಗವನ್ನು ಚರ್ಚಿಸುತ್ತದೆ. ಸಂಬಂಧ ಕೇಳ್ತಿದ್ದಾರೆ ತಾನೆ ಮಾತಾಜಿ ಇದೆರಡಕ್ಕೂ? ಹಾ ಮಾತಾಜಿ. ಇದು ನಮ್ಗೆ ಭಕ್ತಿಶಾಸ್ತ್ರಿ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ತಾನೆ ಮಾತಾಜಿ, ಕೆಲವೊಂದು ಲಿಂಕ್ ಇದೆ ಅಂತ. ಯಾವ ತರ ಒಂದು ಏನಿದು ಪುರುಷೋತ್ತಮ ಯೋಗ ಅಲ್ವಾ? ಪುರುಷೋತ್ತಮ ಯೋಗದಲ್ಲಿ ಮೇಲ್ಮುಖ ಬೇರು ಕೆಳಮುಖ ಬೇರು ಬರುತ್ತೆ. ಅದೇ ತರ ಇಲ್ಲಿ ರಜಗುಣ ಅಂದ್ರೆ ಆಸುರಿ ಗುಣ ದೈವಿ ಗುಣದ ಬಗ್ಗೆ ನಾವು ಹೇಳ್ತೀವಿ. ಆಸುರಿ ಹೇಗೆ ಸಂಬಂಧ ಇದೆ ಅಂತಂದ್ರೆ ಯಾರೆಲ್ಲ ಯಾರು ಸತ್ವಗುಣದಲ್ಲಿ ಇರ್ತಾರೆ ಅಥವಾ ಶುದ್ಧ ಸತ್ವದಲ್ಲಿ ಇರ್ತಾರೆ ಅವರು ದೈವಿ ಗುಣ ಸಂಪನ್ನರಾಗಿರ್ತಾರೆ. ಯಾರೆಲ್ಲ ಆಸುರಿ ಗುಣದಲ್ಲಿ ಇರ್ತಾರೆ ಅಂತಂದ್ರೆ ಅವರು ರಜಗುಣ ತಮಗುಣದಲ್ಲಿ ಇರುವವರನ್ನ ಆಸುರಿ ಗುಣದವರು ಅಂತ ಕರೀತಾರೆ. ಇವ್ರು ಮಾಡುವಂತದ್ದು ಸತ್ವಗುಣದಲ್ಲಿ ಇರುವವರು ಮಾಡುವಂತದ್ದು ಪುಣ್ಯ ಕರ್ಮಗಳಾಗಿರುತ್ತೆ. ಅದು ಊರ್ಧ್ವ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ. ಈ ರಜಗುಣ ತಮಗುಣದಲ್ಲಿರುವವರು ಆಸುರಿ ಗುಣದವರಾದ ಕಾರಣ ಅವ್ರು ಮಾಡುವ ಕಾರ್ಯಗಳು ವಿಕರ್ಮಗಳಾಗಿರುತ್ತೆ. ಅದು ನಮ್ಮನ್ನ
ಕೆಳಗಿನ ಲೋಕಗಳಿಗೆ ಅಧೋ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೆಳಮುಖ ಬೇರುಗಳು ಸೂಚಿಸುತ್ತೆ. ಈ ರೀತಿ ಎರಡಕ್ಕೂ ಕನೆಕ್ಟ್ ಮಾಡಿ ನಾವು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧವನ್ನ ವಿವರಿಸಿ ಅಂತ ಇದೆ. ಆದ್ರೆ ಇಲ್ಲಿ ನಾನೊಂದು ಭಾವಾರ್ಥದಲ್ಲಿ ನೋಡಿ ಮಾತಾಜಿ, ಮೊದಲ 3 ಶ್ಲೋಕಗಳಲ್ಲಿ 15ನೆಯ ಅಧ್ಯಾಯ ಪ್ರಾರಂಭದಲ್ಲಿ ಐಹಿಕ ಜಗತ್ತೆಂಬ ಅಶ್ವತ್ಥ ವೃಕ್ಷವನ್ನು ವಿವರಿಸಲಾಗಿತ್ತು. ಅದರಲ್ಲಿ ಹೊರಕ್ಕೆ ಬರುವ ಹೆಚ್ಚಿನ ಬೇರುಗಳು ಜೀವಿಗಳ ಕರ್ಮಗಳಿಗೆ ಹೋಲಿಸಲಾಯಿತು. ಇವುಗಳಲ್ಲಿ ಕೆಲವು ಶುಭವಾದವು ಮತ್ತು ಕೆಲವು ಅಶುಭವಾದವು. 9ನೇ ಅಧ್ಯಾಯದ ಸಹ ವೇದವ್ಯಾಸರು ವಿವರಿಸಲಾಯಿತು. ಹೇಗೂ ಬರೆಯಬಹುದಲ್ವಾ ವೇದದ ಮಾತಾಜಿ? ವಿವಿಧ ಗುಣಗಳಿಗೆ 15 ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಪ್ಯಾರಾಗ್ರಾಫ್ ಏರಿದೆ ಓದ್ಬಿಡ್ತೇನೆ. 9ನೇ ಅಧ್ಯಾಯದಲ್ಲಿ ಸಹ ದೇವಾಸುರರನ್ನು ವಿವರಿಸಲಾಯಿತು. ಅಂದ್ರೆ ದೈವಗುಣ ಮತ್ತೆ ಅಸುರ ಗುಣದ ಬಗ್ಗೆ. ವೇದದ ವಿವಿಧ ಗುಣಗಳಿಗೆ ವಿವಿಧ ಗುಣವಾಗಿ ಸತ್ವಗುಣದ ಕರ್ಮಗಳು ಮುಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಶುಭಕರವಾದವು ಎಂದು ಪರಿಗಣಿಸಲಾಗಿದೆ. ಇಂತಹ ಕರ್ಮಗಳಿಗೆ ದೈವಿ ಪ್ರಕೃತಿ ಎಂದು ಹೆಸರು. ಈ ದಿವ್ಯ ಸ್ವಭಾವದಲ್ಲಿ ನೆಲೆಸಿರುವವರು ಮುಕ್ತಿಯ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಆದರೆ ರಾಜಸ ತಾಮಸ ಗುಣದಲ್ಲಿ ಕರ್ಮ ಮಾಡುವವರಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ. ಅವರು ಐಹಿಕ ಜಗತ್ತಿನಲ್ಲಿ ಮನುಷ್ಯರಾಗಿಯೇ ಉಳಿಯಬೇಕಾಗುತ್ತದೆ ಅಥವಾ ಪ್ರಾಣಿ ವರ್ಗ ಅಥವಾ ಇನ್ನೂ ಕೆಳಮಟ್ಟದ ಜೀವರೂಪಗಳ ಮಟ್ಟಕ್ಕೆ ಇಳಿಯಬೇಕಾಗುತ್ತದೆ. ಈ 16ನೆಯ ಅಧ್ಯಾಯದಲ್ಲಿ ದಿವ್ಯ ಸ್ವಭಾವ ಮತ್ತು ಅದರ ಅನುಷಂಗಿಕ ಗುಣಗಳನ್ನು, ಆಸುರಿ ಸ್ವಭಾವ ಮತ್ತು ಅದರ ಗುಣಗಳನ್ನು ಪ್ರಭು ವಿವರಿಸುತ್ತಾನೆ. ಈ ಗುಣಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಅವನು ವಿವರಿಸುತ್ತಾನೆ. ಇದು ಸಾಕಲ್ವಾ ಮಾತಾಜಿ ಭಾವಾರ್ಥದ ಮೊದಲ ಒಂದು? ಮಾತಾಜಿ ಪಾಯಿಂಟ್ ವೈಸ್ ಬರೆಯೋದಿದ್ರೆ ಬರಿಬಹುದು. ಇವಾಗ 15ನೇ ಅಧ್ಯಾಯ ಮಾತಾಜಿ ಪುರುಷೋತ್ತಮ ಶ್ರೀಕೃಷ್ಣ ಪರಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. 16ನೇ ಅಧ್ಯಾಯದಲ್ಲಿ ಆ ಸತ್ಯವನ್ನು ಒಪ್ಪುವವರು ದೈವಿಕರು, ತಿರಸ್ಕರಿಸುವವರು ಅಸುರರು ಅಂತ ಹೇಳ್ತಾರೆ ಅಂತ ಬರಿಬಹುದಲ್ವಾ ಮಾತಾಜಿ? ಮತ್ತೆ 2ನೇ ಪಾಯಿಂಟ್ ಆಗಿ 15ನೇ ಅಧ್ಯಾಯದಲ್ಲಿ ಸಂಸಾರ ವೃಕ್ಷದಿಂದ ಬಿಡಿಸಿಕೊಳ್ಳಲು ವೈರಾಗ್ಯ ಮತ್ತು ಶರಣಾಗತಿ ಬೇಕು ಅಂತ ಹೇಳ್ತಾರೆ. 16ನೇ ಅಧ್ಯಾಯದಲ್ಲಿ ದೈವಿಕ ಗುಣಗಳು ವೈರಾಗ್ಯಕ್ಕೆ ಸಹಾಯ ಮಾಡುತ್ತೆ, ಆಸುರಿ ಗುಣಗಳು ಬಂಧನಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಅಧ್ಯಾಯ 15ರಲ್ಲಿ ಜೀವಿ ಪ್ರಕೃತಿ ಪರಮಾತ್ಮ ಸಂಬಂಧವನ್ನು ತಿಳಿಸುತ್ತೆ. ಅಧ್ಯಾಯ 16 ಈ ಸಂಬಂಧವನ್ನು ಅರಿತವರು ಸತ್ಪ್ರವೃತ್ತಿ ಹೊಂದುತ್ತಾರೆ, ಅರಿಯದವರು ದುಷ್ಪ್ರವೃತ್ತಿ ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ 15ನೇ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲದರ ಮೂಲ ಮತ್ತು ಪಾಲಕ ಅಂತ ಹೇಳ್ತಾರೆ. ಅಧ್ಯಾಯ 16ರಲ್ಲಿ ಅದನ್ನು ಒಪ್ಪುವವರು ವಿನಯ ಮತ್ತು ಭಕ್ತಿಯನ್ನು ಹೊಂದುವವರು, ತಿರಸ್ಕರಿಸುವವರು ಅಹಂಕಾರ ಸ್ವಭಾವವನ್ನು ಹೊಂದಿದವರಾಗಿದ್ದಾರೆ ಅಂತ. ಗೊತ್ತಿಲ್ಲ ಮಾತಾಜಿ, ಹೇಳ್ತಾ ಇದ್ದೀನಿ ಮಾತಾಜಿ ಬರ್ದಿರೋದನ್ನು, ತಪ್ಪಾಗಿದ್ದು ಹೇಳಿ ಮಾತಾಜಿ. ಮತ್ತೆ ಕೊನೆಯ ಪಾಯಿಂಟ್ ಬರ್ಕೊಂಡಿರೋದು ಮಾತಾಜಿ, 15ನೇ ಅಧ್ಯಾಯ ಶರಣಾಗತಿಯ ಮೂಲಕ ಮುಕ್ತಿ ಸಾಧ್ಯ. 16ನೇ ಅಧ್ಯಾಯ ದೈವಿಕ ಗುಣಗಳು ಮುಕ್ತಿಗೆ ಕರೆದೊಯ್ಯುತ್ತದೆ, ಆಸುರಿ ಗುಣಗಳು ನರಕಕ್ಕೆ ಕರೆದೊಯ್ಯುತ್ತದೆ ಅಂತ ಆ ತರ ಬರ್ಕೊಂಡಿದ್ದೀನಿ ಮಾತಾಜಿ. ಅಂದ್ರೆ ಮಾತಾಜಿ ಇಲ್ಲಿ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ಅದೆರಡಕ್ಕೂ ಏನ್ ಸಂಬಂಧ ಇದೆ, ಹೇಗೆ ಹೋಲಿಕೆ ಮಾಡಕ್ಕಾಗತ್ತೆ ಅಂತ. ಎರಡೂ ಅಧ್ಯಾಯಗಳನ್ನ ನೀವ್ ಯಾವ ರೀತಿ ಹೋಲಿಕೆ ಮಾಡ್ತೀರಾ ಅನ್ನೋದು ನನಗೆ ಇದ್ರಲ್ಲೇ ಸಿಗ್ತಿದೆ ಅನಿಸಿದೆ ಮಾತಾಜಿ. ಭಾವಾರ್ಥ ಮೊದಲ ಸತ್ಯ ಪ್ಯಾರಾಗ್ರಾಫ್ ಅಂತ ಅರ್ಥ ಮಾಡ್ಕೊಂಡ್ರೆ ಅವರು ದೈವಿಕರು ಅರ್ಥ ಮಾಡ್ಕೊಂಡಿರ್ತಾರೆ, ಆಸುರಿ ಸ್ವಭಾವದವರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ತರ ಕನೆಕ್ಟ್ ಮಾಡ್ಕೊಳ್ಲಿಕ್ಕಾಗಲ್ವಾ ಮಾತಾಜಿ? ಇಲ್ಲ ಅಂದ್ರೆ ಭಾವಾರ್ಥನೆ ಬರ್ಕೊಳ್ಬೇಕು ಮಾತಾಜಿ. ಪಾಯಿಂಟ್ ವೈಸ್ ಬೇಡ ಅಂತ ಹೇಳ್ಬಿಟ್ಟು ಭಾವಾರ್ಥನೆ ಏನ್ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಂಡ್ರೆ ಆಗತ್ತಲ್ವಾ ಮಾತಾಜಿ ಆಗಿದ್ರೆ? ಇದು ಬೇಡ ಅಲ್ವಾ ಈ ಮಾತಾಜಿ ಭಾವಾರ್ಥ ಆಗಿದ್ರೆ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓನ್ ವರ್ಡ್ಸ್ ಅಲ್ಲಿ ಬರೀಬಹುದು ಮಾತಾಜಿ. ಹಾಗೆ ಆಸ್ ಇಟ್ ಈಸ್ ಬರೆಯೋಂಗೇನೇನ್ ಬೇಡ. ರೆಫರೆನ್ಸ್ ಕೊಟ್ಟಿದ್ದಾರೆ, ನೀವು ಜಸ್ಟ್ ಓದ್ಬಿಟ್ಟು ಅದನ್ನ ನೀವ್ ಓಕೆ ಹೇಗೆ ಓನ್ ವರ್ಡ್ಸ್ ಅಲ್ಲಿ ಬರೆಯಕ್ಕಾಗತ್ತೆ ಆ ತರ ಬರೀಬಹುದು. ಓಕೆ ಮಾತಾಜಿ. ಆದ್ರೆ ಮೀನಿಂಗ್ ಚೇಂಜ್ ಆಗ್ಬಾರ್ದು ಅಷ್ಟೇ. ಓಕೆ ಮಾತಾಜಿ. ಸೊ 16 ಆಯ್ತು, ಇನ್ನ 2 ಚಾಪ್ಟರ್ ಅಷ್ಟೇ ಇರುವಂತದ್ದು. ಆದಷ್ಟು ಬೇಗ ಮುಗಿಸಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ರೈ ಮಾಡೋಣ ಆಗೋಗುತ್ತಾ ಅಂತ. ಇವತ್ತಿನ ಒಂದು ತರಗತಿಯಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳ್ಬೋದು, ಏನಾದ್ರೂ ಡೌಟ್ಸ್ ಇದ್ರೆ. ಹರೇ ಕೃಷ್ಣ. ಸಿಕ್ಕಿತಲ್ವಾ ಎಲ್ಲದಕ್ಕೂ ಆನ್ಸರ್ಗಳೀಗ? ಮಾತಾಜಿ ಇವಾಗ ಕೊನೆಯಲ್ಲಿ ಒಂದು ಪ್ಯಾರಾಗ್ರಾಫ್ ಓದಿದ್ರಲ್ವಾ ಮಾತಾಜಿ, ಅದು ಯಾವ ಪೇಜ್ ನಂಬರ್ ಅಂತ ಹೇಳ್ಬೋದಾ ಮಾತಾಜಿ? 680 ಮಾತಾಜಿ. ಅದು ಫಸ್ಟ್ 3 ಶ್ಲೋಕದ ಮೊದಲನೇ ಭಾವಾರ್ಥ ಪ್ಯಾರಾಗ್ರಾಫ್.
ಮಾತಾಜಿ 15ನೇ ಚಾಪ್ಟರ್ ಮಾತಾಜಿ ಅದು 16 ಮಾತಾಜಿ. 16th ಚಾಪ್ಟರ್ 16 ಮಾತಾಜಿ. ಓಕೆ ಮಾತಾಜಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಈಗ್ಲೇ ಕ್ಲಿಯರ್ ಮಾಡ್ಬಿಡೋಣ. ಇಲ್ಲಾಂದ್ರೆ ನೀವು ಟೆಕ್ಸ್ಟ್ ಕೇಳುವಾಗ ನಾನು ಮಾರ್ಕ್ ಮಾಡಿರೋದಿಲ್ಲ ಅಂದ್ರೆ ಹುಡ್ಕಾಡ್ಬೇಕಾಗತ್ತೆ ಮತ್ತೆ. ಇವತ್ ಪೆನ್ಸಿಲ್ ತಂದಿಲ್ಲ, ನಾನು ಮಾರ್ಕ್ ಮಾಡ್ಲಿಲ್ಲ, ಹಾಗೆ ಹೇಳ್ತಾ ಹೋದೆ. ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಪ್ರಭುಜಿ ಅಟೆಂಡೆನ್ಸ್ ಹಾಕಿದ್ದಾರೆ ಅನ್ಸುತ್ತೆ, ಏನಾದ್ರು ಫಿಲ್ ಮಾಡಿ. ಮಾತಾಜಿ ಅದು 16 ಚಾಪ್ಟರ್ ಅಲ್ಲಿ 6th ಏನ್ ಮಾತಾಜಿ ಆನ್ಸರ್? 6th ಕ್ವಶನ್ ಯಾವ್ದು ಮಾತಾಜಿ? 6th ಕ್ವಶನ್ 16th ಅಲ್ಲಿ 6th ಹಾ, ಯಾವ ಪೇಜ್ ನಂಬರ್ ಮಾತಾಜಿ ಆನ್ಸರ್? ಅದು ಕನ್ಕ್ಲೂಷನ್ ಅಂತಂದಿದ್ದಕ್ಕೆ ಮಾತಾಜಿ, ಇನ್ ದ ಕನ್ಕ್ಲೂಷನ್ ಆಫ್ ದಿ 16th ಚಾಪ್ಟರ್ ಅಂತಂದ್ರೆ 16ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ದೈವಿ ಗುಣ ಮತ್ತೆ ಆಸುರಿ ಗುಣದವರನ್ನ ಹೇಗೆ ಪ್ರತ್ಯೇಕ ಮಾಡ್ತಾ ಇದ್ದಾನೆ, ಯಾವ ಅಂಶಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ಅದು ಕೊನೆಯದಕ್ಕೆ ಹೋದೆ. ಮಾತಾಜಿ 6ನೇ ಶ್ಲೋಕದಲ್ಲೂ ಕೂಡ ಹೇಳಿದ್ರು, ಆದ್ರೆ ಎರಡಕ್ಕೂ ಅರ್ಥ ಅದೇನೆ. ಆದ್ರೆ ಅವರು ಪರ್ಟಿಕ್ಯುಲರ್ ಆಗಿ ಅದು ಕೊನೆ ಕನ್ಕ್ಲೂಷನ್ ಶ್ಲೋಕದಿಂದ ಅಂತ ಕೇಳ್ತಾ ಇರೋದ್ರಿಂದ ನಾನು ಕೊನೆಯಲ್ಲಿ ಅದು ಏನ್ ಕೊಟ್ಟಿದ್ದಾರೆ ಅದ್ ನೋಡಿದೆ. ಅಂದ್ರೆ ನನಗೆ 704 705 ಅಂದ್ರೆ 704 705 ಸಿಕ್ತು. ಅದ್ರಲ್ಲಿ ಎಲ್ಲಿಂದ ಸಿಕ್ತು ಅಂತಂದ್ರೆ ಮೊದಲನೇ ಪ್ಯಾರಾಗ್ರಾಫ್ 704 ಕೊನೆಯ 3 ಲೈನ್ಗಳಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮ ನಿಬಂಧನೆಗಳ ಮೇಲೆ ನಿಯಮ ನಿಬಂಧನೆಗಳು ಮೇಲೆ ಹೇಳಿದ ದೋಷಗಳಿಗೆ ಅತೀತವಾಗಿರುತ್ತವೆ. ಅಂದ್ರೆ ಇಲ್ಲಿ ಇನ್ನ ಎಕ್ಸ್ಪ್ಲನೇಷನ್ ಇದೆ ಭಾವಾರ್ಥ ಪ್ರಾರಂಭದಲ್ಲಿ, ಅದು ಏನೆಲ್ಲ ದೋಷಗಳಿದೆ ಅಂತ. ಆ ದೋಷಗಳಿರುವುದಿಲ್ಲ. ಅಂದ್ರೆ ಇದು ಭಗವಂತ ಕೊಟ್ಟಿರುವಂತದ್ದು ಶಾಸ್ತ್ರ, ಮನುಷ್ಯರು ಮಾಡಿರುವಂತದ್ದಲ್ಲ. ಮನುಷ್ಯರಾಗಿದ್ರೆ ಅವರಲ್ಲಿ 4 ದೋಷಗಳಿರುತ್ತೆ ಅಂತ ಹೇಳ್ತಾರೆ, ಆ ದೋಷಗಳು ಇದರಲ್ಲಿ ಇಲ್ಲ ಶಾಸ್ತ್ರದಲ್ಲಿ ಅಂತ ಹೇಳುವಂತದ್ದು. ಯಾವ್ದೆಲ್ಲ ಆ ದೋಷಗಳು ಅಂತಂದ್ರೆ, ನಮಗೆ ಇರುವಂತದ್ದು ಮನುಷ್ಯರಾದ ಕಾರಣ ನಾವು ತಪ್ಪು ಮಾಡ್ತೀವಿ, ಮತ್ತೆ ನಾವು ಮೋಸ ಮಾಡ್ತೀವಿ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಆಗಿರುತ್ತೆ, ಮತ್ತೆ ನಾವು ಮಾಯೆಯಿಂದ ಬದ್ಧರಾಗಿರ್ತೀವಿ. ಇಂಥ ದೋಷಗಳು ನಮ್ಮಲ್ಲಿದೆ. ಆದ್ರೆ ಅದರಿಂದ ನಾವು ಅದನ್ನ ಶಾಸ್ತ್ರವನ್ನ ನಾವು ಮಾಡಿದ್ರೆ ಅದ್ರಲ್ಲಿ ಈ ಎಲ್ಲ ಲೋಪದೋಷಗಳು ಬರುತ್ತೆ. ಆದ್ರೆ ಇದು ಭಗವಂತ ಕೊಟ್ಟಿರೋ ಕಾರಣದಿಂದ ಈ ಶಾಸ್ತ್ರದಲ್ಲಿ ಯಾವುದೇ ದೋಷಗಳು ಅನ್ನುವಂಥದ್ದು ಇಲ್ಲ ಅಂತ. ಆ ಕಾರಣದಿಂದ ಅದರಿಂದ ಏನ್ ಮಾಡ್ತಾ ಇದಾರೆ ಮಹಾಸಂತರು, ಆಚಾರ್ಯರು, ಮಹಾತ್ಮರು ಇದನ್ನ ಚಾಚು ತಪ್ಪದೆ ಒಪ್ಪಿಕೊಳ್ತಾರೆ, ಶಾಸ್ತ್ರವನ್ನ ಒಪ್ಪಿಕೊಳ್ತಾರೆ ಅನ್ನುವಂಥದ್ದು. ಆದ್ರೆ ಈ ಆಸುರಿ ಗುಣದವ್ರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೊನೆಯಲ್ಲಿ ನಿಮ್ಗೆ ಸಿಗುತ್ತೆ. ರಾಜಸ ತಾಮಸ ಗುಣಗಳವರು ಅಂದ್ರೆ ಲಾಸ್ಟ್ 3 ಸೆಂಟೆನ್ಸ್ ಅಲ್ಲೇ ಬರುತ್ತೆ. ರಾಜಸ ಮತ್ತು ತಾಮಸ ಗುಣದವರು ಧರ್ಮಶಾಸ್ತ್ರಗಳನ್ನ ಅಳಿಯುತ್ತಾರೆ. ಅಂದ್ರೆ ಇವರು ಏನಂತ ಹೇಳ್ತಾ ಇದಾರೆ, ರಾಜಸ ತಾಮಸ ಗುಣದಲ್ಲಿ ಇರುವಂತವ್ರು ರಾಕ್ಷಸಿ ಗುಣ ಸ್ವಭಾವದವರು ಅಂತ. ಮತ್ತೆ ಅವರು ಏನ್ ಮಾಡ್ತಾ ಇದಾರೆ, ಸಾಧುಗಳನ್ನ ಹಳಿಯುತ್ತಾರೆ, ಹೀಯಾಳಿಸ್ತಾರೆ ಅಂತ. ಮತ್ತೆ ಭಗವಂತ ದೇವೋತ್ತಮ ಪರಮಪುರುಷನ ಯೋಗ್ಯವಾದ ಅರಿವನ್ನ ಹಳಿಯುತ್ತಾರೆ. ಅಂದ್ರೆ ಭಗವಂತನನ್ನು ಕೂಡ ಅವರು ಒಪ್ಪೋದಿಲ್ಲ, ಗುರುವಿನ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾರೆ, ಧರ್ಮ ಗ್ರಂಥಗಳನ್ನ ನಿಲುವುಗಳಿಗೆ ಲಕ್ಷ್ಯ ಕೊಡೋದಿಲ್ಲ, ಭಕ್ತಿ ಸೇವೆ ಮಹಿಮೆಯನ್ನ ಎಷ್ಟೇ ಹೇಳಿದ್ರು ಕೂಡ ಅದರಿಂದ ಆಕರ್ಷಿತರು ಆಗೋದಿಲ್ಲ. ಇದೆಲ್ಲ ಅಂಶಗಳು. ದೈವಿ ಗುಣದವರು ಹೇಗಿರ್ತಾರೆ, ಆಸುರಿ ಗುಣದವರು ಹೇಗಿರ್ತಾರೆ, ಅವ್ರು ಯಾವ ರೀತಿ ಇಬ್ರು ಒಂದಕ್ಕೊಂದು ವ್ಯತ್ಯಾಸ ಇರ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಅವರದೇ ಆದ ಒಂದು ಮಾರ್ಗವನ್ನು ಸೃಷ್ಟಿ ಮಾಡ್ಕೋತಾರೆ. ಮತ್ತೆ ಬದುಕಿನ ಆಸುರಿ ಅಂತಸ್ತಿಗೆ ಕೊಂಡೊಯ್ಯುವ ಮನುಷ್ಯ ಸಮಾಜದ ಕೆಲವು ದೋಷಗಳು ಇವು ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಉನ್ನತಿ ಮಾರ್ಗಕ್ಕೆ ಮತ್ತೆ ಮೇಲಿನ ಹಂತಕ್ಕೆ ಕೊಂಡೊಯ್ಯಬಲ್ಲ ಯೋಗ್ಯ ಸದ್ಗುರು ಅದು ಬೇಕಾಗಿಲ್ಲ. ಅದು ಯೋಗ್ಯ ಸದ್ಗುರು ಅದು ವ್ಯತ್ಯಾಸದಲ್ಲಿ ಬರೋದಿಲ್ಲ. ಕೊನೆಯ 3 ಆ ಒಂದು ಭಾವಾರ್ಥದ ಕೊನೆಯ 3 ಸೆಂಟೆನ್ಸ್ ಇಲ್ಲಿ ಬೇಡ ಆಗುತ್ತೆ. ಜಸ್ಟ್ ಎರಡನ್ನು ಡಿಫ್ರೆನ್ಶಿಯೇಟ್ ಮಾಡಿ ಬರಿಬೇಕು. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಇಲ್ಲಿಗೆ ಮುಗಿಸೋಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಈಗ ನೀವು ಮಾತಾಡ್ಬೇಕು ಅಂದ್ರೆ, ನೀವು ಡೌಟ್ಸ್ ಇಟ್ಕೊಂಡು ಹಾಗೆ ಹೋದ್ರಿ ಅಂತಂದ್ರೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಇರೋದಿಲ್ಲ. ದಯವಿಟ್ಟು ಏನಾದ್ರೂ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನೇರವಾಗಿ ಕೂಡ್ಲೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ಎಕ್ಸಾಮ್ ಅದು ಇಂಪಾರ್ಟೆಂಟ್ ಅಲ್ವಾ, ನೀವು ಓದ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ
ಮತ್ತೆ ರೆಕಾರ್ಡಿಂಗ್ ನಮಗೆ ಕೇಳ್ಬೇಕಾದ್ರೆ ನಿಮ್ಗೆ ಅದೇ ವ್ಯತ್ಯಾಸ ಇದೆ ಪಾಯಿಂಟ್ ಮಾತಾಜಿ. ನಾವು ಬರ್ದುಕೊಂಡಿರೋದು ಕೆಲವೊಂದು ಅಂದ್ರೆ ಜನರಲ್ ಆಗಿ ಬರ್ಕೊಂಡಿದ್ವಿ ಮಾತಾಜಿ ಡಿಸ್ಕಷನ್ ಮಾಡಿದಾಗ. ಸೊ ನೀವು ಹೇಳುವಾಗ ಇವಾಗ ಕೆಲವೊಂದು ತಿದ್ದುಪಡಿ ಮಾಡ್ತಾ ಇದ್ದೀವಿ ಮಾತಾಜಿ. ಅಂದ್ರೆ ಏನಂದ್ರೆ ಮಾತಾಜಿ ಏನಂತ ಹೇಳ್ತಾರೆ ಅಂದ್ರೆ ಪೂರ್ವಾಚಾರ್ಯರು ಏನ್ ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಮಾಡೋದು ಒಳ್ಳೇದಂತ ಹೇಳ್ತಾರೆ. ಹಾಗಾಗಿ ನಾನು ಭಾವಾರ್ಥ ಪ್ರಭುಪಾದರಿಂದಾನೇ ಹುಡುಕ್ತಿದ್ದೀನಿ. ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಗಿಸ್ಕೊಳ್ಳಿ, ತಿಳ್ಕೊಳ್ಳಿ. ಅದನ್ನ ನೀವು ಓನ್ ವರ್ಡ್ ಅಲ್ಲಿ ಹಾಕೋವಾಗ ಅದ್ರದ್ದು ಅರ್ಥ ಅಪಾರ್ಥ ಆಗ್ದಿರ ಹಾಗೆ ಬಂದ್ರೆ ಸಾಕು ಅಷ್ಟೇ. ಆಯ್ತು ಮಾತಾಜಿ. ಏನ್ ಮಾಡೋಣವಾ? ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹರೇ ಧನ್ಯವಾದ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ.